ಸರಸ್ವಿ SM ಭಟ್ ಹಾಗೆ ಶ್ರೀ ಗೋಪಾಲ ಭಟ್ S ಸ್ಥಳದಾನಿಗಳು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ನಮ್ಮ ಪದವಿ ಪೂರ್ವ ಕಾಲೇಜು ಮೊಂಟೆಪದವು ಇಲ್ಲಿಯ SCMC ಇಲ್ಲಿಯ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ನಮ್ಮ ಹೈಸ್ಕೂಲ್ ಮೊಂಟೆಪದವು ಹೈಸ್ಕೂಲಿನ ಶಾಲಾಭಿವೃದ್ಧಿ ಸಮಿತಿಯ ಶೆಟ್ಟಿ ಮೋರ್ಲಾ ಇವರು ದಯಮಾಡಿ ವೇದಿಕೆಗೆ ಬಂದ ಎಲ್ಲರ ಪರವಾಗಿ ಇವರಿಗೆ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇಲ್ಲಿ ನಮ್ಮ ವೇದಿಕೆಯಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿರುವ ಶ್ರೀ ಶಂಕರ ಭಟ್ ಅರ್ಚಕರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನರಿಂಗಾನ ಇವರು ಹಾಜರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನು ಬಯಸಿಕೊಂಡು ನಮ್ಮ ಜೊತೆ ಬಂದಿದ್ದೀರಾ. ಇವತ್ತು ನಮ್ಮ ಪೋಷಕರು, ಈ ಸಮುದಾಯ, ಈ ಗ್ರಾಮಸ್ಥರು ಇವರಿಂದಲೇ ನಮ್ಮದು ಶಾಲೆ, ಈ ಸಮುದಾಯ ಬೆಳೆದಿರೋದು. ಹಾಗಾಗಿ ನಮ್ಮ ಜೊತೆ ಇವತ್ತು ಪೋಷಕರನ್ನ ಪ್ರೀತಿಯಿಂದ ಮಾತಾಡಿಸ್ಲಿಕ್ಕೆ, ಪೋಷಕರ ಜೊತೆ ಸಮಾಲೋಚನೆ ಮಾಡಲಿಕ್ಕೆ ನಮ್ಮ ಜಿಲ್ಲೆಯ ಒಬ್ಬ ಶ್ರೇಷ್ಠ ಅಧಿಕಾರಿ, ಒಬ್ಬ ಪ್ರಾಮಾಣಿಕ ಅಧಿಕಾರಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಸರ್ವ ಶಿಕ್ಷಣ ಅಭಿಯಾನವನ್ನು ಒಂದು ದೊಡ್ಡ ಹಂತಕ್ಕೆ ಒಂದು ಯೋಜನೆಯ ಮೂಲಕ ತರಲಿಕ್ಕೆ ಶ್ರಮಿಸಿದಂಥ ಹಾಗೂ ಪ್ರಸ್ತುತ ನಮ್ಮ ಬಂಟ್ವಾಳ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂತ ಶ್ರೀ ಶಿವಪ್ರಕಾಶ್ ಸರ್ ಇದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಪೋಷಕರನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ನಾನು ತಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ ಸರ್. ಓವರ್ ಟು ಯು ಸರ್. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗೌರವಾನ್ವಿತ ಹಾಗೂ ಅತ್ಯಂತ ಕ್ರಿಯಾಶೀಲ ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿರುವಂಥ ಶ್ರೀಮತಿ ಮಮತಾ ಗಟ್ಟಿಯವರೇ, ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಇಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ, ಇಲ್ಲಿ ಮುಂದೆ ಇರುವಂತಹ ಎಲ್ಲ ಪೋಷಕರೇ, ಊರ ಬಂಧು ಭಗಿನಿಯರೇ ಹಾಗೂ ಮಕ್ಕಳೇ ಮತ್ತು ಶಿಕ್ಷಕರೇ, ನಮ್ಮ ಸರ್ಕಾರಿ ಶಾಲೆ ಅಂದರೆ ಬಹುತೇಕ ಈ ದಕ್ಷಿಣ ಕನ್ನಡ, ಉಡುಪಿ, ಅದೇ ರೀತಿ ಕೆಲವು ಮಲೆನಾಡಿನ ಜಿಲ್ಲೆಗಳಿಗೆ ಇತ್ತೀಚಿನ ವರ್ಷದಲ್ಲಿ ಸ್ವಲ್ಪ ಅಲರ್ಜಿ ಸ್ಟಾರ್ಟ್ ಆಗಿತ್ತು. ನಮ್ಮ ಜಿಲ್ಲೆಯಲ್ಲೇ ನೋಡೋದಿದ್ದರೆ ವರ್ಷಕ್ಕೆ ಸುಮಾರು 8,000 ಮಕ್ಕಳು ಸರ್ಕಾರಿ ಶಾಲೆಯಿಂದ ಪ್ರೈವೇಟಿಗೆ ಹೋಗ್ತಾಯಿದ್ರು. ಅದಕ್ಕೆ ಕಾರಣ ಸರ್ಕಾರಿ ಶಾಲೆ ಕೆಟ್ಟದಿದೆ ಅಂತ ನಾನು ಭಾವಿಸುವುದಿಲ್ಲ. ಬದಲಿಗೆ ಇಂಗ್ಲೀಷ್ ಮೀಡಿಯಂನ ಒಂದು ಮೋಹದಿಂದ ಆ ಕಡೆಗೆ ಹೋಗ್ತಾಯಿದ್ರು. ಇಡೀ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಸರ್ವ ಶಿಕ್ಷಣ ಅಭಿಯಾನದಂತಹ ಅಥವಾ ರಾಜ್ಯ ಸರ್ಕಾರ ತುಂಬ ಖರ್ಚು ಮಾಡಿ ಮೂಲಭೂತ ಸೌಕರ್ಯ ಒದಗಿಸಿತು. ಅತ್ಯಂತ ಗುಣಮಟ್ಟದ ಕ್ವಾಲಿಫೈಡ್ ಅರ್ಹತೆ ಇರುವ ಟೀಚರ್ಸನ್ನು, ಲೆಕ್ಚರ್ಸನ್ನು ನೇಮಕ ಮಾಡಿತು. ಮಕ್ಕಳಿಗೆ ಬೇಕಾದಂತಹ ಉಚಿತ ಸಮವಸ್ತ್ರ, ಪಠ್ಯಪುಸ್ತಕ, ಅದೇ ರೀತಿ ಊಟ, ಹಾಲು ಎಲ್ಲ ವ್ಯವಸ್ಥೆ ಕೊಟ್ಟರೂ ಕೂಡ ಮಕ್ಕಳನ್ನು ಪೋಷಕರು ಖಾಸಗಿ ಶಾಲೆ ಹತ್ರ ಕೊಂಡೋಗ್ತಾ ಇರುವುದು ಸರ್ಕಾರಕ್ಕೆ ಚಿಂತೆಯ ಒಂದು ವಿಷಯ ಆಗಿತ್ತು. ಈ ನಿಟ್ಟಿನಲ್ಲಿ ಈ ಹಿಂದಿನ ಸರ್ಕಾರ, ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ಒಂದು ಗಂಭೀರವಾದ ಚಿಂತನೆ ಮಾಡಿ ಸರ್ಕಾರಿ ಶಾಲೆಯನ್ನು ಯಾವ ರೀತಿ ಬಲಪಡಿಸಿದರೆ ನಮ್ಮ ಮಕ್ಕಳು ನಮ್ಮ ಶಾಲೆಗೆ ಬರ್ಬೋದು ಎಂಬುದರ ಬಗ್ಗೆ ಚಿಂತನೆ ಮಾಡಿ ಶಿಕ್ಷಣ ತಜ್ಞರುಗಳ ಹತ್ರ ಚರ್ಚೆ ಮಾಡಿ ಒಂದು ರೂಪುಗೊಂಡಂಥ ಒಂದು ಕಾನ್ಸೆಪ್ಟ್ ಅಥವಾ ಐಡಿಯಾವೇ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ 176 ಶಾಲೆಯನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಿ ಪರಿವರ್ತಿಸಿತು. ಅದಕ್ಕೆ ಹೊಸ ಶಾಲೆಲ್ಲ ಇದು ಹೊಸದಾಗಿ ಬಿಲ್ಡಿಂಗ್ ಕಟ್ಟಿ ಹೊಸ ಶಾಲೆ ತೆರೆದದ್ದಲ್ಲ. ಬದಲಿಗೆ ಯಾವ ಕ್ಯಾಂಪಸ್ಸಲ್ಲಿ 1ನೇ ಕ್ಲಾಸಿಂದ PUCವರೆಗೆ ಒಟ್ಟಿಗೆ ಯಾವ ಶಾಲೆ ಇದೆಯೋ, ಪ್ರೈಮರಿ, ಹೈಸ್ಕೂಲ್, ಕಾಲೇಜು ಎಲ್ಲ ಎಲ್ಲಿ ಒಂದಾಗಿದೆಯೋ ಅಂಥ ಶಾಲೆನೀಗ ಆರಂಭದಲ್ಲಿ ಎತ್ತಿಕೊಂಡು ಅದನ್ನೀಗ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಿ ಪರಿವರ್ತಿಸ್ತಾ ಇದ್ದಾರೆ. ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ವಿಶೇಷತೆ ಏನು ಅಂತ ಹೇಳಿದರೆ, ಈ ವರ್ಷದಿಂದ ನೀವು ನಿಮ್ಮ ಮಕ್ಕಳನ್ನು ನಮ್ಮ LKGಯಲ್ಲಿ ಸೇರಿಸಿದರೆ ಆ ಮಗು 12 ವರ್ಷ ಅಲ್ಲ 14 ವರ್ಷ ಅದೇ ಕ್ಯಾಂಪಸ್ಸಲ್ಲಿ ಕಲಿಬೋದು. ಸಾಮಾನ್ಯವಾಗಿ
LKG UKG ಒಂದು ಕಡೆ ಮಾಡುವವರು ಇದ್ದಾರೆ. ಅಲ್ಲಿಂದ ತೆಗೆದಿದ್ದು ಸರಿಯಾಗಲಿಲ್ಲ ಅಂತೇಳಿ ಪ್ರೈಮರಿಗೆ ಬೇರೆ ಶಾಲೆ ಸೇರಿಸ್ತಾರೆ. ಪ್ರೈಮರಿಯಿಂದ ಮತ್ತೆ ಹೈಸ್ಕೂಲ್ ಸ್ವಲ್ಪ ದೂರ ಇರ್ತದೆ, ಅಲ್ಲಿಗೆ ಸೇರಿಸ್ತಾರೆ. ಕಾಲೇಜಿಗೆಲ್ಲ ಹಾಗೆಲ್ಲ ಕ್ರಮ ಇದೆ. ಆದರೆ ಈ ಊರಿನ ಜನ ಸುತ್ತಮುತ್ತಲೊಂದು 4 ರಿಂದ 5 ಕಿಲೋಮೀಟರ್ ಸುತ್ತಳತೆಯ ಜನರಿಗೆ ಈ ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇನ್ನು ಮುಂದೆ ಒಂದು ಮಾಡೆಲ್ ಸ್ಕೂಲ್ ಆಗಿರ್ತದೆ. ಈ ಮೊದಲು ಪ್ರೀ ಪ್ರೈಮರಿ LKG UKG ಅಂತ ಇರಲಿಲ್ಲ, ಸರ್ಕಾರಿ ಶಾಲೆಗಳಲ್ಲಿ ಇರಲಿಲ್ಲ, ಬರೀ ಪ್ರೈವೇಟಲ್ಲಿತ್ತು. ಆದರೆ ಈ ವರ್ಷದಿಂದ ಹೊಸದಾಗಿ 100 ಶಾಲೆ ಪಬ್ಲಿಕ್ ಸ್ಕೂಲ್ ಆಗಿದೆ. ಕಳೆದ ವರ್ಷ 176 ಆಗಿದ್ದರೆ ಅದರಲ್ಲಿ ಇಡೀ ಜಿಲ್ಲೆಗೆ 5 ಶಾಲೆ ಮಾತ್ರ ಇತ್ತು. ಅದರಲ್ಲಿ ನಮ್ಮ ಬಂಟ್ವಾಳ ತಾಲೂಕಿನಲ್ಲಿ ಕನ್ಯಾನವನ್ನು ಪಬ್ಲಿಕ್ ಸ್ಕೂಲಾಗಿ ಕಳೆದ ವರ್ಷ ಆರಂಭ ಮಾಡಿತ್ತು. ಈ ವರ್ಷ ಹೊಸದಾಗಿ 100 ಶಾಲೆ ತೆರೆಯಲ್ಪಟ್ಟಿತು. ಅದರಲ್ಲಿ ಇಡೀ ಜಿಲ್ಲೆಗೆ 4 ಶಾಲೆ ಸಿಕ್ಕಿತ್ತು. ಆ 4ರಲ್ಲಿ ಒಂದು ಈ ಮೊಂಟೆಪದ ಅಥವಾ ಈ ನರಿಂಗಾನ ಗ್ರಾಮದ ಶಾಲೆ. ಈ ಪಬ್ಲಿಕ್ ಸ್ಕೂಲ್ ಆಗಲಿಕ್ಕೆ ಸುಲಭ ಇರಲಿಲ್ಲ, ಯಾಕೆಂದರೆ ಅದಕ್ಕೆ ಅತ್ಯಂತ ಹೆಚ್ಚು ಪ್ರಭಾವ ಬೇಕಾಗ್ತದೆ, ಅದರ ಹಿಂದೆ ತುಂಬ ಒತ್ತಡ ಬೇಕಾಗ್ತದೆ, ರಾಜಕೀಯ ಇಚ್ಛಾಶಕ್ತಿ ಬೇಕಾಗ್ತದೆ. ಆ ಒಂದು ಇಚ್ಛಾಶಕ್ತಿ ನನ್ನ ದೃಷ್ಟಿಯಿಂದ ಈ ಪ್ರದೇಶದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು. ಆದ ಕಾರಣ ಈ ಪಬ್ಲಿಕ್ ಸ್ಕೂಲ್ ಇಲ್ಲಿ ತೆರೆಯಲ್ಪಟ್ಟಿತ್ತು ಅಂತ ನಾನು ಭಾವಿಸುವುದು. ಬಂಟ್ವಾಳದಲ್ಲಿ ಇದು 2ನೇ ಶಾಲೆ. ಬಂಟ್ವಾಳ ತಾಲೂಕು ಏನು ಶೈಕ್ಷಣಿಕ ತಾಲೂಕಿದೆ, ರೆವಿನ್ಯೂ ತಾಲೂಕಿದೆ, ಇದರಲ್ಲಿ 2ನೇ ಶಾಲೆ ಈ ಮೊಂಟೆಪದವಿನಲ್ಲಿ ಅಥವಾ ಈ ನರಿಂಗಾನ ಗ್ರಾಮದಲ್ಲಿರೋ ಈ ಶಾಲೆ. ಇಲ್ಲಿಯ ಪೇರೆಂಟ್ಸ್, ನಾನು ಭಾಳ ಸಿಂಪಲಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಿದ್ದರೆ, ಇಲ್ಲಿ ಈ ಮಕ್ಕಳನ್ನು ಯಾರು ಇಲ್ಲಿ ಈ ಶಾಲೆಗೆ ಸೇರಿಸಿದ್ದೀರೋ ನೀವು ಬುದ್ಧಿವಂತರು ಅಂತ ನಾನು ಭಾವಿಸುವುದು, ಬೇರೆಯವರಿಗೆ ಹೋಲಿಸಿದ್ದೆ. ಯಾಕೆ ನೀವು ಬುದ್ಧಿವಂತರು ಅಂತ ಹೇಳ್ತೇನೆ, ನಾನು ನನ್ನ ಮಗುವನ್ನು ಎಲ್ಲಿಯಾದರೂ ಒಂದು LKGಗೆ ಈ ಸಲ ಈಗ ಎಲ್ಲಿಯಾದರೂ ಒಂದು ಪ್ರೈವೇಟ್ ಸ್ಕೂಲಿಗೆ ಸೇರಿಸಿದರೆ PUC ಮುಗಿಸಬೇಕಾದ್ರೆ ಆ ಮಗುವಿಗೆ ನಾನು ಕಡಿಮೆಯಲ್ಲಿ ಒಂದು 6-7 ಲಕ್ಷ ಖರ್ಚು ಮಾಡ್ತೇನೆ. ಕಡಿಮೆಯಲ್ಲಿ ನಾನು ಹೇಳೋದು, ಒಂದು ಪ್ರೈವೇಟ್ ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ನೀವು ಸೇರಿಸಿದರೆ PUC ಲೆಕ್ಕ ಹಾಕಿದರೆ ಇನ್ನೂ ಹೆಚ್ಚಾಗ್ತದೆ. ಆದರೆ ನಾನು ಮಿನಿಮಮ್ ಆರ್ಡಿನರಿ ಒಂದು ಸ್ಕೂಲ್ನ ಲೆಕ್ಕದಲ್ಲಿ ನಾನು ಹೇಳೋದಿದ್ದರೆ ಕಡಿಮೆಯಲ್ಲಿ ನೀವು 5-6 ಲಕ್ಷ ಖರ್ಚು ಮಾಡ್ತೀರಿ. ಆದರೆ ಈ ಶಾಲೆಯಲ್ಲಿ ನೀವು ಸೇರಿಸಿದರೆ ನೀವು ಅಷ್ಟು ಹಣ ಉಳಿಸ್ತೀರಿ. ಹೇಗೆ ಉಳಿಸ್ತೀರಿ ಅಂತ ಹೇಳೋದಿದ್ದರೆ, ಇಲ್ಲಿ ನೀವು ಮಗುವನ್ನು LKGಗೆ ಸೇರಿಸಿದರೆ ಇಲ್ಲಿ ಬೇಕಾದ ಎಲ್ಲ ಮೂಲಭೂತ ಸೌಕರ್ಯ ಇಲ್ಲಿ ಇದೆ. PUCವರೆಗೆ ಆ ಮಗು ಕಲಿತಾ ಹೋದರೆ ಇಲ್ಲಿ 2 ಮೀಡಿಯಮ್ ಇರ್ತದೆ, ಕನ್ನಡ ಮೀಡಿಯಮ್ ಇದೆ, ಇಂಗ್ಲೀಷ್ ಮೀಡಿಯಮ್ ಇದೆ. ಇದು ಅಧಿಕೃತ ಇಂಗ್ಲೀಷ್ ಮೀಡಿಯಮ್. ಇದು ಹೇಗೆ ನಾವು ಪ್ರೈವೇಟ್ ಸ್ಕೂಲಿಗೆ ಇಂಗ್ಲೀಷ್ ಮೀಡಿಯಮ್ಗೆ ಅನುಮತಿ ಕೊಡ್ತೇವೆ ಅದೇ ರೀತಿ ಅಧಿಕೃತವಾದ ಸರ್ಕಾರದಿಂದಲೇ ನಡೆಯಲ್ಪಡುವ ಇಂಗ್ಲೀಷ್ ಮೀಡಿಯಮ್ ಶಾಲೆ ಇದು. ಇಲ್ಲಿ LKGಗೆ ಸೇರಿದ ಮಗು UKG ಮಾಡ್ತಾನೆ. 1ನೇ ಕ್ಲಾಸಿಂದ 8ನೇ ಕ್ಲಾಸು 9, 10 ಆದ ಮೇಲೆ PUCಗೆ ಸೇರುವುದಿದ್ದರೂ ಇಲ್ಲಿ ಆರ್ಟ್ಸ್ ಅಂತ ಇದೆ, ಕಾಮರ್ಸ್ ಇದೆ, ಸೈನ್ಸ್ವರೆಗೆ ಕಲಿಬೋದು. ಸರ್ಕಾರದ ಯೋಚನೆ ಏನು ಅಂತ ಹೇಳಿದ್ರೆ, ಈ ಶಾಲೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಶಾಲೆ ಆಗಬೇಕು ಅಂತ ಸರ್ಕಾರದ ಯೋಜನೆ. ಇಲ್ಲಿ ಮಕ್ಕಳಿಗೆ ಬೇಕಾದಂಥ ಎಲ್ಲ ಸೌಲಭ್ಯ ಇರ್ತದೆ. ಉದಾಹರಣೆಗೆ ಹೇಗೆ ಸರ್ಕಾರಿ ಶಾಲೆಗೆ ಟೆಕ್ಸ್ಟ್ ಬುಕ್ ಫ್ರೀ ಕೊಡ್ತಾರೋ ಅದೇ ರೀತಿ ಟೆಕ್ಸ್ಟ್ ಬುಕ್ ಕೊಡ್ತದೆ PUCವರೆಗೆ. ಅದೇ ರೀತಿ ಮಕ್ಕಳಿಗೆ ಬೇಕಾದ ಸಮವಸ್ತ್ರವನ್ನು ಕೊಡ್ತದೆ. ಅದೇ ರೀತಿ ಮಕ್ಕಳಿಗೆ ಬೇಕಾದ ಊಟದ ವ್ಯವಸ್ಥೆ ಇರ್ತದೆ, ಹಾಲಿನ ವ್ಯವಸ್ಥೆ ಇರ್ತದೆ, ಸೈಕಲ್ ಏನು 8ನೇ ಕ್ಲಾಸ್ ಮಕ್ಕಳಿಗೆ ಕೊಡ್ತಾರೆ ಆ ವ್ಯವಸ್ಥೆ ಎಲ್ಲ ಮುಂದುವರಿಯುತ್ತದೆ. ಆದರೆ ಅದರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಯಾವುದಂದರೆ, ನೀವು ಯಾರು ಈ ನಿಮ್ಮ ಮಕ್ಕಳನ್ನ ಇಲ್ಲಿ ಸೇರಿಸ್ತೀರೋ 100 ಮಕ್ಕಳು ಸೇರಿದರೆ ಅದರಲ್ಲಿ 75% ಮಕ್ಕಳು ಕನಿಷ್ಠ 75% ಮಾರ್ಕ್ ತೆಗೆಯುವ ಹಾಗೆ ವ್ಯವಸ್ಥೆ ಇಲ್ಲಿ ಇರ್ತದೆ. ಇನ್ನು ಉಳಿದ 15% ಏನು ಮಕ್ಕಳಿರ್ತಾರೆ ಅವರು ಮಿನಿಮಮ್ 50% ಅಂದರೆ 50% ಸಾಧನೆ ಮಾಡ್ತಾರೆ ಅಂಥೇಳಿ ಇದರ ಗುರಿ ಇಟ್ಕೊಂಡಿದೆ. ನೀವು ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಹೋದರೆ, ಯಾಕಂದರೆ ನಾನು ತುಂಬ ಶಾಲೆ ನೋಡಿದ್ದೇನೆ, ಎಷ್ಟೋ ಪ್ರೈವೇಟ್ ಸ್ಕೂಲ್ ಇಂಗ್ಲೀಷ್ ಮೀಡಿಯಮ್ ಶಾಲೆ ನೋಡಿದ್ದೇನೆ. ಹೊರಗೆ ಬೋರ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇರ್ತದೆ, ಆದರೆ ಒಳಗೆ ಏನು ಇರುವುದಿಲ್ಲ. ಸರಿಯಾಗಿ ನೋಡಿದರೆ ನಾನು ನಮ್ಮ ಬಂಟ್ವಾಳದಲ್ಲೇ ಕೆಲವು ಶಾಲೆ ನೋಡಿದ್ದೇನೆ, ಸರಿಯಾದ ಟಾಯ್ಲೆಟ್ ಇಲ್ಲ, ಕ್ಲಾಸ್ ರೂಮ್ ಅಷ್ಟು ಚೆನ್ನಾಗಿಲ್ಲ, ಫರ್ನಿಚರ್ ಇಲ್ಲದ ಶಾಲೆಗಳು. ಟೀಚರ್ಸ್ ನೀವು ನೋಡಿದರೆ ಕ್ವಾಲಿಫೈಡೇ ಅಲ್ಲ, ಜಸ್ಟ್ ಪಾಸಾಗಿ ಏನೋ ಒಂದು ಕಲ್ತ್ಕೊಂಡು ಬಂದಿರ್ತಾರೆ, ಅಂಥವ್ರನ್ನ ತಗೊಳ್ತಾರೆ. ಸರಿ ಸಂಬಳ ಅವರಿಗೆ ಸರಿ ಕೊಡೋದಿಲ್ಲ. ಯಾವ ರೀತಿಯ ಮೂಲಭೂತ ಸೌಕರ್ಯ ಇಲ್ಲದ ಶಾಲೆನೇ ನಾನು ತುಂಬ ಶಾಲೆ ನೋಡಿದ್ದೇನೆ. ಈಗಾಗಲೇ ನಾವು ಒಂದು 2 ಶಾಲೆ ಮುಚ್ಚಬೇಕು ಅಂತ ಕೂಡ ನಾವು ಅದಕ್ಕೆ ಬೇಕಾದ ಶಿಫಾರಸು ಕೂಡ ಮಾಡಿದ್ದೇವೆ. ಅದನ್ನು ನೀವು ಹೋಲಿಸಿದರೆ ನೀವು ಜಸ್ಟ್ ನೋಡಿ, ಈ ಶಾಲೆಯ ಒಂದೊಂದು ಕ್ಲಾಸ್ ರೂಮಿಗೆ ಹೋಗಿ ನೋಡಿ, ಸಣ್ಣ ಕ್ಲಾಸ್ ತಗೊಂಡು ನೋಡಿ. ಇವತ್ತಿಗೆ ಉದ್ಘಾಟನೆ ಆಗ್ತದೆ, LKG ಮತ್ತು UKG ಕ್ಲಾಸ್ ರೂಮ್ ಇವತ್ತು ಇನಾಗ್ರೇಷನ್ ಆಗ್ತದೆ.
ನೀವು ಮತ್ತೆ ಈ ಪ್ರೋಗ್ರಾಮ್ ಆದಮೇಲೆ ತಪ್ಪದೇ ನೋಡಿ. ಅದನ್ನು ಕೂಡ ಸುಂದರವಾಗಿ ನನ್ನ ಅಂದಾಜು ಹೆಚ್ಚಿನ ನಿಮಿಷ 24 ಗಂಟೆಯ ಒಳಗೆ ಅದನ್ನು ಬದಲಿಸುವಂಥ ಶಕ್ತಿಯ ಕಮಿಟಿ ಕೂಡ ಇಲ್ಲಿದೆ. ಅಲ್ಲಿಂದ ಹಿಡಿದು ಪ್ರತಿ 1, 2, 3 ನಲಿಕಲಿ ಇದೆ. ನಲಿಕಲಿ ಸಾಮಾನ್ಯವಾದ ಒಂದು ಸಿಸ್ಟಮ್ ಅಲ್ಲ. ನಲಿಕಲಿ ಫಿನ್ಲ್ಯಾಂಡ್ನಂತಹ ದೇಶದ, ಅದು ಎಜುಕೇಷನಲ್ಲಿ ನಂಬರ್ 1, ಇಡೀ ವಿಶ್ವದಲ್ಲಿ ನಂಬರ್ 1 ದೇಶ ಫಿನ್ಲ್ಯಾಂಡ್ ಅಂತ ಹೇಳ್ತಾರೆ. ಅಂಥ ದೇಶದಲ್ಲಿ ಅನುಷ್ಠಾನಕ್ಕೆ ತಂದಿರುವಂಥ ABL ಅಂತ ಕರೀತಾರೆ, ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್. ಅದನ್ನು ನಾವು ಕನ್ನಡಕ್ಕೆ ನಾವು ನಲಿಕಲಿ ಅಂತ ಕರಿತೇವೆ. ಆ ರೀತಿಯ ಸ್ವಯಂ ಕಲಿಕೆಯ ಒಂದು ಸಿಸ್ಟಮ್ ಕೂಡ ಇಲ್ಲಿದೆ. ಅದೇ ರೀತಿ ನೀವು ಹಾಗೆ ಮುಂದುವರೆದು ಹೋದರೆ ಹೈಸ್ಕೂಲ್ನಲ್ಲಿ ಕೂಡ ಹಾಗೆ ತುಂಬ ಕ್ವಾಲಿಫೈಡ್, ಹೆಚ್ಚಿನ ನಿಮಿಷ ಬಹುತೇಕ ಎಲ್ಲರೂ PG ಆದವರು, ಪೋಸ್ಟ್ ಗ್ರ್ಯಾಜುಯೇಷನ್ ಆದ ಟೀಚರ್ಸೇ ಇಲ್ಲಿದ್ದಾರೆ. ಮತ್ತು ನೆನ್ಪಿಟ್ಕೊಳ್ಳಿ, ಸರ್ಕಾರಿ ಟೀಚರ್ಸ್ ಆಗಬೇಕಾದ್ರೆ ಮೆರಿಟಲ್ಲೇ ಆಯ್ಕೆ ಆಗೋದು. ಯಾವ ಇನ್ಫ್ಲುಯೆನ್ಸ್ ನಡೆಯೋದಿಲ್ಲ, ಯಾವ ಹಣ ನಡೆಯೋದಿಲ್ಲ. ಪ್ಯೂರ್ ಮೆರಿಟಲ್ಲಿ ಆಯ್ಕೆ ಆಗ್ತಾರೆ. ಅವರ ಪರ್ಸೆಂಟೇಜ್ ನೀವು ತೆಗೆದು ನೋಡಿದರೆ ಕನಿಷ್ಠ 70% ಆಯ್ಕೆಯಾದ ಟೀಚರ್ಸೇ ಹೆಚ್ಚಾಗಿರ್ತಾರೆ. ಅದೇ ರೀತಿ ನೀವು PUC ತೆಗೆದು ನೋಡಿ, ಅಲ್ಲಿ ಸಹ ಹಾಗೆ ಎಲ್ಲ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ ಇರ್ತಾರೆ, B.Ed ಆದವರು ಇರ್ತಾರೆ, ಎಲ್ಲ ಕ್ವಾಲಿಫೈಡ್ ಇರ್ತಾರೆ. ಅದೇ ರೀತಿ ಈ ಶಾಲೆ ಏನಿದೆ, ಇನ್ನು ಮುಂದೆ ಇಷ್ಟರವರೆಗೆ ನೀವು ಪ್ರೈಮರಿ ಅಂತ ಹೇಳ್ತಾ ಇದ್ರಿ, ಹೈಸ್ಕೂಲ್ ಅಂತ ಹೇಳ್ತಿದ್ರಿ, ಕಾಲೇಜ್ ಅಂತ ಹೇಳ್ತಿದ್ರಿ, ಇನ್ನು ಅದೆಲ್ಲ ಹೋಗ್ತದೆ. ಹೆಚ್ಚಿನ ಅಂಶ ಇವತ್ತಿನಿಂದ ಏನು ಉದ್ಘಾಟನೆ ಈಗ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಆಗ್ತದೆ. ಈ ಉದ್ಘಾಟನೆ ಆದ ಮೇಲೆ ಈ ಶಾಲೆ ಸಂಪೂರ್ಣ ಬದಲಾಗ್ತದೆ, ಒಂದೇ ಶಾಲೆ ಆಗ್ತದೆ. ಇದನ್ನು ನಾವು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಹೇಳ್ತೇವೆ. ಇಲ್ಲಿ ಭಾಳ ಇಂಟ್ರೆಸ್ಟಿಂಗ್ ವಿಷಯ ಯಾವುದು ಅಂತ ಹೇಳಿದರೆ, ಇನ್ನು ಮುಂದೆ ಈ ಶಾಲೆಗೆ ಅಡ್ಮಿಷನ್ ಸಿಗೋದು ಅಷ್ಟು ಸುಲಭ ಆಗುವುದಿಲ್ಲ. ಉದಾಹರಣೆಗೆ ಈ ವರ್ಷದ್ದೇ ತಗೊಳ್ಳಿ, LKGಗೆ ಸರ್ಕಾರ ನಿಗದಿಪಡಿಸಿದ್ದು 30 ಮಕ್ಕಳು, ಆದರೆ ಈಗ ಆಗಿರುವ ಅಡ್ಮಿಷನ್ 75. ನಿಜವಾಗಿಯೂ ಇನ್ನು ಇಲ್ಲಿ ಸೀಟ್ ಸಿಗಬೇಕಾದ್ರೆ ನೀವು ಮಿನಿಸ್ಟ್ರ್ ಹತ್ರ, MLA ಅವ್ರ ಹತ್ರ, ZP ಮೆಂಬರ್ಸ್ ಹತ್ರ ಫೋನ್ ಮಾಡಿ ಇನ್ಫ್ಲುಯೆನ್ಸ್ ಮಾಡಿದರೂ ಸಿಗಲಿಕ್ಕಿಲ್ಲ. ಯಾಕಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಒತ್ತಡ ಇರ್ತದೆ. ಯಾಕಂದರೆ ಇದು ಸುತ್ತಮುತ್ತಲು ಯಾವ ಪ್ರದೇಶದಲ್ಲಿ ಇಂಥ ಶಾಲೆ ಇರುವುದಿಲ್ಲ. ಈ ರೀತಿಯ ಕಾನ್ಸೆಪ್ಟ್ ಇರುವ ಶಾಲೆ ಇಲ್ಲಿ ಇಲ್ಲ. ಯಾಕೆಂತ ಹೇಳಿದರೆ, ನೀವು ನೋಡಿ ಇನ್ನೊಂದು ವರ್ಷದೊಳಗೆ ಈ ಶಾಲೆ ಹೀಗೆ ಬದಲಾಗ್ತದೆ ಅಂತ. ಹೈಟೆಕ್, ಪ್ರತಿ ಕ್ಲಾಸ್ ರೂಮ್ಗಳು ಹೈಟೆಕ್ ಆಗ್ತವೆ. ಎಲ್ಲ ಕ್ಲಾಸ್ಗಳು ಪ್ರೊಜೆಕ್ಟರ್ಗಳು ಬರ್ತವೆ, ಕಂಪ್ಯೂಟರ್ ಬರ್ತದೆ. ನಮ್ಮ ಶಿಕ್ಷಕರು ಇನ್ನು ಆ ರೀತಿಯ ತಂತ್ರಜ್ಞಾನವನ್ನು ಆಧರಿಸಿಯೇ ಪಾಠ ಮಾಡಬೇಕಾಗ್ತದೆ, ಪಾಠ ಮಾಡ್ತಾರೆ. ಸಣ್ಣ ಕ್ಲಾಸಿನಿಂದ ಹಿಡಿದು PUCವರೆಗಿನ ಎಲ್ಲ ತರಗತಿಗಳಿನ್ನೂ ಹೈಟೆಕ್ ಆಗ್ತದೆ. ಇಲ್ಲಿ ಈ ಕಡೆ ಕಾಣ್ತಾ ಇರುವ 2 ಕಟ್ಟಡ ಏನಿದೆ, PU ಕಟ್ಟಡ ಇದೆ ಅಲ್ಲ, ಇದಕ್ಕೆ ಈಗಾಗಲೇ 96 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಅದರ ಕಾಮಗಾರಿ ಇನ್ನೊಂದು ತಿಂಗಳೊಳಗೆ ಅದರ ಕೆಲಸ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಹೆಚ್ಚು ಕಡಿಮೆ ಒಂದು 5-6 ಕೊಠಡಿ ಈ ಕಡೆ ನಿರ್ಮಾಣ ಆಗ್ತದೆ. ಹೆಚ್ಚಿನ ಅಂಶ ಆ ಕಡೆ ದೊಡ್ಡ ಕಿಚನ್ ಬರ್ತದೆ. ಕಿಚನ್ ಅಂದರೆ ಅಡುಗೆ ಕೋಣೆ. ನಿಮಗೆ ಗೊತ್ತಾ ಈ ಶಾಲೆಯಲ್ಲಿ ಈಗ ಎಷ್ಟು ಮಕ್ಕಳಿದ್ದಾರೆ ಅಂತೇಳಿ? ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಈಗ ಇವತ್ತಿಗೆ ನೀವು ಲೆಕ್ಕ ಹಾಕಿದರೆ 951 ಮಕ್ಕಳಿದ್ದಾರೆ. ಇದು ಸಾಮಾನ್ಯ ವಿಷಯ ಅಲ್ಲ. ನನ್ನ ಅಂದಾಜಲ್ಲಿ ಬಂಟ್ವಾಳ ತಾಲೂಕಿನ ವಿಟ್ಲದಲ್ಲಿ 1050 ಮಕ್ಕಳಿದ್ದಾರೆ. ವಿಟ್ಲ ಮಾದರಿ ಶಾಲೆ, ಅದು 1ರಿಂದ 8 ಇದೆ. ಈಗ LKGಯಿಂದ 8ನೇ ಕ್ಲಾಸ್ವರೆಗಿದೆ ವಿಟ್ಲ ಮಾದರಿ ಶಾಲೆ ಅಂತೇಳಿ. ಅಲ್ಲಿಯ ಊರಿನವರು ಒಟ್ಟಾಗಿ ಆ ಶಾಲೆಯನ್ನು ತುಂಬ ಅಭಿವೃದ್ಧಿಪಡಿಸಿದ್ದಾರೆ. ಅಲ್ಲಿ 1050 ಮಕ್ಕಳಿದ್ದಾರೆ. ಅದನ್ನು ಬಿಟ್ಟರೆ ಹೆಚ್ಚಿನ ಅಂಶ 950 ಮಕ್ಕಳು ಅತಿ ದೊಡ್ಡ ಒಂದು ಸಂಸ್ಥೆಯಾಗಿ ಇದೀಗ ರೂಪುಗೊಂಡಿದೆ ಅಂತ ನಾನು ಭಾವಿಸುವುದು. ಇನ್ನು ಮುಂದಕ್ಕೆ ಸರ್ಕಾರ ಈಗ ನಮ್ಮ ಉಸ್ತುವಾರಿ ಸಚಿವರ ಒಂದು ಇದರಿಂದಾಗಿ, ಇಲ್ಲದ್ರೆ 30 ಮಕ್ಕಳಿಗೆ ನಿಲ್ಲಿಸಬೇಕಾಗಿತ್ತು. ನಾವೀಗ ಅಲ್ಲಿ 2 ಸೆಕ್ಷನ್ ಅಥವಾ 3ನೇ ಸೆಕ್ಷನ್ ಮಾಡೋ ಸ್ಥಿತಿಯಲ್ಲಿದ್ದೇವೆ. ಇಲ್ಲಿ LKGಗೆ ನೀವು ಜಸ್ಟ್ ಆಲೋಚನೆ ಮಾಡಿ, LKGಗೆ ಅಷ್ಟು ಮಕ್ಕಳಿದ್ದರೆ ಅದೇ ಮಕ್ಕಳು 1ನೇ ಕ್ಲಾಸು 2, 3 ಹಾಗೆ ಬರ್ತಾ ಹೋದಾಗ ಈ ಶಾಲೆಯಲ್ಲಿ ಹೆಚ್ಚು ಕಡಿಮೆ 1,500ರಿಂದ 2,000 ಮಕ್ಕಳು ಈ ಶಾಲೆಯಲ್ಲಿ ಇರ್ತಾರೆ, ಈ ಕ್ಯಾಂಪಸ್ಸಲ್ಲಿ ಇರ್ತಾರೆ. ಅತೀ ದೊಡ್ಡ ಒಂದು ಕಿಚನ್ ಈಗ ನಿರ್ಮಾಣ ಆಗ್ತದೆ. ಅದಕ್ಕೆ ಮಾನ್ಯ ಸಚಿವರು, ನಮ್ಮ ಉಸ್ತುವಾರಿ ಸಚಿವರು CSR ಫಂಡಿಗೆ ಈಗಾಗಲೇ ಅವರು ಸೂಚನೆ ಕೊಟ್ಟಿದ್ದಾರೆ. ಸುಮಾರು 50 ಲಕ್ಷದಿಂದ 1 ಕೋಟಿಯವರೆಗೆ ಈ ಸಂಸ್ಥೆಗೆ ಈಗ ಇನ್ನು ಕೆಲವೇ ತಿಂಗಳಲ್ಲಿ ಇದು ಮಂಜೂರಾಗಲಿಕ್ಕಿದೆ. ಹೈಟೆಕ್ ಆದ ಇದು ಸ್ಟೀಮ್ನಲ್ಲಿ ಆಹಾರ ಬೇಯಿಸುವ ಟೈಪ್ನ ಹೈಟೆಕ್ ಒಂದು ಕಿಚನ್ ಆಗ್ತದೆ. ಅದರ ಜೊತೆಗೆ ಸುಮಾರು 500 ಮಂದಿ ಕೂತ್ಕೊಳ್ಳುವಂಥ ಅಡುಗೆ ಕೋಣೆ ಕೂಡ ನಿರ್ಮಾಣವಾಗುವಂಥ ಯೋಚನೆ ಇದೆ. ಅದರ ಜೊತೆಗೆ PWD ಇಲಾಖೆಯವರು ಬಂದು ಈ ವಾರದಲ್ಲಿ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ತಾರೆ. ಮಾಡಿದ ಮೇಲೆ ಇನ್ನು ಮುಂದಕ್ಕೆ ಎಷ್ಟು ಕೊಠಡಿ ಬೇಕಾಗ್ತದೆ, ಯಾವ ರೀತಿ ಇದು ಕ್ರೀಡಾ ಚಟುವಟಿಕೆಗಳಾಗಬೇಕಾದ್ರೆ ಅದಕ್ಕೆ ಸ್ಪೋರ್ಟ್ಸ್ ರೂಮ್ ಬೇಕು, ಅದಕ್ಕೆ ತುಂಬ ಒತ್ತು ಕೊಡ್ತಾರೆ. ಇನ್ನು ಸ್ಪೋರ್ಟ್ಸ್ ಟ್ರೈನಿಂಗಿಗೆ, ಕಲ್ಚರಲ್ ಕಾಂಪಿಟೇಷನ್ಗಾಗಿ ಮಕ್ಕಳಿಗೆ ಕಲ್ಚರಲ್ ಟ್ರೈನಿಂಗ್ ಕೊಡಲಿಕ್ಕಾದ ಸ್ಪೆಷಲ್ ವ್ಯವಸ್ಥೆ ಇಲ್ಲಿ ಆಗ್ತದೆ. ಹೈಟೆಕ್ ಲೈಬ್ರರಿ ಬರ್ತದೆ ಇಲ್ಲಿ. ಸಣ್ಣ ಮಕ್ಕಳಿಂದ ಹಿಡಿದು PUC ಮಕ್ಕಳವರೆಗೆ ಅವರಿಗೆ ಅಧ್ಯಯನಕ್ಕೆ ಪೂರಕವಾಗುವಂಥ ಅತ್ಯುತ್ತಮವಾದ ಲೈಬ್ರರಿ ಬರ್ತದೆ.
ಪ್ರೈಮರಿಗೆ ಬೇರೆ, ಹೈಸ್ಕೂಲ್ ಬೇರೆ ಹಾಗೂ ಕಾಲೇಜಿನ ಮಕ್ಕಳಿಗೆ. ಇಲ್ಲಿ ಮುಂದೆ ಕಾಲೇಜ್ ಅಂತ ಹೇಳಿದರೆ ನಾವು ಆ ಶಬ್ದ ಬಳಸೋದು ತಪ್ಪಾಗ್ತದೆ. ಇಲ್ಲಿ ಈ ಶಾಲೆಯ ಹೈಯರ್ ಸೆಕೆಂಡ್ರಿ ಅಂತ ಹೇಳ್ಬೋದು. 9ನೇ ಕ್ಲಾಸಿಂದ 12ನೇ ಕ್ಲಾಸ್ ಮಕ್ಕಳಿಗಾಗುವಂಥ ಹೈಟೆಕ್ ಇದು ಸೈನ್ಸ್ ಲ್ಯಾಬ್ ಬರ್ತದೆ, ವಿಜ್ಞಾನ ಪ್ರಯೋಗಾಲಯ. ಹಾಗೆ ನಾನು ವರ್ಣಿಸ್ತಾ ಹೋದರೆ ಈ ಶಾಲೆಯ ಮಕ್ಕಳಿಗೆ ಬೇಕಾದ ಆಲ್ರೌಂಡ್ ಡೆವಲಪ್ಮೆಂಟಿಗೆ, ಅಂದರೆ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಬೇಕಾದ ಏನೇನು ಅವಶ್ಯಕತೆ ಇದೆ ಅದೆಲ್ಲ ಈ ಶಾಲೆಗೆ ಬರ್ತದೆ. ಬರಬೇಕಾದ್ರೆ 2 ಅಂಶ ಇಂಪಾರ್ಟೆಂಟ್. ಒಂದು, ಇಲ್ಲಿ ಇನ್ನು ಮುಂದೆ SDMCಗಳಿಗೆ 3 ಕಮಿಟಿಗಳಿವೆ, ಅದೆಲ್ಲ ಇನ್ನು ಒಂದಾಗ್ತದೆ. ಪ್ರೈಮರಿಯಿಂದ ಹಿಡಿದು ಕಾಲೇಜಿನವರೆಗಿನ ಮಕ್ಕಳೆಲ್ಲರ ಪೋಷಕರನ್ನು ಆಯ್ಕೆ ಮಾಡಿ ಒಂದು ಒಳ್ಳೆಯ ಒಂದು ಕಮಿಟಿ ಆಗ್ತದೆ. ಅದರ ಅಧ್ಯಕ್ಷರು ಆ ಕ್ಷೇತ್ರದ ಮಾನ್ಯ ಶಾಸಕರಿರ್ತಾರೆ. ಆ ಕಮಿಟಿ ಇನ್ನು ಮುಂದೆ ಈ ಸಂಸ್ಥೆಗೆ ಸಂಬಂಧಪಟ್ಟ ಎಲ್ಲ ಪ್ಲ್ಯಾನ್ ಮಾಡ್ತದೆ, ಯೋಚನೆ ಮಾಡ್ತದೆ, ಇಂಪ್ಲಿಮೆಂಟ್ ಮಾಡ್ತದೆ. ಜೊತೆಗೆ ಪೋಷಕರ ಸಪೋರ್ಟ್ ನಮಗೆ ಸರಿಯಾಗಿದ್ದರೆ ಇನ್ನೊಂದು 2 ವರ್ಷದೊಳಗೆ ಈ ಸಂಸ್ಥೆ ನಮ್ಮ ಜಿಲ್ಲೆ ಅಥವಾ ರಾಜ್ಯದ ಬೆಸ್ಟ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಆಗ್ತದೆ. ನಾವು ಆಶಿಸ್ತೇವೆ. 950 ಮಕ್ಕಳಿದ್ದಾರೆ. ಈಗಾಗಲೇ 2 ಅಥವಾ 3 ಮಂದಿ ದೈಹಿಕ ಶಿಕ್ಷಕರಲ್ಲಿ ಇರ್ತಾರೆ, ಕನಿಷ್ಠ ಇರ್ತಾರೆ. ನಮ್ಮ ಮಕ್ಕಳು ನ್ಯಾಷನಲ್ ಲೆವೆಲ್ವರೆಗೆ ಹೋಗುವಂತಹ ವ್ಯವಸ್ಥೆ, ಅದಕ್ಕೆ ಬೇಕಾದ ತಯಾರಿ ನಾವು ಮಾಡಿಕೊಳ್ಬೋದು. ಅಷ್ಟರ ಮಟ್ಟಿಗೆ ಸಪೋರ್ಟ್ ಇಲ್ಲಿ ಸಿಗ್ತದೆ. ಇಲ್ಲಿ ಹಣದ ಕೊರತೆ ಇರುವುದಿಲ್ಲ. ಹಣ ಇಲ್ಲದೆ ಇದು ಹಾಗೆ ಮಾಡಲಿಕ್ಕಾಗೋದಿಲ್ಲ, ಹೀಗೆ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳ್ತೇವಲ್ಲ, ಅಂಥ ಪ್ರಾಬ್ಲಮ್ ಇನ್ನೂ ಇರುವುದಿಲ್ಲ. ಯಾಕೆಂದರೆ ಹಣಕ್ಕೆ ಇಲ್ಲಿ ಲಿಮಿಟ್ ಇಲ್ಲ ಅಂತ ಹೇಳಿದ್ದಾರೆ. ಈ ಕಮಿಟಿಯವರು ಎಷ್ಟು ಒಳ್ಳೆ ಪ್ಲ್ಯಾನ್ ಮಾಡ್ತೀರಿ, ಎಷ್ಟು ಅದ್ಭುತವಾದ ಮಾಸ್ಟರ್ ಪ್ಲ್ಯಾನ್ ನೀವು ರೆಡಿ ಮಾಡ್ತೀರಿ, ಮುಂದಿನ 50 ವರ್ಷಕ್ಕೆ ಈ ಸಂಸ್ಥೆ ಹೇಗೆ ಬೆಳಿಬೇಕೆಂಬ ದೃಷ್ಟಿಯಿಂದ ನೀವು ಪ್ಲ್ಯಾನ್ ಮಾಡಿದರೆ, ಯೋಚನೆ ಮಾಡಿದರೆ ಅದಕ್ಕೆ ಬೇಕಾದ ಅನುದಾನ ಸರ್ಕಾರ ಕೊಡ್ತದೆ. ಇಲ್ಲಿ ಬೇಕಾಗಿರೋದು ಒಳ್ಳೆ ಪ್ಲ್ಯಾನ್ ಮಾಡೋ ಒಂದು ಟೀಮ್. ಅಂದರೆ ಗುಣಮಟ್ಟವನ್ನು ಸರಿಯಾಗಿ ಮಕ್ಕಳಿಗೆ ಸಿಗಬೇಕಾದ್ರೆ ಏನು ಬೇಕು ಅಂತಹ ಒಂದು ಟೀಮ್ ಇಲ್ಲಿ ಡೆವಲಪ್ ಆಗಬೇಕಾಗ್ತದೆ. ಅಂಥ ಟೀಮ್ ಈಗಾಗಲೇ ಇಲ್ಲಿ ಇದೆ ಅಂತ ಭಾವಿಸ್ತೇನೆ. ಉದಾಹರಣೆ ನೀವು ವೇದಿಕೆ ನೋಡಿದರೆ ಗೊತ್ತಾಗ್ತದೆ. ಈ ಶಾಲೆಗಾಗಿ, ಊರಿಗಾಗಿ ಅಥವಾ ಈ ಮಕ್ಕಳಿಗಾಗಿ ಏನನ್ನೂ ಮಾಡಲಿಕ್ಕೆ ಸಿದ್ಧರಿರುವಂಥ ಒಳ್ಳೆಯ ಒಂದು ಟೀಮ್ ಇಲ್ಲಿದೆ. ಅದರಲ್ಲೂ ನನ್ನಂದಾಜು ಬಹುತೇಕ ಅಲ್ಪಸಂಖ್ಯಾತ ಹೆಚ್ಚಿನ ಮಕ್ಕಳೇ ಇಲ್ಲಿರುವಂಥ ಒಂದು ಪ್ರದೇಶ ಆಗಿರುವ ಕಾರಣ ಇನ್ನೆಚ್ಚು ಡೆವಲಪ್ಮೆಂಟ್ಗೆ ಇಲ್ಲಿ ಅವಕಾಶ ಇರ್ತದೆ. ನಾವಿವನ್ ಕೇಂದ್ರದಿಂದ ಕೂಡ ಹಣ ತರಲಿಕ್ಕೆ ಅವಕಾಶ ಇದೆ. ಇದಿಷ್ಟು ಸಾಕು ಅಂತ ನಾನು ಭಾವಿಸ್ತೇನೆ. ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಕಲ್ಪನೆಗೆ ಈಗ ಇಷ್ಟು ಸಾಕು. ಅದಕ್ಕಿಂತ ಹೆಚ್ಚು ಹೇಳಿದರೆ ಇದು ಸ್ವಲ್ಪ ಅದು ಹೆಚ್ಚಾದೀತು ಅಂತ ಕಾಣ್ತದೆ. ಆದರೆ ನೆನಪಿಟ್ಕೊಳ್ಳಿ, ಮಕ್ಕಳನ್ನು ಇಲ್ಲಿ ಸೇರಿಸಿದ ಕೂಡಲೇ ನಮ್ಮ ಕೆಲಸ ಆಯಿತು ಅಂತ ನೀವು ಮಾತ್ರ ಭಾವಿಸಬಾರ್ದು. ಇನ್ನು ಮುಂದೆ ಪೇರೆಂಟ್ಸ್ಗಳು ಸ್ವಲ್ಪ ಹೆಚ್ಚು ಜವಾಬ್ದಾರಿ ಇದೆ. ನೀವು ನಿಮ್ಮ ಮಕ್ಕಳನ್ನೊಂದು ಪ್ರೈವೇಟ್ ಶಾಲೆಗೆ ಸೇರಿಸಿದರೆ ನೀವೇನು ಮಾಡ್ತೀರಿ? ಬೆಳಿಗ್ಗೆ ಎದ್ದು ನಾನು ನೋಡ್ತಾ ಇರ್ತೇನೆ, 7:07ವರೆಗೆ ಮಕ್ಕಳೆಲ್ಲ ವೆಹಿಕಲ್ನಲ್ಲಿ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಸ್ತೆ ಬದಿಯಲ್ಲೆಲ್ಲ ಪೇರೆಂಟ್ಸ್ ಮಕ್ಕಳನ್ನು ಹಿಡಿದು ನಿಂತಿರ್ತಾರೆ. ವೆಹಿಕಲ್ ಬರ್ತದೆ, ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ. ಇನ್ನು ಕೆಲವು ಸಮಯದಲ್ಲಿ ಇಲ್ಲಿ ಕೂಡ ಅದೇ ರೀತಿಯ ವೆಹಿಕಲ್ಗಳ ವ್ಯವಸ್ಥೆ ಎಲ್ಲ ಆಗ್ತದೆ. ಆದರೆ ನೀವು ನೆನಪಿಟ್ಕೊಳ್ಬೇಕೇನು ಅಂತ ಹೇಳಿದರೆ, ಪೇರೆಂಟ್ಸ್ ನೀವೀಗ ಸೇರಿಸಿದ್ದು ಒಂದು ಬರೀ ಗೌರ್ಮೆಂಟ್ ಸ್ಕೂಲಿಗಲ್ಲ, ಇದು ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಇದು ಬೇರೆ ಸಾಮಾನ್ಯ ಪ್ರೈವೇಟ್ ಶಾಲೆ ಕೂಡ ಅಲ್ಲ, ಇದು ಅದಕ್ಕಿಂತ ಮಿಗಿಲಾದ ಒಂದು ಸಂಸ್ಥೆ ಆಗಿದೆ. ಮಕ್ಕಳು ನಿಯತವಾಗಿ ರೆಗ್ಯುಲರ್ ಆಗಿ ಶಾಲೆಗೆ ಬರುವ ಹಾಗೆ ಮಾಡೋ ಜವಾಬ್ದಾರಿ ನಮ್ಮ ಪೇರೆಂಟ್ಸಿದ್ದು. ಒಂದು ದಿನ ನೀವು ತಪ್ಪಿಸದ ಹಾಗೆ ಮಕ್ಕಳು ಶಾಲೆಗೆ ಬರಬೇಕು. ಸಾಮಾನ್ಯವಾಗಿ ಪೇರೆಂಟ್ಸ್ ಏನು ಮಾಡ್ತಾರೆ ಅಂತ ಹೇಳಿದರೆ, ಸಣ್ಣ ಒಂದು ಪ್ರೋಗ್ರಾಮ್ ಇದ್ದರೂ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮದುವೆ ಇದೆ, ಇಲ್ಲಿ ಮುಂಜಿ ಇದೆ, ಅಲ್ಲಿ ಮತ್ತೊಂದಿದೆ ಅಂತ ಹೇಳಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ. ಮಕ್ಕಳಿಗೂ ಖುಷಿ ಆಗ್ತದೆ. ಮಕ್ಕಳಿಗೂ ತಿರುಗಾಡೋದಂದರೆ ಸ್ವಾಭಾವಿಕ. ನಾವು ಸಹ ಸಣ್ಣಿರುವಾಗ ತಿರುಗಾಡೋದಂದರೆ ಖುಷಿ ಸಾಮಾನ್ಯ ಎಲ್ಲರಿಗೂ ಇದ್ದೇ ಇರ್ತದೆ. ಆದರೆ ಈಗ ನೀವು ಸೇರ್ತಾ ಇರುವ ಶಾಲೆ ಆರ್ಡಿನರಿ ಶಾಲೆ ಅಲ್ಲ. ಇಲ್ಲಿ ತುಂಬ ಡಿಸಿಪ್ಲಿನ್ ಇರ್ತದೆ. ಈ ವರ್ಷದಿಂದಲೇ ಬಹುತೇಕ ಇಲ್ಲಿ ಬಯೋಮೆಟ್ರಿಕ್ ಬರ್ತದೆ. ಬಯೋಮೆಟ್ರಿಕ್ ಅಂದರೆ ಮಕ್ಕಳು ಕ್ಲಾಸ್ನೊಳಗೆ ಬರಬೇಕಾದ್ರೆ ಅವರ ಹೆಬ್ಬೆಟ್ಟೊತ್ತಿ ಒಳಗೆ ಬರಬೇಕು. ಟೈಮ್ನೊಳಗೆ 9:30 ಅಂದರೆ 9:30 ಒಳಗೆ ಎಲ್ಲ ಮಕ್ಕಳು ಕ್ಲಾಸ್ ಒಳಗಿರಬೇಕು. ಎಲ್ಲ ಟೀಚರ್ಸ್ ಲೆಕ್ಚರ್ಸ್ ಎಲ್ಲ ಕ್ಲಾಸ್ ಒಳಗಿರ್ತಾರೆ. ಆ ರೀತಿಯ ಸಿಸ್ಟಮ್ ಇಲ್ಲಿ ಬರ್ತದೆ. ನಿಮ್ಮ ಅಟೆಂಡೆನ್ಸನ್ನು, ಹಾಜರಾತಿಯನ್ನು ನಿಮ್ಮ ಪ್ರಿನ್ಸಿಪಾಲ್ ಮಾನಿಟರ್ ಮಾಡ್ತಾರೆ, BO ಮಾನಿಟರ್ ಮಾಡ್ತಾರೆ, DDP ಮಾನಿಟರ್ ಮಾಡ್ತಾರೆ. ಸ್ಟೇಟ್ ಆಫೀಸ್ನಲ್ಲಿ ಕಮಿಷನರ್ ಕೂಡ ಮಾನಿಟರ್ ಮಾಡ್ಬೋದು ಎಷ್ಟೆಷ್ಟು ಮಕ್ಕಳು ಹಾಜರಿದ್ದಾರೆ ಇಲ್ಲ ಅಂತ. ಇನ್ನೊಂದು ಗಮನಿಸಿ, ಆಡಳಿತಾತ್ಮಕವಾಗಿ ಇನ್ನು ಮುಂದೆ ಇಡೀ ಸಂಸ್ಥೆಯ ನೇತೃತ್ವ ವಹಿಸುವವರು ಈ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಾರೆ. ಅವರು ಇಡೀ ಸಂಸ್ಥೆಗೆ LKGಯಿಂದ PUCವರೆಗಿನ ಅಂದರೆ 12ನೇ ಕ್ಲಾಸ್ನವರೆಗೆ ಇಡೀ ಸಂಸ್ಥೆಗೆ
ಮುಖ್ಯಸ್ಥರು ಪ್ರಾಂಶುಪಾಲರು ಇರ್ತಾರೆ. ಅವರಿಗೆ ಸಪೋರ್ಟಾಗಿ ಯಾರು ಹೈಸ್ಕೂಲಿಗೆ ಹೆಡ್ ಮಾಸ್ಟರ್ ಇರ್ತಾರೋ ಅವರು ಮುಖ್ಯಸ್ಥರಾಗಿರ್ತಾರೆ, ಅಥವಾ ಇದು ವೈಸ್ ಪ್ರಿನ್ಸಿಪಾಲ್ ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿರ್ತಾರೆ. ಹೈಸ್ಕೂಲ್ನ ಅಂದರೆ ಪ್ರಿನ್ಸಿಪಾಲ್ ಅವರು 9ನೇ ಕ್ಲಾಸಿಂದ 12ನೇ ಕ್ಲಾಸ್ನವರೆಗೆಲ್ಲ ಶೈಕ್ಷಣಿಕ ಆಡಳಿತ, ಮಕ್ಕಳ ದಾಖಲಾತಿ ಆಡಳಿತದಿಂದ ಹಿಡಿದು ಇಡೀ ಸಂಸ್ಥೆಯ ಉಸ್ತುವಾರಿ ಪ್ರಾಂಶುಪಾಲರದ್ದೇ ಇರ್ತದೆ. ಉಪಪ್ರಾಂಶುಪಾಲರ ಜವಾಬ್ದಾರಿಯಲ್ಲಿ LKGಯಿಂದ ಹಿಡಿದು 8ನೇ ಕ್ಲಾಸ್ನವರೆಗೆ ಏನು ಪ್ರಾಥಮಿಕ ವಿಭಾಗ ಇರ್ತದೆ ಅದಕ್ಕೆ ಸಂಬಂಧಪಟ್ಟ ಶೈಕ್ಷಣಿಕ ಯೋಚನೆ ಮಾಡೋದು, ಅದೇ ರೀತಿ ಇದು ಅಕ್ಷರದಾಸ ಏನು ಊಟದ ವ್ಯವಸ್ಥೆ ಇದೆ ಅದರ ಮೇಲುಸ್ತುವಾರಿ ಮಾಡೋದು ಇತ್ಯಾದಿ ಜವಾಬ್ದಾರಿಯನ್ನು ಉಪಪ್ರಾಂಶುಪಾಲರು ಮಾಡ್ತಾರೆ. ಮುಂದಿನ ಸಿಸ್ಟಮ್ ಸರಿಯಾಗಿ ನಡೆಯುವವರೆಗೆ ಪ್ರೈಮರಿಯಲ್ಲಿ ಏನು ಹೆಡ್ ಮಾಸ್ಟರ್ ಇರ್ತಾರೋ ಅವರೀಗ ಮುಂದುವರಿತಾರೆ, ನೆಕ್ಸ್ಟ್ ವ್ಯವಸ್ಥೆ ಆಗುವವರೆಗೆ ಅವರು ಸದ್ಯಕ್ಕೆ ಮುಂದುವರಿತಾರೆ. ಆದ ಕಾರಣ ಇನ್ನು ಮುಂದೆ ನೀವು ಇಡೀ ಕ್ಯಾಂಪಸ್ಸಿಗೆ ಒಂದೇ ಆಫೀಸ್ ಕೋಣೆ ಇರ್ತದೆ, ಇಡೀ ಕ್ಯಾಂಪಸ್ಸಿಗೆ ಒಂದೇ ಟೈಮ್ ಟೇಬಲ್ ಇರ್ತದೆ. ಇನ್ನು ಮುಂದಿನ ಇಲ್ಲಿಯ ಇಡೀ ಕ್ಯಾಂಪಸ್ನ ಟೈಮ್ ಟೇಬಲಲ್ಲಿ 50 ನಿಮಿಷದ ಪೀರಿಯಡುಗಳಿರ್ತದೆ. ಬೇರೆ ಕಡೆಯಲ್ಲೆಲ್ಲ 40 ನಿಮಿಷ ಪ್ರೈಮರಿ ಅಥವಾ ಹೈಸ್ಕೂಲ್ನಲ್ಲಿದ್ದರೆ ಕಾಲೇಜಿಗೆ ಬರೋ 1 ಗಂಟೆ ಪೀರಿಯಡ್ ಇರ್ತದೆ. ಆದರೆ ಇಡೀ ನಮ್ಮ ಈ ಕ್ಯಾಂಪಸ್ಸಲ್ಲಿ ಇನ್ನೂ ಪೀರಿಯಡುಗಳು ಒಟ್ಟಿಗೆ ಇರ್ತದೆ, 50 ನಿಮಿಷದ್ದು ಇರ್ತದೆ. ಎಲ್ಲ ರಾಷ್ಟ್ರೀಯ ಹಬ್ಬಗಳು ಒಟ್ಟಿಗೆ ಆಚರಿಸ್ತಾರೆ. ನೀವು ಆಲೋಚನೆ ಮಾಡಿ ಎಷ್ಟು ಚೆಂದ ಕಾಣ್ಬೋದು ಅಂತ. ನಮ್ಮ ಇದು ಜನಪ್ರತಿನಿಧಿಯವರು ZP ಮೆಂಬರ್ ಅವರೆಲ್ಲ ಸ್ವಲ್ಪ ಮನಸ್ಸು ಮಾಡಿದರೆ ಇಡೀ ಕ್ಯಾಂಪಸ್ಸಿಗೆ ಒಂದು ಇಂಟರ್ಲಾಕ್ ಎಲ್ಲ ಹಾಕಿದರೆ ನೀವು ಈ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ನಾವು ಅದ್ಭುತವಾಗಿ ಇಲ್ಲಿ ಆಚರಿಸಲಿಕ್ಕಿದ್ದೇವೆ. 950 ಮಕ್ಕಳು, ಆ ಸಣ್ಣ LKGಯ ಮಕ್ಕಳಿಂದ ಹಿಡಿದು PUCಯ ಸ್ವಲ್ಪ ದೊಡ್ಡ ಮಕ್ಕಳವರೆಗೆ ಈ ಕ್ಯಾಂಪಸ್ಸಲ್ಲಿ ಅಸೆಂಬ್ಲಿಯಲ್ಲಿ ನಿಂತರೆ ಎಷ್ಟು ಚೆಂದ ಕಾಣ್ಬೋದು ಅಂತ ನೀವು ಊಹಿಸಿದರೆ ನಿಮಗೆ ಅರ್ಥ ಆದೀತು. ಅದೇ ರೀತಿ ಅಕ್ಟೋಬರ್ನಲ್ಲಿ ಮಹಾತ್ಮ ಗಾಂಧೀಜಿಯವರ ಗಾಂಧಿ ಜಯಂತಿ ಇರ್ಬೋದು, ರಿಪಬ್ಲಿಕ್ ಡೇ ಇರ್ಬೋದು, ಮಕ್ಕಳ ದಿನಾಚರಣೆ ಇರ್ಬೋದು, ಇಂಥ ಯಾವುದೇ ಪ್ರೋಗ್ರಾಮ್ ಎಲ್ಲ ಒಟ್ಟಿಗೆ ನಡೀತದೆ. ವಾರ್ಷಿಕೋತ್ಸವ ಇನ್ನು ಒಟ್ಟಿಗೆ ನಡೀತದೆ. ಹೆಚ್ಚಿನ ಅಂಶ ಇನ್ನು 1 ದಿನದಲ್ಲಿ ಮುಗಿಲಿಕ್ಕಿಲ್ಲ, ಇನ್ನು 2 ದಿನದ ವಾರ್ಷಿಕೋತ್ಸವ ಬೇಕಾದೀತು. ಎಲ್ಲ ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸ ಇರ್ತದೆ ಪ್ರತಿ ವರ್ಷ. ಅದು ಕೂಡ ಸಾಮಾನ್ಯವಾಗಿ ಡಿಸೆಂಬರ್ ಒಳಗೆ ಮುಗಿಸಬೇಕು ಅಂತ ಗೈಡ್ಲೈನ್ಸಲ್ಲಿ ಹೇಳ್ತದೆ. ಎಲ್ಲವನ್ನು ಡಿಸೆಂಬರ್ ಅಂತ್ಯದೊಳಗೆ ನೀವು ಮುಗಿಸಬೇಕು ಅಂತೇಳಿ. ಈ ರೀತಿ ಈ ಸಂಸ್ಥೆಗೆ ಬೇಕಾದ ಎಲ್ಲ ಟೈಪಿನ ಒಂದು ಯೂನಿಫಾರ್ಮ್ ಆದ ಒಂದು ವ್ಯವಸ್ಥೆ ಈಗ ಆಗ್ತಾ ಇದೆ. ಹಾಗಿರುವಾಗ ಪೋಷಕರಾಗಿ ನಮಗೆ ಸ್ವಲ್ಪ ಜವಾಬ್ದಾರಿ ಇದೆ. ಒಂದು, ಮಕ್ಕಳನ್ನು ಕರೆಕ್ಟಾಗಿ ಶಾಲೆಗೆ ಕಳಿಸೋದು. ನೀವು ಹೇಳ್ಬೋದು ನಮ್ಮ ಮಕ್ಕಳಿಗೆ ಹುಷಾರಿಲ್ಲದಿದ್ದರೆ ಏನು ಮಾಡೋದು? ನಾನು ಹೇಳೋದು ಹುಷಾರಿಲ್ಲದೇ ಆಗಬಾರ್ದು, ಮಕ್ಕಳು ಆರೋಗ್ಯಪೂರ್ಣವಾಗಿರಬೇಕು. ಅದಕ್ಕೆ ಬೇಕಾದ ಎಷ್ಟೋ ವ್ಯವಸ್ಥೆ ನಮ್ಮಲ್ಲಿದೆ ಆಲ್ರೆಡಿ. ಮಕ್ಕಳಿಗೆ ಕಾಲಕ್ಕೆ ಮಾತ್ರೆ ಕೊಡ್ತಾರೆ, ಕಾಲಕ್ಕೆ ಇಂಜೆಕ್ಷನ್ ಇಲ್ಲಿ ಕೊಡ್ತಾರೆ, ಡಾಕ್ಟ್ರೇ ಇಲ್ಲಿ ಬರ್ತಾರೆ, ಚೆಕಪ್ ಎಲ್ಲ ಮಾಡ್ತಾರೆ. ಆದರೆ ಒಂದು, ನೀವು ಸ್ವಲ್ಪ ಶುದ್ಧ ನೀರು ಕೊಟ್ಟರೆ ಅರ್ಧಕ್ಕರ್ಧ ಕಾಯಿಲೆ ಕಡಿಮೆ ಆಗ್ತದೆ. ಮಕ್ಕಳಿಗೆ ಒಟ್ಟು ನೀರು ಕುಡಿಸಬೇಡಿ, ಸರಿಯಾಗಿ ಕಾಯಿಸಿ ತಣಿಸಿದ ನೀರು ಕೊಟ್ಟರೆ ಅರ್ಧಕ್ಕರ್ಧ ಕಾಯಿಲೆ ಬರುವುದಿಲ್ಲ. ಮಕ್ಕಳಿಗೆ ಬೇಡದೆಲ್ಲ ತಿನ್ನಲಿಕ್ಕೆಲ್ಲ ಬಿಡಬೇಡಿ. ರಸ್ತೆ ಬದಿಯಲ್ಲೆಲ್ಲ ಐಸ್ ಕ್ರೀಮ್ ಎಲ್ಲ ಒಟ್ಟು ತಿಂತಾರೆ ನೋಡಿ, ಅದಕ್ಕೆಲ್ಲ ಸ್ವಲ್ಪ ಕಂಟ್ರೋಲ್ ಹಾಕಿ. ಮಕ್ಕಳಿಗೆ ಒಳ್ಳೆಯ ಆಹಾರ ಕೊಡಿ. ಆಟೋಮೆಟಿಕ್ಕಾಗಿ ನೋಡಿ, ಮಧ್ಯಾಹ್ನ ಹೇಗೂ ನಾವು ಕೊಡ್ತೇವೆ, ಬೆಳಿಗ್ಗೆ ಹಾಲು ಕೂಡ ನಾವು ಕೊಡ್ತೇವೆ. ಆದರೆ ಇನ್ನೂ ಇರುವುದು ಬೆಳಗ್ಗಿನ ಉಪಹಾರ ಮತ್ತು ರಾತ್ರಿ ಅಥವಾ ಸಂಜೆ ನಂತರದ ಉಪಹಾರ ಮಾತ್ರ ನಿಮ್ಮ ಜವಾಬ್ದಾರಿ ಇರ್ತದೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಸಾಧ್ಯ ಆದರೆ ಸ್ವಲ್ಪ ಟ್ಯೂಷನ್ ಕೊಡಿ. ನೀವು ಹೇಗೆ ಇಂಗ್ಲೀಷ್ ಮೀಡಿಯಮ್ ಸೇರಿಸಿದರೆ ಟ್ಯೂಷನ್ ಕೊಡ್ತೀರಲ್ಲ, ಅದೇ ರೀತಿ ನಮ್ಮ ಮಕ್ಕಳಿಗೆ ಸ್ವಲ್ಪ ಟ್ಯೂಷನ್ ಕೊಡಿ. ಮಕ್ಕಳು ಸ್ವಲ್ಪ ಓದುವ ಹಾಗೆ ಮಾಡಿ. ಪ್ರತಿದಿನ ಸ್ವಲ್ಪ ಆಟ ಆಡಲಿ. ಆದರೆ ಆಟ ಆಡಿದ ಮೇಲೆ ಕನಿಷ್ಠ ದಿನಕ್ಕೆ 1-2 ಗಂಟೆ ಸಂಜೆ ನಂತರ ಮಲಗುವುದರೊಳಗೆ ಓದಲಿಕ್ಕೆ ಅಭ್ಯಾಸ ಮಾಡಿ. ಬೆಳಿಗ್ಗೆ ಸ್ವಲ್ಪ ಬೇಗ ನೀವು ಸಹ ಎದ್ದು ಮಕ್ಕಳು ಸಹ ಬೇಗ ಎದ್ದು ಸ್ವಲ್ಪ 1 ಗಂಟೆ ಆದರೂ ಓದುವ ಹಾಗೆ ಮಾಡಿ. ಆಗ ಆಟೋಮೆಟಿಕ್ಕಾಗಿ ಮಕ್ಕಳಲ್ಲಿ ಕಲಿಕೆಯ ಸ್ವಭಾವ ಬರ್ತದೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಂದರೆ, ಅವರ ಈ ಏಜ್ನಲ್ಲಿ ಪರಿಸರದಲ್ಲಿ ಇರುವಂಥ ಕೆಲವು ದುಶ್ಚಟಗಳು ಮಕ್ಕಳನ್ನು ಕಾಡುವ ಸಾಧ್ಯತೆ ಇರ್ತದೆ. ಈ ಗುಡ್ಕಾದಂತಹ ಅಥವಾ ಸಿಗರೇಟು, ಬೀಡಿ ಅಥವಾ ಮಾದಕ ದ್ರವ್ಯಗಳ ಸಮಸ್ಯೆಗಳು ಇದೆ. ದಯವಿಟ್ಟು ಸ್ವಲ್ಪ ಪೇರೆಂಟ್ಸ್ ಅದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಮಕ್ಕಳ ಬಗ್ಗೆ ನಿಗಾ ವಹಿಸಬೇಕು. ಮಕ್ಕಳ ಮೇಲೆ ಒಂದು ಕಣ್ಣಿಡಬೇಕು ಯಾವಾಗಲೂ. ನಮ್ಮ ಮಕ್ಕಳು ಒಳ್ಳೆಯವರೇ, ಆ ಬಗ್ಗೆ 2 ಮಾತಿಲ್ಲ. ಆದರೂ ಕೂಡ ಒಂದು ಕಣ್ಣು ಒಂದು ಪೇರೆಂಟಾಗಿ ನಾವು ಮಕ್ಕಳ ಮೇಲೆ ಇಡಬೇಕು. ಯಾಕಂದರೆ ನಾನು ಗಮನಿಸಿದ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಈ ಸಮಸ್ಯೆ ಇದೆ. ಮಾದಕ ದ್ರವ್ಯದಿಂದ ಮಕ್ಕಳು ಸಮಸ್ಯೆಗೊಳಗಾಗ್ತಿದ್ದಾರೆ. ಮಕ್ಕಳ ಆರೋಗ್ಯ ಹಾಳಾಗ್ತಾ ಇದೆ, ಜೊತೆಗೆ ಮಕ್ಕಳ ಲೈಫ್ ಹಾಳಾಗ್ತದೆ. ಅದಕ್ಕೆ ಈಗ ಸ್ವಲ್ಪ ಪೇರೆಂಟಾಗಿ ನಾವು ಮಕ್ಕಳು ಸ್ವಲ್ಪ ಅವರ ಕಾಲ ಮೇಲೆ ನಿಲ್ಲುವವರೆಗೆ ನಾವು ಸ್ವಲ್ಪ ಜಾಗ್ರತೆ ಮಾಡಬೇಕು.
ಆ ಮಕ್ಕಳ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಅಂತ ನಾನು ನಿಮ್ಮ ಹತ್ರ ಕೇಳಿಕೊಳ್ತೇನೆ. ಈ ರೀತಿ ಮಾಡಿದರೆ ಮಾತ್ರ ನಮ್ಮ ಮಕ್ಕಳು ಒಳ್ಳೆ ಶಿಕ್ಷಣ ಪಡಿತಾರೆ, ಲೈಫಲ್ಲಿ ಅವರು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗ್ತಾರೆ. ಇಲ್ಲದಿದ್ದರೆ ಈ ಹಂತದಲ್ಲಿ ನಾವು ಅವ್ರನ್ನ ಗೈಡ್ ಮಾಡದಿದ್ದರೆ ಅದು ಮುಂದೆ ನಿಮಗೆ ಅಂದರೆ ನಾವು ದುಃಖ ಪಡಬೇಕಾಗ್ತದೆ. ಅದು ಆಗಬಾರ್ದು ಅಂತ ನಾನು ಆಶಿಸ್ತೇನೆ. ಮಕ್ಕಳು ಒಳ್ಳೆಯ ಆಹಾರ ತಗೊಳ್ಳುವ ಹಾಗೆ ಮಾಡಿ, ಮಕ್ಕಳು ಸರಿಗೆ ಆಟ ಆಡುವ ಹಾಗೆ ಮಾಡಿ, ಸಾಧ್ಯ ಆದರೆ ನಿಮ್ಮ ಇಲ್ಲಿ ಗೊತ್ತಿಲ್ಲ ನನಗೆ, ತಿಮರೆ ಅಂತ ಸಿಗ್ತದೆ ಹಳ್ಳಿಯ ಸೈಡ್ನಲ್ಲೆಲ್ಲ. ಸಾಧ್ಯ ಆದರೆ ನಿಮಗೆ ಸಿಕ್ಕಿದರೆ ವಾರದಲ್ಲಿ ಒಂದು 2 ದಿನ ಆದರೂ ಅದನ್ನು ತೆಗೆದು ಅದರ ಚಟ್ನಿ ಮಾಡಿ ಮಕ್ಕಳಿಗೆ ಕೊಡಿ. ಮೆಮರಿಗೆ ಒಳ್ಳೆಯದು. ಮಕ್ಕಳು ಪಾಪ ತುಂಬ ಓದ್ತಾರೆ, ಆದರೆ ನೆನಪು ಶಕ್ತಿಯಲ್ಲಿ ಇರುವುದಿಲ್ಲ, ಪರೀಕ್ಷೆಗೆ ಬರೆಯುವಾಗ ಮರೆತು ಹೋಗ್ತದೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಬೆಸ್ಟ್ ಉಪಾಯ ಏನು ಅಂತ ಹೇಳಿದ್ರೆ ಅದು ಟೆಸ್ಟೆಡ್, ಅದು ಬಹಳಷ್ಟು ರಿಸರ್ಚ್ ಸಂಶೋಧನೆ ಮಾಡಿ ಪ್ರೂವ್ ಆದದ್ದು. ತಿಮರೆ ಅಂತ ಕರೀತಾರೆ. ಅದರ ಮಾತ್ರೆ ಎಲ್ಲ ತಯಾರಿಸ್ತಾರೆ ಡಾಬರ್ನವರು, ಆದರೆ ಇದು ಫ್ರೀಯಾಗಿ ಸಿಗ್ತದೆ ನಮಗೆ, ಗದ್ದೆ ಬದಿಯಲ್ಲೆಲ್ಲ ಸಿಗ್ತದೆ. ಸಿಕ್ಕಿದರೆ ಅದರ ಸ್ವಲ್ಪ ಚಟ್ನಿ ಮಾಡಿ ಎಲ್ಲ ಕೊಡಿ, ಮಕ್ಕಳ ಆರೋಗ್ಯಕ್ಕೆ ಅದು ತುಂಬ ಒಳ್ಳೆಯದಾಗ್ತದೆ. ಇದಿಷ್ಟು ಹೆಚ್ಚಿನ ನಿಮಿಷ ಸಾಕು ಅಂತ ನಾನು ಭಾವಿಸ್ತೇನೆ. ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನಮ್ಮ ಜಿಲ್ಲೆಯ ಈ ವರ್ಷದ 4ರಲ್ಲಿ 1. ಇದರ ಮೇಲೆ ನಮ್ಮ ಇಡೀ ಇಲಾಖೆಯ ಕಣ್ಣಿರ್ತದೆ. ಯಾಕೆಂತ ಹೇಳಿದರೆ ಇದು ಒಂದು ಪ್ರಯೋಗಾರ್ಥವಾಗಿ ಇಡೀ ದೇಶದಲ್ಲಿ ಬೇರೆ ಎಲ್ಲೂ ಯಾವ ರಾಜ್ಯದಲ್ಲೂ ಇಲ್ಲ ಅಂಥ ಪ್ರಯೋಗಾರ್ಥವಾಗಿ ಆರಂಭಿಸಿದಂತಹ ಸಂಸ್ಥೆ ಇದು. ಇದನ್ನು ಉಳಿಸುವ, ಇದನ್ನು ಬೆಳೆಸುವ, ಇದನ್ನು ಇನ್ನಷ್ಟು ಗಟ್ಟಿ ಮಾಡುವ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ. ನಾವು ಈ ಏನು ಸಂಸ್ಥೆ ಈಗೇನು ಉದ್ಘಾಟನೆ ಆಗ್ತದೆ, ಇದಕ್ಕೆ 100 ವರ್ಷದ ಒಂದು ಭವ್ಯ ಇತಿಹಾಸ ಮೂಡಿ ಬರಲಿ. ಪ್ರೈಮರಿಗೆ ಇಲ್ಲಿಯ ಪ್ರೈಮರಿ ಇದುವರೆಗೆ 118 ವರ್ಷದ ಇತಿಹಾಸದ ಪ್ರೈಮರಿ ಇದು. ಹಾಗೆ ಹೆಚ್ಚಿನ ನಿಮಿಷ 30-35 ವರ್ಷದ ಇತಿಹಾಸ ನಮ್ಮ ಹೈಸ್ಕೂಲಿಗೂ ಅಥವಾ PU ಕಾಲೇಜಿಗೆಲ್ಲ ಇದೆ. ಇನ್ನು ಇದೆಲ್ಲ ಒಂದು ಮರ್ಜ್ ಆಗ್ತದೆ. ನನ್ನ ಪ್ರಕಾರ ಇದರ ವಯಸ್ಸು ಈಗ 118. ಇವತ್ತು ಹೊಸದಾಗಿ ಅದನ್ನು ನಾವು ಇದು ಮಾಡ್ಬೋದು, ಯಾವುದು ಪುನರ್ನಾಮಕರಣ ಮಾಡ್ತೇವೆ, ಅದನ್ನು ಒಟ್ಟು ಮಾಡ್ತಾ ಇದ್ದೇವೆ. ಆದರೆ ಈ ಸಂಸ್ಥೆಯ ವಯಸ್ಸು ಎಷ್ಟು ಅಂತ ಯಾರಾದರೂ ಕೇಳಿದರೆ 118 ಅಂತಲೇ ನಾವು ಹೇಳ್ತೇವೆ. ಯಾಕೆಂದರೆ 118 ಆದರೂ ನಾವು ಆಯಾಸ ಆಗಲಿಲ್ಲ, ವೀಕ್ ಆಗಲಿಲ್ಲ. ನೋಡಿ, ಈಗ 118ನೇ ವರ್ಷದಲ್ಲಿ ಇದು ಪುನಃ ಒಂದು ಯಂಗಾಗಿ ಪುನಃ ಹೊಸದಾಗಿ ಹುಟ್ಟುತ್ತಾ ಇದೆ ಅಂತ ನಾನು ಆಶಿಸ್ತೇನೆ. ನಮ್ಮ ಈ ಗ್ರಾಮದ ದೃಷ್ಟಿಯಿಂದ ಇದು ಸುವರ್ಣ ಏನು ಅಕ್ಷರದಲ್ಲಿ ಬರೀಬೇಕಾದಂಥೊಂದು ದಿನ. ಇದು ಐತಿಹಾಸಿಕ ಒಂದು ಶಿಫ್ಟ್ ಆಗುವ ದಿವಸ ಇದು. ನೀವು ಗಮನಿಸ್ತಾ ಹೋಗಿ, ಈ ಸಂಸ್ಥೆ ಅದ್ಭುತವಾದ ಸಂಸ್ಥೆ ಆಗ್ತದೆ. ನಮ್ಮ ಪೇರೆಂಟ್ಸಿನ ಲಕ್ಷಗಟ್ಟಲೆ ಹಣ ಉಳಿಸ್ತದೆ. ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನೆಲ್ಲ ರಿಕ್ಷಾಕ್ಕೆ ಅಥವಾ ಟ್ಯೂಷನ್ ಫೀಸಿಗೆ ಅಥವಾ ಕಾಲೇಜಿನ ಶಾಲೆಯ ಫೀಸಿಗೆ ಹಾಕ್ತಿದ್ರಲ್ಲ, ಇನ್ನು ಮುಂದೆ ಆ ಹಣವನ್ನೆಲ್ಲ ನೀವು ನಿಮ್ಮ ಫ್ಯಾಮಿಲಿಗೆ ಬಳಸ್ಬೋದು, ನಿಮ್ಮ ಮನೆ ಚೆಂದ ಮಾಡ್ಬೋದು, ನಿಮ್ಮ ಹಿತ್ತಲನ್ನು ಇನ್ನೂ ಒಳ್ಳೆಯದು ಮಾಡ್ಬೋದು, ನಿಮ್ಮ ಮಕ್ಕಳಿಗೆ ಉಡುಪು ತೊಡುಗೆಯಲ್ಲಿ ಇನ್ನಷ್ಟು ಒಳ್ಳೆಯದು ಮಾಡ್ಬೋದು, ನಿಮ್ಮ ಕ್ವಾಲಿಟಿ ಆರೋಗ್ಯಕ್ಕೆ ಹೆಚ್ಚು ಹಣ ಖರ್ಚು ಮಾಡ್ಬೋದು. ಅದಕ್ಕೆ ಕ್ವಾಲಿಟಿಗೆ ಇನ್ನೂ ಹೆಚ್ಚು ಒತ್ತು ನೀವು ಸಹ ಕೊಡ್ಬೋದು. ನಾವಂತೂ ಹೇಗೂ ಕೊಡ್ತೇವೆ. ಇನ್ನೊಂದು ಮಾತು ನಾನು ಹೇಳಿ ನಿಲ್ಲಿಸ್ತೇನೆ. ಗಮನಿಸಿದ್ದೀರಿ, ಈಗ ನಮ್ಮ ಸ್ಟೇಜಿಗೆ ಬಂದು ಮಕ್ಕಳಿಗೆಲ್ಲ ಅವರು ಹೂ ಎಲ್ಲ ಕೊಟ್ಟ ಮಕ್ಕಳ ನೀವು ಗಮನಿಸಿದ್ದೀರಿ. ಅವರ ಯೂನಿಫಾರ್ಮ್ ನೋಡಿ, ಅವರ ಶಿಸ್ತು ನೋಡಿ, ಆ ಮಕ್ಕಳ ಚಂದ ಅಂತ ಹೇಳ್ತೇವಲ್ಲ, ಆ ಚಂದ ನೀವು ನೋಡಿದರೆ ಯಾವ ಪ್ರೈವೇಟ್ ಸ್ಕೂಲ್ನಲ್ಲಿ ಆ ರೀತಿ ಅಷ್ಟಿಲ್ಲ. ಅಂತಹ ಒಂದು ಆ ಟೈಪಿನ ಒಂದು ಕ್ವಾಲಿಟಿಯನ್ನು ಇಲ್ಲಿ ಈಗಾಗಲೇ ಇಲ್ಲಿಯ ಪ್ರಾಂಶುಪಾಲರಾಗಲಿ ಅಥವಾ ಹೈಸ್ಕೂಲ್ನ ಹೆಡ್ ಮಾಸ್ಟರ್ ಸಂತೋಷ್ ಅವರಾಗಲಿ ಅಥವಾ ಪ್ರೈಮರಿಯ ಹೆಡ್ ಮಾಸ್ಟರ್ ಆಗಲಿ, ಇವರೆಲ್ಲ ಸೇರಿ ಆಲ್ರೆಡಿ ಒಂದು ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಇನ್ನು ಇರೋದು ಇನ್ನೊಂದು ಹೆಜ್ಜೆ ನಾವು ಮೇಲೆ ಹೋಗೋದು ಮಾತ್ರ ನಮ್ಮ ಕೆಲಸ ಅಂತ ನಾನು ಭಾವಿಸ್ತೇನೆ. ಈ ಸಂಸ್ಥೆಗೆ ಶುಭವಾಗಲಿ, ನಿಮ್ಮೆಲ್ಲರಿಗೂ ಸಹ ಶುಭವಾಗಲಿ ಅಂತ ನಾನು ಹಾರೈಸ್ತೇನೆ. ಒಂದು 10ನೇ ಕ್ಲಾಸ್ ಮಕ್ಕಳಿಲ್ಲಿದ್ದೀರಿ ಮತ್ತು PUC ಸೆಕೆಂಡ್ ಇಯರ್ನ ಮಕ್ಕಳಿದ್ದೀರಿ. ನಿಮ್ಮಲ್ಲಿ ನನ್ನ ರಿಕ್ವೆಸ್ಟ್ ಇಷ್ಟೇ, ನೀವೊಂದು ರೆಕಾರ್ಡ್ ಇಲ್ಲಿ ಮಾಡಬೇಕು. ಈ ವರ್ಷಕ್ಕೆ ಹೊಸದಾಗಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಈಗ ಆಗಿದೆ. ಈ ವರ್ಷ ನಿಮ್ಮ ರಿಸಲ್ಟು 100% ಬರಬೇಕು. ಇದು ಹಿಸ್ಟರಿ ಆಗ್ತದೆ. ಇದು ಬರೀ ಅಂತ ಹೇಳಿದರೆ ಸಾಲದು, ನೀವು 100ಕ್ಕೆ 100 ಪಾಸಾಗಬೇಕು. ಇದೇ ರೀತಿ ಸ್ಟೇಜ್ ಮಾಡಿ, ಇದೇ ರೀತಿ ಪಂಡಾಲ್ ಹಾಕಿ ನಿಮ್ಮನ್ನಿಲ್ಲಿ ನಾವು ಸನ್ಮಾನಿಸ್ತೇವೆ. ಆ ರೀತಿಯ ಪ್ರೋಗ್ರಾಮ್ ಆಗೋ ಹಾಗೆ ಮಾಡಬೇಕಾದ್ರೆ ನೀವು ಪ್ರತಿಯೊಬ್ಬರೂ ಪಾಸಾಗಬೇಕು, ಅದು ಸಹ ಫಸ್ಟ್ ಕ್ಲಾಸ್ ತೆಗೆದು ಪಾಸಾಗಬೇಕು ಅಂತ ನಾನು ಆಶಿಸ್ತೇನೆ, ಹಾರೈಸ್ತೇನೆ. ಕಾರ್ಯಕ್ರಮದ ಅತ್ಯುತ್ತಮ ರೀತಿಯಲ್ಲಿ ರೂಪುರೇಷೆಯನ್ನು ಕೂಡ ಇವತ್ತು ನೀಡಿದ್ದೇವೆ. BO ಅವರು ಹೇಳಿದರು, ಇವತ್ತು ನರಿಂಗಾನ ಗ್ರಾಮಕ್ಕೆ ಸುವರ್ಣ ಅಕ್ಷರದಲ್ಲಿ ಬರೆದಿರ್ತಕ್ಕಂತಹ ದಿನ ಅಂತೇಳಿ.
ನಿಜವಾಗಿ ಕೂಡ ಸತ್ಯ. ಇಂತಹ ಒಂದು ಯೋಜನೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಇಂತಹ ಗ್ರಾಮೀಣ ಪ್ರದೇಶದ ಮಗು ಕೂಡ ಅತ್ಯುತ್ತಮವಾದಂತಹ ಸಾಧನೆಯನ್ನು ಮಾಡಬೇಕು, ಪ್ರತಿಯೊಂದು ಮಗು ಕೂಡ ಉತ್ತಮ ಶಿಕ್ಷಣವನ್ನು ಪಡೆಯಬೇಕು ಎನ್ನುವಂಥ ಇವತ್ತು ರಾಜೀವ್ ಗಾಂಧಿಯವರು ಮಾಡಿದಂತಹ ಕಲ್ಪನೆ ನವೋದಯ ಶಾಲೆ ಮುಡಿಪಲ್ಲಿದೆ, ನಿಮಗೆ ಗೊತ್ತಿದೆ. ನವೋದಯ ಶಾಲೆಯ ಮಾದರಿಯಲ್ಲೇ ಇನ್ನು ಈ ಶಾಲೆಯು ಕೂಡ ಬೆಳೀತದೆ ಎನ್ನುವಂಥ ಹಂತಕ್ಕೆ ಇದು ರೂಪುರೇಷೆ ಆಗ್ತದೆ. ಬಹುಶಃ ಅಂಥ ಅತ್ಯುತ್ತಮ ಶಾಲೆಯಾಗಿ ಇವತ್ತು ನಾವೆಲ್ಲರೂ ಕೂಡ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಅಂತ ನಮಗೆ ಹೇಳಲಿಕ್ಕೆ ಅಭಿಮಾನ ಆಗ್ತದೆ. ನಾನು ವಿದ್ಯಾರ್ಥಿಗಳಲ್ಲಿ ಹೇಳೋದಿಷ್ಟೇ, ಮಕ್ಕಳೇ ನೀವು ಭಾಗ್ಯವಂತರು, ಧನ್ಯವಂತರು. ಇಂತಹ ಶಾಲೆಯಲ್ಲಿ ನೀವು ವಿದ್ಯಾರ್ಥಿನಿಯನ್ನು ಪಡಿತೀರಿ, ಮುಂದಕ್ಕೆ ನೀವು ಬಹಳಷ್ಟು ಅಭಿಮಾನದಿಂದ ಹೇಳಲಿಕ್ಕಿದ್ದೀರಿ. ನಾವು ಕಲಿತಂತಹ ಶಾಲೆ ಕರ್ನಾಟಕ ಪಬ್ಲಿಕ್ ಸ್ಕೂಲಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಅಂತ ನೀವು ಅಭಿಮಾನದಿಂದ ಎಲ್ಲಿ ಹೋದರೂ ಕೂಡ ಹೇಳುವಂಥ ಮಕ್ಕಳು ನೀವು ಆಗ್ತೀರಿ ಅಂತೇಳಿ ಅದಕ್ಕೆ ನಾನು ತಮಗೆ ಅಭಿಮಾನದಿಂದ ವಂದಿಸ್ತಾ ಇದ್ದೇನೆ. ಬಹುಶಃ ಇವತ್ತು ಸಚಿವರು ಬಂದಿದ್ದಾರೆ, ನಮ್ಮ ಕಾಲಬುಡಕ್ಕೆ ನಮ್ಮ ಗ್ರಾಮಕ್ಕೆ ಇಂಥ ಒಂದು ಸುವರ್ಣ ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮೆಲ್ಲರ ನೆಚ್ಚಿನ ಈ ಭಾಗದ ಶಾಸಕರಾಗಿ, ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಅಭಿಮಾನದಿಂದ ಅವರನ್ನು ಗೌರವಿಸ್ತೇನೆ, ವಂದಿಸ್ತೇನೆ. ಇಂಥ ಒಂದು ಶಿಕ್ಷಣ ಕ್ರಾಂತಿಯನ್ನು ನರಿಂಗಾನಕ್ಕೆ ಅವಕಾಶ ಮಾಡಿಕೊಟ್ಟ ಅಂಥ ಶಾಸಕರನ್ನು ನಾನು ಅಭಿನಂದಿಸಿ ಊರಿನ ಜನತೆಯ ಪರವಾಗಿ ಗೌರವಿಸಿಕೊಂಡು ಇಂತಹ ಕಾರ್ಯಕ್ರಮದಲ್ಲಿ ತಾವೆಲ್ಲ ಇವತ್ತು ಸಾಕ್ಷಿಗಳಾಗಿದ್ದೀರಿ. ಇಂತಹ ಸರ್ಕಾರದ ಯೋಜನೆಗೆ ರೂಪಕವಾಗಿ ನಾವು ಹಾಕುವಂತಹ ಕಾರ್ಯಕ್ರಮಗಳು ನಮ್ಮ ಮಕ್ಕಳ ಭಾಗ್ಯ ದೇವತೆಯಾಗಿ ಇನ್ನು ಈ ಶಾಲೆ ತೆರೀತದೆ. BO ಅವರು ಹೇಳುವ ಪ್ರಕಾರ ಅತ್ಯುತ್ತಮವಾದಂಥ ಈ ಶಾಲೆಯ ಶೈಕ್ಷಣಿಕ ಮಟ್ಟದ ಬೆಳವಣಿಗೆ ಆಗ್ತದೆ. ಪ್ರೈಮರಿ, ಹೈಸ್ಕೂಲು, ಕಾಲೇಜು ವಿಭಾಗ ಒಂದಾಗಿ ಯುನಿಟಿಯಾಗಿ ಒಂದೇ ಕಮಿಟಿಯ ರೂಪದಲ್ಲಿ ಇನ್ನು ಈ ಶಾಲೆ ಕೆಲಸ ಮಾಡಲಿಕ್ಕೆ ಇದೆ. ಅತ್ಯುತ್ತಮ ಶಿಕ್ಷಕರಿಂದ ಈಗಲೂ ಕೂಡ ಇದ್ದಾರೆ, ಮುಂದಕ್ಕೂ ಕೂಡ ಇಲ್ಲಿಗೆ ಬರಲಿಕ್ಕಿದ್ದಾರೆ. ಆ ನೆಲೆಯಲ್ಲಿ ಇನ್ನು LKGಯಿಂದ ಅಪ್ ಟು PUCವರೆಗೆ, ಸೆಕೆಂಡರಿವರೆಗೆ ಒಂದೇ ರೀತಿಯಲ್ಲಿ ಇನ್ನು LKGಗೆ ಈ ಶಾಲೆಗೆ ಮಗುವನ್ನು ಹಾಕಿದರೆ PUCವರೆಗೆ ನೇರವಾಗಿ ಸುಮಾರು ಈ ಶಾಲೆಯಲ್ಲಿ ಆ ಮಗು 12, 10, 14 ವರ್ಷ ಒಂದೇ ಒಂದು ವಿದ್ಯಾಂಗ ಈ ನೆಲೆಯಲ್ಲಿ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ಬೋದು. ನೀವು ಓದುವಾಗ ಹೈಸ್ಕೂಲಿಗೆ 3 ವರ್ಷ ಬಂದೆವು, ಪ್ರೈಮರಿಗೆ 7 ವರ್ಷ ಬಂದೆವು, PUಗೆ 2 ವರ್ಷ ಬಂದೆವು. ಅದೇ ಪರಿಪೂರ್ಣವಾಗಿ ನಮಗೆ ಇಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಆಗಲಿಲ್ಲ. ಆದ ಕಾರಣ ನಮ್ಮ ಮುಂದಿನ ವಿದ್ಯಾರ್ಥಿಗಳಿಗೆ, ಈಗಿನ ವಿದ್ಯಾರ್ಥಿಗಳಿಗೆ ಇನ್ನು ಮುಂದಿನ ಇಂಥ ಅವಕಾಶ ಸಿಗ್ತದೆ. ನಿಜವಾಗಿ ಕೂಡ ನೀವು ಸದುಪಯೋಗ ಪಡಿಸ್ಕೊಳ್ಬೇಕು. ಇಂಥ ಅವಕಾಶ ನಮ್ಮ ಪಾಲಿಗೆ ಬಂದಿರುವಾಗ ನಮಗೆಲ್ಲರಿಗೂ ಕೂಡ ಹಿಂದಿನ ಈ ಶಾಲೆಯ ಇತಿಹಾಸವನ್ನು ಕೂಡ ನೋಡಿದರೆ ಬಹಳಷ್ಟು ಮುಖ್ಯೋಪಾಧ್ಯಾಯರು ಇಲ್ಲಿ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಈ ಶಾಲೆಯಲ್ಲಿ ಇತಿಹಾಸ ಇದೆ, 100ಕ್ಕೆ 100 ಫಲಿತಾಂಶ ಬಂದಂತಹ ಇತಿಹಾಸ ಕೂಡ ನಮ್ಮ ನರಿಂಗಾನಕ್ಕೆ ಸರ್ಕಾರಿ ಶಾಲೆಯಲ್ಲಿ ಇದೆ ಅಂತೇಳಿ ಕೂಡ ನಾನು ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ನಮ್ಮ ವಿದ್ಯಾರ್ಥಿಗಳ ಕೈಯಲ್ಲಿದೆ, ಇನ್ನು ಏನಿದ್ರು ಕೂಡ ಎಲ್ಲವೂ ಕೂಡ ಬಂತು, ನಮ್ಮ ಕಾಲಬುಡಕ್ಕೆ ಎಲ್ಲ ವ್ಯವಸ್ಥೆಗಳು ಬಂತು. ಈಗಾಗಲೇ CSR ಫಂಡಲ್ಲಿ ನಮ್ಮ ಮಿನಿಸ್ಟ್ರ್ ಒಂದು ಕಲ್ಪನೆಯನ್ನು ಇಟ್ಟಿದ್ದಾರೆ. ಮೊನ್ನೆ ಹೇಳಿದರು, ಇವತ್ತು ಅವರು ಕೂಡ ನಿಮ್ಮ ಹತ್ರ ಹೇಳಲಿಕ್ಕಿದ್ದಾರೆ, ನಮ್ಮ ಹತ್ರ ಹೇಳಿದರು, ಈ ಸರಿ ಪ್ಲ್ಯಾನ್ ಮಾಡುವಾಗ ನಮ್ಮ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ, ಪ್ರತಿಯೊಂದು ಮಗು ಕೂಡ ಇಂಡಿವಿಜುವಲ್ ಆಗಿ ಕಂಪ್ಯೂಟರ್ ಶಿಕ್ಷಣ ಇಲ್ಲಿ ಪಡಿಬೇಕು, ಪ್ರತಿಯೊಂದು ಮಗು ಕೂಡ ಲೈಬ್ರರಿ ಓದುವಾಗೆ ಆಗಬೇಕು, ಅತ್ಯುನ್ನತ ಫುಡ್ಡು ನೀವು ತಗೊಳ್ಳುವಾಗೆ ಆಗಬೇಕು. ಅದಕ್ಕೆ ನಮ್ಮ ಫಸ್ಟ್ ಪೂರಕವಾಗಿ ಪ್ಲ್ಯಾನ್ ಹಾಕಿ ಅಂತ ನಮ್ಮ ಸಚಿವರು ಹೇಳಿದ್ದಾರೆ. ಅದಕ್ಕೆ ಹೇಳೋದಿಷ್ಟೇ, ಸುಮಾರು 1,000 ಹತ್ತಿರವರೆಗೆ ಇವತ್ತು ನಾವು ವಿದ್ಯಾರ್ಜನೆ ನಮ್ಮ ಮಕ್ಕಳಿಗಿದೆ. ಅತ್ಯುತ್ತಮ ರೀತಿಯ ಎಲ್ಲ ವ್ಯವಸ್ಥೆಗಳು ಕೂಡ ಈ ವರ್ಷದ ಮಕ್ಕಳಿಗೆ ಸ್ವಲ್ಪ ಸಿಗದಿದ್ದರೂ ಕೂಡ ಮುಂದಿನ 2 ವರ್ಷದ ಒಳಗೆ ನಮ್ಮ ಶಾಲೆಯ ಒಂದು ಬದಲಾವಣೆಯನ್ನು ನಿಜವಾಗಿ ಕೂಡ BO ಅವರು ಹೇಳಿದರು. ಇನ್ನು ಎಲ್ಲ ಇನ್ಫ್ಲುಯೆನ್ಸ್ ಇಲ್ಲಿ ಸೇರಿಸಬೇಕಾದ್ರೆ ನಮ್ಮ ಶಾಸಕರ ಇನ್ಫ್ಲುಯೆನ್ಸ್ ಕೂಡ ಬೇಕಾಗ್ಬೋದು ಎನ್ನುವಂತಹ ದಿನ ಈ ಶಾಲೆಗೆ ಬರ್ತದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಜವಾಗಿ ಕೂಡ ಅದು ರೂಪುಗೊಳ್ಬೇಕು, ಅದು ದೇವರ ಆಶೀರ್ವಾದದಿಂದ ಆಗಬೇಕು. ಹಿಂದಿನ ಸರ್ಕೊಡೇಲ್ ಮಹಾಬಲೇಶ್ವರ ಭಟ್ರವರಂತಹ ಅವರಿಂದ ಈ ಯೋಚನೆಗೊಂಡಂತಹ ಈ ಶಾಲೆ ಆ ಒಂದು ಕಲ್ಪನೆಯಿಂದ ಎಲ್ಲ ಊರಿನವರ ಸಹಕಾರ, ಅವರಂಥವರ ಆಶೀರ್ವಾದದಿಂದ ಖಂಡಿತವಾಗಿ ಕೂಡ ಈ ಶಾಲೆ ಮೂಡಿ ಬರ್ತದೆ. ಇದಕ್ಕೆ ನಾವೆಲ್ಲರೂ ಕೂಡ ನಮ್ಮ ನರಿಂಗಾನ ಗ್ರಾಮ ಪಂಚಾಯತ್ ಇದೆ, ಅಧ್ಯಕ್ಷರಿದ್ದಾರೆ. ನಾನು ಹೇಳೋದಿಷ್ಟೇ, ಇನ್ನು ಮುಂದಕ್ಕೆ ವಾರ್ಡ್ ಸಭೆ ಇರಲಿ, ಗ್ರಾಮ ಸಭೆ ಇರಲಿ, ಪ್ರತಿಯೊಂದರಲ್ಲಿ ಕೂಡ KPSC ಶಾಲೆಯ ಬಗ್ಗೆ ನಾವೊಂದು 10
10 ನಿಮಿಷ ಪ್ರತಿ ವಾರ್ಡಲ್ಲಿ ಕೂಡ ಮಾಹಿತಿಯನ್ನು ನಮ್ಮ ಪೋಷಕರಿಗೆ ನೀಡಬೇಕು, ಗ್ರಾಮಸ್ಥರಿಗೆ ನೀಡಬೇಕು. ಎಲ್ಲ ನಮ್ಮ ಊರಿನ ಮಕ್ಕಳು ಹೊರಗಡೆ ವಿದ್ಯಾಭ್ಯಾಸಕ್ಕೆ ಹೋಗಬಾರ್ದು. ಎಲ್ಲ ಶಾಲೆಗೆ ಆ ಒಂದು ಮಾಹಿತಿ ಪ್ರತಿ ವಾರ್ಡಲ್ಲಿ, ಗ್ರಾಮ ಸಭೆಯಲ್ಲಿ ಅಲ್ಲಲ್ಲಿ ಸಿಕ್ಕಿದರೆ ನಿಜವಾಗಿ ಕೂಡ ಒಂದು ನಮ್ಮ ಶಾಲೆಗೆ ಇನ್ನೂ ಕೂಡ ಪೋಷಕರು ತಮ್ಮ ಮಕ್ಕಳನ್ನು ಇದಕ್ಕೆ ಸೇರಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದಿದ್ದರೆ ನರಿಂಗಾನದಲ್ಲಿ KPSC ಬಂದಿದೆ, ಏನು ಅಂತ ಗೊತ್ತಿಲ್ಲ, KPSC ಶಾಲೆ ಹೇಳ್ತಾರೆ, ಅಷ್ಟೇ ತಿಳ್ಕೊಳ್ತಾರೆ, ಮಾಮೂಲಿ ಅವರ ಮನಸ್ಸಿಗೆ ಬಂದು ಹೋಗ್ತದೆ. ಹಾಗೆ ಆಗಬಾರ್ದು. ಇವತ್ತು ಮುಡಿಪಿನಲ್ಲಿರ್ತಕ್ಕಂಥ ನವೋದಯಕ್ಕೆ ಸುಳ್ಯ, ಪುತ್ತೂರು ಎಲ್ಲೆಲ್ಲಿಂದ ಮಕ್ಕಳು ಅಲ್ಲಿ ಬಂದು ಸೇರ್ತಾರೆ. 5ನೇ ಕ್ಲಾಸಿಗೆ ಎಂಟ್ರೆನ್ಸ್ ಎಕ್ಸಾಮ್ ನಡೀತದೆ. ಅಲ್ಲಿ ಒಂದು ಮಗುವನ್ನು, ಇಲ್ಲಿ ಯಾರು ಗೊತ್ತಿರ್ಬೋದು, ಒಂದು ಮಗುವನ್ನು ಸೇರಿಸಬೇಕಾದ್ರೆ ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆಗದಿದ್ದರೆ ಯಾವ ಮಕ್ಕಳನ್ನು ಕೂಡ ಸೇರಿಸಲಿಕ್ಕೆ ಆಗೋದಿಲ್ಲ. ಆದರೆ ಇವತ್ತು ಅಂಥದೇ ಶಿಕ್ಷಣ ಉಚಿತವಾಗಿ ನಮ್ಮ ಮಗುವಿಗೆ ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲದೆ ಈ ಶಾಲೆಯಲ್ಲಿ ಇನ್ನೂ ಅವಕಾಶ ಇದೆ. ಅದು ಮಾಹಿತಿಗಳು ಎಲ್ಲರಿಗೂ ಕೂಡ ತಲುಪಬೇಕು. ಇನ್ನು ಈ ಆಸುಪಾಸಿನ ಕೈರಂಗಳ, ಹಾಗೆ ಮಂಚಿನಾಡಿ, ನಮ್ಮ ಬಾಳೆಪುಣಿ, ಕುರ್ನಾಡು ಹೆಚ್ಚಿನ ಮಕ್ಕಳು ಕೂಡ ಇನ್ನು ಈ ಶಾಲೆಗೆ ಸೇರುವಂಥ ದಿನಗಳು ಖಂಡಿತವಾಗಿ ಕೂಡ ಬರ್ತದೆ. ಅಂತಹ ದಿನಗಳಾಗಬೇಕು. ಬಹುಶಃ ಇವತ್ತು ನಮ್ಮ ಪಕ್ಕದ ನರಿಂಗಾನದ ಇನ್ನು ತುದಿಯಲ್ಲಿ ನಮ್ಮ ಕಲ್ಲರಕೋಡಿ, ಇವತ್ತು ಈ ಸಿದ್ದಿಕ್ ಪಾರೆಯವರು, ಅಲ್ಲಿ ನವಾಜ್ರವರು ಇದ್ದಾರೆ. ಆದರೆ ಇನ್ನು ಮುಂದಕ್ಕೆ ಕಲ್ಲರಕೋಡಿ ಶಾಲೆಯಲ್ಲಿ ಕೂಡ ಈಗಾಗಲೇ ಹೈಸ್ಕೂಲ್ ಆಗಿದೆ. ಅಲ್ಲಿಗೂ ಕೂಡ ಮಾನ್ಯ ಸಚಿವರ ಮುಖಾಂತರ ಒಂದು 2 ಕೋಟಿ ಅನುದಾನ ಈ ಸರಿ ಸ್ಯಾಂಕ್ಷನ್ಗೊಂಡಿದೆ. ಭಾಳಷ್ಟು ನಮ್ಮ ಇವತ್ತು ನರಿಂಗಾನ ಗ್ರಾಮ ಭಾಳಷ್ಟು ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ತುಂಬ ಒಂದು ಬಾಗಿಲು ತೆರೆದಿದೆ ಅಂತ ಹೇಳ್ಬೋದು. ಹಾಗಾಗಿ ನಾನು ಹೇಳೋದಿಷ್ಟೇ, ನಮ್ಮ ಮಕ್ಕಳು ನೀವೆಲ್ಲರೂ ಕೂಡ ನಮ್ಮ ಇಂತಹ ಶಾಲೆಯಲ್ಲಿ, ನಾವೆಲ್ಲ ಕಲಿತ ಶಾಲೆ, ಇವತ್ತು ನಮಗೆ ದೇವರು ಇಂಥ ಅವಕಾಶ, ಇಂಥ ಮಾತಾಡಲಿಕ್ಕೆ ಅವಕಾಶ ಬಂದಿದ್ದರೆ ನರಿಂಗಾನದಂತಹ ಶಾಲೆಯಲ್ಲಿ ಓದಿ ಆ ದೇವರು ನಮಗೆ ಇಂತಹ ಭಾಗ್ಯ ಕೊಟ್ಟಿದ್ದಾರೆ ಅಂತೇಳಿ ನಾನು ಮೊದಲಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ವೇದಿಕೆಯಲ್ಲಿದ್ದಾರೆ ಇಷ್ಟೊಂದು ಜನ, ನಮ್ಮ ಬಿಯೋರು ಶೀನಾ ಶೆಟ್ಟರನ್ನು ಬಿಟ್ಟು, ಹಿರಿಯರನ್ನು ಬಿಟ್ಟು ಮತ್ತು ಎಲ್ಲರೂ ಕೂಡ ಈ ವೇದಿಕೆಯಲ್ಲಿದ್ದಂಥವರು ಪ್ರತಿಯೊಬ್ಬರು ಕೂಡ ನರಿಂಗಾನ ಶಾಲೆಯ ಹಳೆ ವಿದ್ಯಾರ್ಥಿಗಳು. ಇವತ್ತು ಜಲೀಲ್ ಅವರು ಕಾರ್ಯಾಧ್ಯಕ್ಷರಾಗಿದ್ದಾರೆ, ಅವರು ನರಿಂಗಾನ ಶಾಲೆಯ ಹಳೆ ವಿದ್ಯಾರ್ಥಿ. ಇವತ್ತು ಮುರಳೀಧರ ಶೆಟ್ಟಿ ಅವರು ಕಾರ್ಯಾಧ್ಯಕ್ಷರಾಗಿದ್ದಾರೆ, ಅವರು ಕೂಡ ಈ ಶಾಲೆಯ ಹಳೆ ವಿದ್ಯಾರ್ಥಿ. ನಾವು ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರೂ ಕೂಡ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳಾಗಿ. ಬಹುಶಃ ಯಾಕೆ ಇಸ್ಮಾಯಿಲ್ ಮೀನಂಕೋಡಿ ಅವರು ಕೂಡ ಅಲ್ಲ, ಆದರೆ ಹೆಚ್ಚಿನವರು ಇವತ್ತು ನಮ್ಮ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು. ಇನ್ನು ಮುಂದಕ್ಕೆ ನಮ್ಮ ಆಶಯ ಇಷ್ಟೇ, ನೀವು ಎದುರುಗಡೆ ಇದ್ದೀರಲ್ಲ ನಮ್ಮ ವಿದ್ಯಾರ್ಥಿಗಳು, ನೀವು ಕೂಡ ಮುಂದಕ್ಕೆ ದೊಡ್ಡ IAS ಅಧಿಕಾರಿಯಾಗಿ ದೊಡ್ಡ ದೊಡ್ಡ ಉನ್ನತ ಹುದ್ದೆಗೆ ಹೋಗಿ ಎಲ್ಲರಂತೆ ನೀವು ಕೂಡ ಇನ್ನು ಈ ಶಾಲೆಯಲ್ಲಿ ಒಂದು ಗೆಸ್ಟ್ ಆಗಿ ಬರುವಂಥ ಅವಕಾಶ ವಿದ್ಯಾರ್ಥಿಗಳಿಗೆ ಪಾಲಿಗೆ ಮುಂದಕ್ಕೆ ಬರಬೇಕು ಅಂತೇಳಿ ನಾನು ಆ ದೇವರ ಹತ್ರ ಆಶಿಸ್ತಾ ಇದ್ದೇನೆ. ಖಂಡಿತವಾಗಿ ಕೂಡ ಇವತ್ತು ಹೆಣ್ಣು ಮಗು ಗಂಡು ಮಗು ಎನ್ನುವಂಥ ಭೇದವಿಲ್ಲ. ಸರ್ಕಾರ ಇವತ್ತು ಹೆಣ್ಣು ಮಕ್ಕಳಿಗೆ ಉಚಿತವಾದಂಥ ಶಿಕ್ಷಣ ಅಪ್ ಟು ಡಿಗ್ರಿವರೆಗೆಲ್ಲ PUC, ಈಗ PUCವರೆಗೆ ಹೆಣ್ಣು ಮಕ್ಕಳಿಗೆ ಯಾವುದೇ ಫೀಸ್ ಕಟ್ಟಲಿಕ್ಕಿಲ್ಲ, ಎಲ್ಲ ಉಚಿತವಾದಂಥ ಶಿಕ್ಷಣ. ಈ ಶಾಲೆಯಲ್ಲಿ ಗಂಡು ಮಕ್ಕಳಿಗೆ ಕೂಡ ಇದೆ, ಈ ಶಾಲೆಯಲ್ಲಿ ಗಂಡು ಮಕ್ಕಳಿಗೆ ಕೂಡ ಇದೆ. ತಪ್ಪು ತಿಳ್ಕೊಳ್ಬೇಡಿ, ನಾನು ಟೋಟಲಿ ಹೇಳಿದ್ದು ಸರ್ಕಾರಿ ಶಾಲೆಗಳಲ್ಲಿ ಇನ್ನು ಮುಂದಕ್ಕೆ ಈ ಕಳೆದ ವರ್ಷದಿಂದ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಅಪ್ ಟು PUCವರೆಗೆ ಉಚಿತವಾದಂಥ ಶಿಕ್ಷಣ ಇದೆ. ಗಂಡು ಮಕ್ಕಳಿಗೆ ಇಲ್ಲಿದೆ, ಆದರೆ ಬೇರೆ ಶಾಲೆಯಲ್ಲಿ ಉಂಟು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಹೆಣ್ಣು ಮಕ್ಕಳಿಗೆ ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಕೂಡ ಇನ್ನು ಫೀಸ್ ಕಟ್ಟಲಿಕ್ಕಿಲ್ಲ, ಉಚಿತವಾಗಿ ಅವಳಿಗೆ ಓದಲಿಕ್ಕೆ ಅವಕಾಶ ಇದೆ. ನಾನು ಹೇಳೋದಿಷ್ಟೇ, ನಮ್ಮ ಮಕ್ಕಳ ಹತ್ರ ನೀವೆಲ್ಲರೂ ಕೂಡ ಅತ್ಯುತ್ತಮ ವಿದ್ಯಾವಂತರಾಗಬೇಕು. ಸಮಾಜದ ಉನ್ನತ ಸ್ಥಾನದಲ್ಲಿ ನಾವೆಲ್ಲರೂ ಕೂಡ ಕೌಶಲ್ಯ ಭರಿತವಾಗಿ ತಮಗೆ ಸಿಕ್ಕಿದಂಥ ಅವಕಾಶದಲ್ಲಿ ನೀವು ಉತ್ತಮ ಈ ದೇಶದ ಸತ್ಪ್ರಜೆಗಳಾಗಬೇಕು, ಉತ್ತಮ ಅಧಿಕಾರಿಗಳಾಗಬೇಕು. ಯಾಕೆ ಸರ್ಕಾರಿ ಶಾಲೆಯಲ್ಲಿ ಓದಿದ ಮಗು ಕೂಡ ಇಷ್ಟೆಲ್ಲ, ಈಗ ನಾವು ನೋಡ್ಬೋದು IAS ಅಧಿಕಾರಿಗಳೆಲ್ಲ ಕೆಲವರು ಇದ್ದಾರೆ, ಅವರ ಹತ್ರ ಕೇಳಿದರೆ ಅವರು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿದವರು. ಮುಂದಕ್ಕೆ ದೇವರ ದಯದಿಂದ ನಮ್ಮ ಸಚಿವರ ಹತ್ರ ಕೂಡ ಕೇಳುವ, ಒಂದು ಇಂತಹ ತರಬೇತಿಗಳನ್ನು ಕೂಡ ಇಂತಹ ಶಾಲೆಯಲ್ಲಿ ತರ್ಬೋದು ಅಲ್ಲ ಬಿಯವರೇ? ಮುಂದಿನ ದಿನದಲ್ಲಿ ನಮ್ಮ ಸಚಿವರು ಮನಸ್ಸು ಮಾಡಿದರೆ IAS ಟೀಚಿಂಗ್ ಕೊಡ್ತಕ್ಕಂಥ ತರಬೇತಿ ಕೊಡುವಂಥ ಆ ಒಂದು ಇದನ್ನು ಕೂಡ ತಮ್ಮಂಥ ನಮ್ಮ ಈ ಶಾಲೆಗೆ ಮಾಹಿತಿಗಳನ್ನು, ಯೋಜನೆಗಳನ್ನು ಕೂಡ ಮಾನ್ಯ ಸಚಿವರು ಖಂಡಿತವಾಗಿ ಕೂಡ ಮುಂದಿನದಲ್ಲಿ ತರುವಂಥ ಅವಕಾಶಗಳು ಬರ್ಬೋದು ಅಂತ ಕೂಡ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಟೋಟಲ್ ಆಗಿ ನಾವು ಹೇಳುವುದಿದ್ರೆ ಇಂಥ ಅತ್ಯುತ್ತಮ ಶಾಲೆ ಇವತ್ತು ಸುವರ್ಣ ಅಕ್ಷರದಲ್ಲಿ ನರಿಂಗಾನ ಗ್ರಾಮದಲ್ಲಿ ಬರೆದಿರ್ತಕ್ಕಂಥ ಈ ದಿನ ನಮ್ಮ
ಎಲ್ಲ ವಿದ್ಯಾರ್ಥಿಗಳ ಬಾಳಿಗೆ ಇದು ಅತ್ಯುತ್ತಮ ಅವಕಾಶ ಆಗಿದೆ. ಆ ನೆಲೆಯಲ್ಲಿ ನಾವೆಲ್ಲರೂ ಕೂಡ ಎಲ್ಲ ಯೋಜನೆಗಳನ್ನು ಈಗಲೇ ತಾವು ವಿದ್ಯಾರ್ಥಿಗಳು ರೂಪಿಸ್ಕೊಳ್ಬೇಕು. ಎಲ್ಲರೂ ಕೂಡ ಡಾಕ್ಟ್ರ್, ಇಂಜಿನಿಯರ್ಸ್ ಅಂತೆಲ್ಲ ಮುಂದಿನ ದಿನಕ್ಕೆ ಭಾಳಷ್ಟು ಅವಕಾಶ ಇದೆ. ಮುಂದೆ ಹೋಗಲಿಕ್ಕೆ ಕಾಮರ್ಸಲ್ಲೂ ತುಂಬ ಅವಕಾಶ ಇದೆ, ಆರ್ಟ್ಸಲ್ಲೂ ಇದೆ. ಉತ್ತಮ ಲಾಯರ್ ಆಗ್ಬೋದು, ಉತ್ತಮ CA ಆಗ್ಬೋದು, ಉತ್ತಮ ಪತ್ರಕರ್ತರಾಗ್ಬೋದು, ಉತ್ತಮ ರಾಜಕಾರಣಿಗಳಾಗ್ಬೋದು. ಯಾವುದೇ ಕೆಲಸಕ್ಕೂ ಕೂಡ ನಮಗೆ ಇವತ್ತು ಅವಕಾಶ ಇದೆ, ನಮಗೆ ಇವತ್ತು ಬಾಗಿಲು ತೆರೆದಿದೆ. ಅದಕ್ಕೆ ನಾನು ಹೇಳೋದು, ಇದೇ ಕಲ್ಪನೆ ಒಂದೇ ದೊಡ್ಡ ಮಟ್ಟದಲ್ಲ, ಎಲ್ಲ ಕಲ್ಪನೆಗಳು ಕೂಡ ನಮ್ಮ ವಿದ್ಯಾರ್ಥಿಗಳು ಬರ್ಬೋದು. ಉತ್ತಮ ರಾಜಕಾರಣಿಗಳು ಈ ದೇಶಕ್ಕೆ ಆದಾಗ ಖಂಡಿತವಾಗಿ ಕೂಡ ನಮ್ಮ ದೇಶ ಉತ್ತಮವಾಗ್ತದೆ. ಅದಕ್ಕೆ ನಾನು ಹೇಳೋದು, ಎಲ್ಲವೂ ಕೂಡ ನಮ್ಮ ವ್ಯವಸ್ಥೆಯಲ್ಲಿ ವಿದ್ಯಾರ್ಜನೆ ಮುಂದಕ್ಕೆ ದಿನ ನಮ್ಮಂಥ ವಿದ್ಯಾವಂತರು ಇಂತಹ ಕ್ಷೇತ್ರಗಳಿಗೆ ಕೂಡ ನೀವು ಮುಂದಕ್ಕೆ ಬಂದಾಗ ಹೆಣ್ಣು ಗಂಡು ಎನ್ನುವಂತಹ ಭೇದವಿಲ್ಲ. ಮೀಸಲಾತಿ ವ್ಯವಸ್ಥೆಗಳು ಕೂಡ ಇವತ್ತು ಅತ್ಯುತ್ತಮವಾಗಿ ಹೆಣ್ಣು ಮಕ್ಕಳಿಗೆ ಅವಕಾಶ ಮಾಡಿಕೊಡ್ತದೆ. ನಾನು ಹೇಳುವುದಿಷ್ಟೇ, ಹೆಣ್ಣು ಮಕ್ಕಳು ಒಂದು ಹೆಜ್ಜೆ ಹಿಂದೆ ಹೋಗಬಾರ್ದು, ಎಲ್ಲದಕ್ಕೂ ಕೂಡ ಮುಂದೆ ಬರಬೇಕು. ಸಮಾಜದಲ್ಲಿ ಸ್ವಾವಲಂಬಿಯಾಗಿ ನೀವು ಕೂಡ ಬದುಕಬೇಕು ಅಂತೇಳಿ ನಾನು ನಿಮಗೆ ಹೇಳುವ ಮುಖಾಂತರ ನಿಮ್ಮ ಸಹೋದರಿಯಾಗಿ ನಿಮಗೆ ಸಲಹೆಯನ್ನು ಕೊಟ್ಟಿದ್ದೇನೆ. ನಿಮ್ಮ ತಾಯಂದಿರು ಎಲ್ಲರೂ ಬಂದಿದ್ದಾರೆ ಇವತ್ತು. ನಿಮ್ಮ ತಂದೆ ತಾಯಿಯವರ ಒಂದು ಬಹಳ ಆಶೀರ್ವಾದವನ್ನು ಪಡೆದುಕೊಂಡು ಅವರ ಎಲ್ಲ ಯೋಜನೆ ಇದೆ, ಅದನ್ನು ನಾವು ನನಸು ಮಾಡಬೇಕಾದ್ರೆ ಅದು ನಿಮ್ಮ ಕೈಯಲ್ಲಿರೋದು. ಪ್ರತಿಯೊಬ್ಬರ ಅಪ್ಪ ಅಮ್ಮನಿಗೂ ಕೂಡ ಒಂದು ಉದ್ದೇಶ ಇರ್ತದೆ, ನನ್ನ ಮಗಳು ನನ್ನ ಮಗ ಒಳ್ಳೆಯ ವಿದ್ಯಾವಂತರಾಗಬೇಕು, ಒಳ್ಳೆ ಓದಬೇಕು, ಒಳ್ಳೆ ಕೆಲಸಕ್ಕೆ ಸೇರಬೇಕು. ಅದನ್ನು ಉಳಿಸಿ ಬೆಳೆಸುವವರು, ನೀರುಣಿಸಿ ಹಾಕುವವರು ವಿದ್ಯಾರ್ಥಿಗಳು. ಟೀಚರ್ಸ್ ಒಳ್ಳೆ ಪಾಠ ಮಾಡ್ತಾರೆ, ಅವರಿಗೆ ಭೇದ ಇಲ್ಲ. ಒಂದು ಕ್ಲಾಸ್ ರೂಮಲ್ಲಿ ಕೆಲವರು ಹೇಳ್ತಾರೆ, ಅವಳು ಭಾಳಷ್ಟು ಹುಷಾರಿ, ಅವಳಿಗೆ 95 ಬರ್ತದೆ, ನನಗೆ 45 ಬಂದಿದೆ. ಯಾಕೆ? ಟೀಚರ್ ಎಲ್ರಿಗೂ ಒಂದೇ ರೀತಿ ಪಾಠ ಮಾಡ್ತಾರೆ, ಒಬ್ಬಳನ್ನ ಬೇರೆ ಕರೆದು ಪಾಠ ಮಾಡೋದಿಲ್ಲ. ಎಲ್ರಿಗೂ ಕೂಡ ಕ್ಲಾಸ್ ಅಂತ ಹೇಳಿದ್ರೆ ಒಂದೇ ರೀತಿ ಟೀಚಿಂಗ್ ಕೊಡ್ತಾರೆ. ಆದರೆ ಅದು ಅವರವರ ಮನಸ್ಸು, ವಿದ್ಯಾರ್ಥಿಗಳು ಎಷ್ಟು ಗ್ರಹಿಕೆ ತಗೊಳ್ತಾರೆ, ಮನೆಯಲ್ಲಿ ಹೋಗಿ ನೀವು ಎಷ್ಟು ಓದ್ತೀರಿ, ಅದು ನಿಮ್ಮ ಕೈಯಲ್ಲಿರೋದು. ಅದನ್ನು ನೀವು ಸ್ವಲ್ಪ ಮಾಡಿದರೆ, ಆ ಒಂದು ಅಭ್ಯಾಸವನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ಯಾವುದೇ ಟ್ಯೂಷನ್ ಬೇಡ, ನಿತ್ಯ 2 ಗಂಟೆ ನೀವು ಸ್ಟಡಿ ಮಾಡಿದರೆ ನಿಜವಾಗಿಯೂ ಕೂಡ ನೀವು ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಕೂಡ ಈ ಶಾಲೆಗೆ ಕಂಟಿನ್ಯೂಸ್ ಆಗಿ ಇನ್ನು PUCಯಲ್ಲಿ 10th 100% ರಿಸಲ್ಟ್ ಖಂಡಿತವಾಗಿಯೂ ಕೂಡ ಬರ್ಬೋದು ಎನ್ನುವಂಥ ಒಂದು ಯೋಚನೆಯನ್ನು ಕೂಡ ಹೇಳಿಕೊಂಡು, ಅದೆಲ್ಲ ನಮ್ಮ ವಿದ್ಯಾರ್ಥಿಗಳ ಕೈಲಿದೆ. ಮಾಡ್ತಿರಲ್ಲ? ಇಷ್ಟೆಲ್ಲ ನಿಮಗೆ ಸರ್ಕಾರ, ಮಾನ್ಯ ಸಚಿವರು, ಆಡಳಿತ ಮಂಡಳಿ ಅವಕಾಶ ಮಾಡಿಕೊಟ್ಟಿರುವಾಗ ನೀವೆಲ್ಲರೂ ಕೂಡ ಉತ್ತಮವಾಗಿ ಓದಬೇಕು. ಓದ್ತೀರಾ? ಎಲ್ಲರೂ ಕೈ ಎತ್ತಿ ನೋಡ. ಓಕೆ, ಥ್ಯಾಂಕ್ ಯು. ಹಾಗಾಗಿ ನೀವೆಲ್ಲರೂ ಕೂಡ ಇವತ್ತು ಭರವಸೆಯನ್ನು ಕೊಟ್ಟಿದ್ದೀರಿ. ಇದಕ್ಕೆಲ್ಲ ವೇದಿಕೆಯಲ್ಲಿದ್ದವರು ಸಾಕ್ಷಿ. ಬರುವ ವರ್ಷಕ್ಕೆ KPSC ಶಾಲೆ ನಮ್ಮ ಶಾಲೆಗೆ ಕೊಟ್ಟಿದ್ದಕ್ಕೆ ದೇವರ ದಯದಿಂದ PUC ಮತ್ತು SLCಯಲ್ಲಿ 100% ರಿಸಲ್ಟನ್ನು ತಂದು ಕೊಡಬೇಕು ಅಂತ ಕೂಡ ಶುಭಾಶಯವನ್ನು ಸಲ್ಲಿಸಿ ತಮಗೆಲ್ಲರಿಗೂ ಕೂಡ ಮಗದೊಮ್ಮೆ ವಂದಿಸಿ ಈ ಕಾರ್ಯಕ್ರಮ ಮಾನ್ಯ ಸಚಿವರ ಉದ್ಘಾಟನೆಯನ್ನು ನಾವು ಕಾಯ್ತಾ ಇದ್ದೀವಿ. ಬರ್ತಾ ಇದ್ದಾರೆ ಅವರು. ಬಹುಶಃ ತಾವೆಲ್ಲರೂ ಕೂಡ ಬಂದವರಿಗೆ ತಮಗೆಲ್ಲರಿಗೂ ಕೂಡ ಮಗದೊಮ್ಮೆ ಈ ಕ್ಷೇತ್ರದ ಜಿಲ್ಲಾ ಪಂಚಾಯತಿನ ಸದಸ್ಯೆಯಾಗಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಈ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿ ಈ ಭಾಗದಲ್ಲಿ ಕೂಡ ನನಗೆ ಜಿಲ್ಲಾ ಪಂಚಾಯತಿಗೆ, ತಾಲೂಕು ಪಂಚಾಯತಿಗೆ ಎಲ್ಲ ಅವಕಾಶವನ್ನು ಮಾಡಿಕೊಟ್ಟವರು ನನ್ನ ಊರಿನ ಜನತೆ. ತಾವು ಕೊಟ್ಟಂಥ ಅವಕಾಶದಲ್ಲಿ ಖಂಡಿತವಾಗಿ ಕೂಡ ಪ್ರಾಮಾಣಿಕವಾಗಿ ನನ್ನ ಕ್ಷೇತ್ರದ ಎಲ್ಲ ಶಾಲೆಗಳಿಗೆ ಕೂಡ BO ಹತ್ರ ಕೇಳಿ ನನ್ನ ಹೆಚ್ಚಿನ ಪಾಲು ನನ್ನ ಜಿಲ್ಲಾ ಪಂಚಾಯತ್ಗೆ ಬಂದ ಅನುದಾನದಲ್ಲಿ ಎಲ್ಲ ನನ್ನ ಕ್ಷೇತ್ರದಲ್ಲಿ 32 ಶಾಲೆ ಬರ್ತದೆ. ಕುರ್ನಾಡು ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಲ್ಲ ಶಾಲೆಗಳಿಗೆ ಕೂಡ ಆದಷ್ಟು ಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡುವಲ್ಲಿ ಪ್ರಾಮಾಣಿಕವಾಗಿ ಈ ಒಂದು 3 ವರ್ಷದಲ್ಲಿ ಶ್ರಮಿಸಿದ್ದೇನೆ. ಮುಂದಕ್ಕೆ ಕೂಡ ನಮ್ಮ ಅವಕಾಶ ಇದೆ. ಖಂಡಿತವಾಗಿಯೂ ಕೂಡ ನಮ್ಮಿಂದ ಜಿಲ್ಲಾ ಪಂಚಾಯತಿಯಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟನ್ನು ಕೂಡ ನನ್ನ ಎಲ್ಲ ಶಾಲೆಗಳಿಗೆ ದಾರ ಎರೆಯುವಲ್ಲಿ, ನನ್ನ ಅನುದಾನಗಳನ್ನು ಶಾಲೆಗೆ ಕೊಡುವಲ್ಲಿ ನಾನು ಖಂಡಿತವಾಗಿಯೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಎನ್ನುವಂಥ ಮಾತುಗಳನ್ನು ಕೂಡ ಹೇಳಿ ಈಗಾಗಲೂ ಕೂಡ ನನ್ನ ಕ್ಷೇತ್ರದ ಎಲ್ಲ ಶಾಲೆಗಳಿಗೆ ಕೊಟ್ಟಿದ್ದೇನೆ. ಮುಂದೆಯೂ ಕೂಡ ಆ ಅನುದಾನವನ್ನು ನೀಡ್ತೇವೆ ಎನ್ನುವಂತಹ ಮಾತನ್ನು ಹೇಳಿಕೊಂಡು ತಮಗೆಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ
ಪ್ರತಿಯೊಬ್ಬರಿಗೂ ಕೂಡ ಮಗದೊಮ್ಮೆ ವಂದಿಸಿ, ಮಾಧ್ಯಮದ ಬಂಧುಗಳಿದ್ದೀರಿ, ಈ ಒಂದು ಶಾಲೆಯ ವಿಷಯ ಇದೆಲ್ಲವನ್ನು ಕೂಡ ತಾವು ಹೆಚ್ಚಿನ ರೀತಿಯಲ್ಲಿ ತಾವು ಪ್ರಚಾರ ಪಡಿಸಬೇಕು ಅಂತ ಕೂಡ ತಮ್ಮಲ್ಲಿ ಕೂಡ ಅವರು ಕೂಡ ಹಳೆ ವಿದ್ಯಾರ್ಥಿಗಳು, ಬಹುಶಃ ಪತ್ರಕರ್ತಲಿರ್ತಕ್ಕಂಥ ಒಬ್ಬರು ಈ ಶಾಲೆಯ ಹಳೆ ವಿದ್ಯಾರ್ಥಿಗಳಿದ್ದಾರೆ. ನಾವು ನೋಡುವಾಗ ಪುಂಡಿಕಾಯಿ ಅವರು ಬಹುಶಃ ತಮ್ಮೆಲ್ಲರ ಆರ್ಟಿಕಲ್ ಈ ಶಾಲೆಯ ವಿಷಯದಲ್ಲಿ ಬಂದರೆ ನಿಜವಾಗಿ ಕೂಡ ಇನ್ನೂ ಕೂಡ ಈ ಶಾಲೆ ಪತ್ರಿಕೆಯನ್ನು ಓದಿ ಇಲ್ಲಿಗೆ ಸೇರಿಸುವಂತಾಗಲಿ ಅಂತೇಳಿ ಶುಭವನ್ನು ಹಾರೈಸಿ ತಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ. ನಮ್ಮೆಲ್ಲರ ಕಣ್ಮಣಿಯಾಗಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಕಾಯ್ತಿರ್ತಕ್ಕಂಥ ನಮ್ಮೆಲ್ಲರ ರಾಜ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ UT ಖಾದರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಹುಶಃ ಈ ಒಂದು ಗ್ರಾಮದ ಶಾಲೆಯ ಶೈಕ್ಷಣಿಕ ವರ್ಷ ಆರಂಭಗೊಂಡು ಇವತ್ತಿನ ದಿನಕ್ಕೆ 118ನೇ ಶಾಸಕರಾಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕರ್ನಾಟಕಗೊಂಡಂತಹ ಈ ಒಂದು ಸಂದರ್ಭದಲ್ಲಿ ಜಿಲ್ಲೆಗೆ ಬಂದಿರತಕ್ಕಂಥ 4 ಶಾಲೆಗಳಲ್ಲಿ ಅದರಲ್ಲಿ ಒಂದನ್ನು ಜಿಲ್ಲೆಯ 4ರಲ್ಲಿ ಒಂದನ್ನು ತನ್ನ ಕ್ಷೇತ್ರಕ್ಕೆ ತನ್ನ ಜನತೆಯ ಪ್ರೀತಿಯ ಮೇರೆಗೆ ಈ ಭಾಗದ ಶಾಸಕರಾಗಿ ಬಹಳಷ್ಟು ಯಾರು ಕೂಡ ರೂಪುರೇಷೆಯನ್ನು ಕೊಡದೆ ಬಹಳಷ್ಟು ಅವರಷ್ಟಕ್ಕೆ ಅವರು ಈ ಶಾಲೆಯನ್ನು KPSC ಶಾಲೆ ಮಾರ್ಪಾಡುಪಡಿಸುವಲ್ಲಿ ನಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ನರಿಂಗಾನಕ್ಕೆ ಶಿಕ್ಷಣದ ಕ್ರಾಂತಿಯದ ಛಾಪವನ್ನೇ ಮೂಡಿಸಿದಂತಹ ನಮ್ಮೆಲ್ಲರ ಅಭಿಮಾನದ ವ್ಯಕ್ತಿತ್ವದ ನಾಯಕರಾಗಿರ್ತಕ್ಕಂಥ UT ಖಾದರ್ ಅವರಿಗೆ ಈ ಊರಿನ ಜನತೆಯ ಪರವಾಗಿ, ಮಕ್ಕಳ ವಿದ್ಯಾರ್ಥಿಗಳ ಪರವಾಗಿ, ಪೋಷಕರ ಪರವಾಗಿ, ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಈ ಶಾಲೆಗೆ ತಾವು ಇವತ್ತು ನೀರನ್ನು ಎರೆದಿದ್ದೀರಿ ಸರ್. ನಿಮ್ಮ ಶಾಸಕತ್ವದ ನೆಲೆಯಲ್ಲಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಈ ಶಾಲೆ ಇವತ್ತು 950 ಮಕ್ಕಳು ಇವತ್ತು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಅದಕ್ಕೆ ಕಾರಣೀಭೂತರು ತಾವು ಸರ್. ತಾವು ಕೊಟ್ಟಂಥ ಅವಕಾಶ, ತಾವು ಆಂಗ್ಲ ಮಾಧ್ಯಮಕ್ಕೆ ಸಲ್ಲಿಸಿದಂಥ ಈ ಅವಕಾಶದಲ್ಲಿ ಎಲ್ಲ ಮಕ್ಕಳ ಪೋಷಕರ ಒಂದು ಏನು ಇದೆ ನಿಲುವಿದೆ, ಅತ್ಯುತ್ತಮವಾದಂತಹ ಶಿಕ್ಷಣ ಬೇಕು. ಇನ್ನು ಮುಂದಕ್ಕೆ LKGಯಿಂದ PUCವರೆಗೆ ಒಂದು ಮಗು 14 ವರ್ಷ ಸುಲಲಿತವಾಗಿ ಈ ಶಾಲೆಯಲ್ಲಿ ಶಿಕ್ಷಣವನ್ನು ಪಡೆಯುವಂತಾಗಲಿಕ್ಕೆ ನೀವು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಖಂಡಿತವಾಗಿ ಕೂಡ ಈ ಗ್ರಾಮದ ಜನತೆ ಎಲ್ಲರೂ ಕೂಡ ತಮಗೆ ಚಿರಋಣಿಗಳಾಗ್ತಾರೆ. ಮುಂದಿನ ದಿನದಲ್ಲಿ ಇಲ್ಲಿಯ ವಿದ್ಯಾರ್ಥಿಗಳು ಬಹಳಷ್ಟು ಹೆಮ್ಮೆಯಿಂದ ಹೇಳ್ಬೋದು, ನಾವು KPSC ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಅಂತ ಹೇಳುವಂಥ ಅವಕಾಶವನ್ನು ನೀವು ಮಾಡಿಕೊಟ್ಟಿದ್ದೀರಿ ನಮ್ಮ ವಿದ್ಯಾರ್ಥಿಗಳು ಅಂತೇಳಿ ನಾನು ಅಭಿನಂದಿಸಿ ಈ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿ ಈ ಭಾಗದ ಜಿಲ್ಲಾ ಪಂಚಾಯತಿನ ಸದಸ್ಯರಾಗಿ ಎಲ್ಲರ ಪರವಾಗಿ ಮಗದೊಮ್ಮೆ ಪ್ರೀತಿಪೂರ್ವಕವಾಗಿ ತಮ್ಮನ್ನ ಅಭಿನಂದಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಸನ್ಮಾನ್ಯ ಸಚಿವರು ದೀಪ ಬೆಳಗಿಸುವುದರ ಮೂಲಕ ನಮ್ಮ ಸಂಸ್ಥೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹಾಗೆ ಎಂದಿನಿಂದ ಹೆಸರು ಪಡೀತದೆ. ಒಂದು ಹೊಸ ಸಂಸ್ಥೆಯಾಗಿ ಹೊಸ ಕಾರ್ಯಚಟುವಟಿಕೆಗಳಿಗೆ ನಾಂದಿ ಈ ಕಾರ್ಯಕ್ರಮ. ಗಣ್ಯಾತಿ ಗಣ್ಯರ ಜೊತೆಗೂಡಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇದರ ಉದ್ಘಾಟನೆಯನ್ನು ಸನ್ಮಾನ್ಯ ಸಚಿವರು ನೆರವೇರಿಸಿದ್ದಾರೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಂಟಪದ ಈಗ ನಮಗೆ ಇವತ್ತಿನಿಂದ ನಮ್ಮ ಈ 3 ಸಂಸ್ಥೆಗಳು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಿ ಪರಿವರ್ತನೆಗೊಂಡಿವೆ. ಮಂಟಪದಲ್ಲಿ ಈ ಸಂಸ್ಥೆ ಅಸ್ತಿತ್ವಕ್ಕೆ
ಅಧ್ಯಯನಗಳು ಹಾಗೆಯೇ ಸಂಘಟನೆಬೇಕು. ನಮ್ಮ ವಿದ್ಯಾರ್ಥಿಗಳು ಮುಂದೆ ಇಲ್ಲಿ ಉತ್ತಮವಾದಂತಹ ಶಿಕ್ಷಣವನ್ನು ಪಡೆಯುವುದಾಗಲಿ, ಕೈಯಲ್ಲಿ ಬರೆಸುವುದು ತೊಡಗಿಸಿಕೊಂಡಿದ್ದಾರಷ್ಟೇ. ಇಂಗ್ಲಿಷ್ ಆಲ್ಫಾಬೆಟ್ ಅನ್ನ ಬರೆಯುವ ಮೂಲಕ LKG ತರಗತಿಯ ಉದ್ಘಾಟನೆ ಮಾಡಬಹುದು. ಕಾರಣಕ್ಕೆ ಕನ್ನಡದಲ್ಲಿಯೂ ಕೂಡ ಬರೆಸಿದ್ದಾರೆ. ಕರ್ನಾಟಕ ವಿದ್ಯಾಭ್ಯಾಸ ಸಿಗಬೇಕು. ಹಾರೈಕೆಗಳು ನಮ್ಮೆಲ್ಲರ ಪರವಾಗಿ ಅವರಿಗೆ ಶುಭ ಹಾರೈಕೆಗಳನ್ನು ಸಲ್ಲಿಸೋಣ. ದರ್ಜೆಯ ಶಿಕ್ಷಣ ಕೊಡುವಂಥ ಸ್ಥಳ ಇದು. ಮುಂದಿನ ದಿನಗಳಲ್ಲಿ ಈ ಗ್ರಾಮದವರು ವಿದೇಶಕ್ಕೆ ಕೆಲಸಕ್ಕೆ ಹೋದರೆ, ಅವರ ಜೊತೆಗೆ ಮಕ್ಕಳು ಹೆಂಡತಿ ಎಲ್ಲ ವಿದೇಶಕ್ಕೆ ಹೋದರೆ ನೇರವಾಗಿ ವಿದೇಶದ ಪಬ್ಲಿಕ್ ಸ್ಕೂಲಲ್ಲಿ ಸೇರಲಿಕ್ಕೆ ಸಾಮರ್ಥ್ಯ ಕೊಡುವಂತಹ ಕಾರ್ಯಕ್ರಮ ಇದು. KPS ಅನ್ನುವಂಥದ್ದು. ಶಾಲೆ ಬದಲಾಯಿತು, ಸಮುದಾಯ ಬದಲಾಗಬೇಕಾಗಿದೆ. ಈ ಶಾಲೆಯಲ್ಲಿ ಅಕ್ಷರ ಶಿಕ್ಷಣ, ಆಹಾರ, ಆಟ ಎಲ್ಲವೂ ಸಿಗುತ್ತೆ ಪುಕ್ಕಟೆಯಾಗಿ. ಆದರೆ ಹೆತ್ತವರು, ತಂದೆ ತಾಯಿಗಳು ನಾವು ಮಾಡಲಿಕ್ಕೆ ಏನಿದೆ ತಿಳಿದುಕೊಳ್ಳಬಹುದು. ಬದಲಾವಣೆ ಬಳಿಕ ಬದಲಾಗುವವರು ಬಚಾವಾಗುತ್ತಾರೆ, ಬದಲಾವಣೆಯೊಂದಿಗೆ ಬದಲಾಗುವವರು ಯಶಸ್ವಿಯಾಗುತ್ತಾರೆ, ಬದಲಾವಣೆಗೆ ಕಾರಣರಾಗುವವರು ನಾಯಕರಾಗುತ್ತಾರೆ. ನಾವೇನಾಗಬೇಕು? ಈಗ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಮುಖ್ಯವಾಗಿ ಉಸ್ತುವಾರಿ ಸಚಿವರು ಈ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗೆ ಪರಿಹಾರವಾಗಿ ವಿಶ್ವ ದರ್ಜೆಯ ಕಲ್ಪನೆ ಉಳ್ಳಂತಹ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಇಂಥ ಕಾರ್ಯಕ್ರಮ ಕೊಡಬೇಕು ಅಂದರೆ ಮುಖ್ಯವಾಗಿ 3 ವಿಷಯಗಳು ಬೇಕು. ಕ್ಲಾರಿಟಿ ಇನ್ ಮೈಂಡ್, ಪ್ಯೂರಿಟಿ ಇನ್ ಹಾರ್ಟ್, ಸಿನ್ಸಿಯಾರಿಟಿ ಇನ್ ಆ್ಯಕ್ಷನ್ ಅಂತ ಹೇಳಿ. ನಾನು 2 ಸಚಿವರು ನೆನಪು ನನಗೆ. ಒಂದು ಅಬ್ದುಲ್ ನಜೀರ್ ಸಾಹಬ್ ನಾವು ಆಗಿನ ಮೈಸೂರಿನಲ್ಲಿ ಕೆಲಸ ಮಾಡುವಾಗ ಅವರ ಜೊತೆಗೆ ಕೆಲಸ ಮಾಡಿದ್ದು. ಆ ನಂತರ ಕಂಡಂಥ ಒಬ್ಬರು ಅಪರೂಪದ ಶಾಸಕೃತ ಸಚಿವರು ಇದ್ದಾರೆ, ಇನ್ನೊಬ್ಬರಿದ್ದಾರೆ, ಅದು ಮಾನ್ಯ UT ಖಾದರ್ ಅವರು. ಯಾಕೆಂದರೆ ನಾವು ಗಮನಿಸ್ತಾ ಇತ್ತು, ನಾವು ತುಂಬ ರಾಜಕೀಯದ ಬಳಿಗೆ ಹೋಗೋದು ಕಡಿಮೆ ಗಮನಿಸ್ತಾ ಇತ್ತು. ಆದರೆ UT ಖಾದರ್ ಅವರು ನಮ್ಮ ಕ್ಷೇತ್ರಕ್ಕೆ, ನಮ್ಮ ಜಿಲ್ಲೆಗೆ ಏನು ಬೇಕು ಅಂತ ಜನರು ಕೇಳದೆಯೇ ಅವರೇ ಚಿಂತಿಸಿ ಕೊಡುವಂಥ ಕಾರ್ಯಕ್ರಮ ಇದು. ಬಯಸದೆ ಬಂದ ಭಾಗ್ಯ. ಈ ಬಯಸದೆ ಬಂದ ಭಾಗ್ಯ ನರಿಯಾಣಕ್ಕೆ, ಹಾಗೆ ಉಳ್ಳಾಲ ತಾಲೂಕು ಬಯಸದೇ ಆಗಿರುವ ತಾಲೂಕು. ಇದಕ್ಕೆ ಮುಖ್ಯ ಕಾರಣಕರ್ತರು ಮಾನ್ಯ UT ಖಾದರು ಅಂದರೆ ತಪ್ಪಾಗಲಿಕ್ಕಿಲ್ಲ. ನಾನು ಮಾನ್ಯ ಶಿವಪ್ರಕಾಶರವರು ಈ KPS ಬಗ್ಗೆ ಒಂದು ಒಳ್ಳೆಯ ಕಲ್ಪನೆ ಕೊಟ್ಟಿದ್ದಾರೆ, ಚೆನ್ನಾಗಿ ಮಾತನಾಡಿದ್ದಾರೆ, ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಅವರ ಮಾತಲ್ಲ, ಮಾನ್ಯ ಮಮತಾ ಗಟ್ಟಿಯವರು ಮಾತನಾಡಿದ್ದಾರೆ. ವೇದಿಕೆಲ್ಲ ಹಿರಿಯರಿದ್ದೀರಿ, ನಾವಿದ್ದೇವೆ. ನಾವೆಲ್ಲ ಮುಂದಿನ ದಿನಗಳಲ್ಲಿ ಈ ಶಾಲೆಯನ್ನು ಕರ್ನಾಟಕ ಮಾತ್ರ ಅಲ್ಲ, ಭಾರತ ದೇಶದ 1ನೇ KPS ಸ್ಕೂಲ್ ಅಂತ ಕಟ್ಟಬೇಕು. ಅದನ್ನು ಕಟ್ಟಬೇಕಂದ್ರೆ ಇಡೀ ನರಿಂಗಾಣ ಬದಲಾಗಬೇಕು, ತಂದೆ ತಾಯಂದಿರು ಬದಲಾಗಬೇಕು. ನಮ್ಮ ಗ್ರಾಮದಲ್ಲಿ ಒಂದು ಬದಲಾವಣೆ ತರಬೇಕು. ಬದಲಾವಣೆ ತರುವುದು ಹೇಗೆ? ನಾವೇನು ಮಾಡಬಹುದು ಅಂದರೆ, ನಾವು ಇವತ್ತು ಬಂದದ್ದು ಮಾನ್ಯ ಸಚಿವರೊಟ್ಟಿಗೆ ಸ್ವಚ್ಛತೆಯ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದು. ಈ ಶಿಕ್ಷಣ ಕ್ಷೇತ್ರ ಸರ್ಕಾರಿ ಶಾಲೆಯ ಸಮಸ್ಯೆಗೆ ಪರಿಹಾರವಾಗಿ ಒಂದು ದಿಕ್ಕು ಸಿಕ್ಕಿದೆ. ಅದು ನಮ್ಮ ಜಿಲ್ಲೆಯಲ್ಲಿ ಸ್ವಚ್ಛತೆಯ ಸಮಸ್ಯೆ ಉಂಟು, ಗಂಭೀರ ಸಮಸ್ಯೆ ಉಂಟು. ಸ್ವಚ್ಛತೆಯ ಸಮಸ್ಯೆ ಇದ್ದರೆ ನಮ್ಮ ಈ ಶಿಕ್ಷಣಕ್ಕೆ, ಕಲಿಕೆಗೆ, ಒಟ್ಟು ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ. ಅದಕ್ಕಾಗಿ ನಾನು ಸಚಿವರ ಹತ್ರ ಕೇಳಿಕೊಳ್ಳುವುದು, ಹೇಗೆ ನಮ್ಮ ಜಿಲ್ಲೆಯ ಶಿಕ್ಷಣ ಸಮಸ್ಯೆಗೆ ಒಂದು ಪರಿಹಾರ ದಿಕ್ಕು ತೋರಿಸಿದ್ದೀರಿ, ಈಗ ಸ್ವಚ್ಛತೆಯ ಸಮಸ್ಯೆಗೆ ಒಂದು
ತಾವು ತಮ್ಮ ನೇತೃತ್ವದ ದಿಕ್ಕು ತೋರಿಸಬೇಕು. ಅದು ಎಂಥ ದಿಕ್ಕು ಅಂದರೆ ನಮ್ಮ ಜಿಲ್ಲೆ ಬಯಲು ಶೌಚ ಮುಕ್ತ ಜಿಲ್ಲೆ ಆಗಬೇಕು, ನಮ್ಮ ಜಿಲ್ಲೆ ಬಯಲು ಕಸಾಲ ಮುಕ್ತ ಜಿಲ್ಲೆ ಆಗಬೇಕು. ಅದಕ್ಕೆ ತುಂಬ ಸರಳ ಉಪಾಯ ಉಂಟು. ನಮ್ಮ ಕರ್ನಾಟಕದಲ್ಲಿ ಉಡುಪಿ ಜಿಲ್ಲೆಯ ವಂಡ್ಸೆ ಒಂದು ಪಂಚಾಯತ್ ಉಂಟು. ವಂಡ್ಸೆ ಗ್ರಾಮ ಪಂಚಾಯತ್ನಲ್ಲಿ 800 ಮನೆಗಳುಂಟು. 800 ಮನೆಗಳಲ್ಲಿ ಕೊಳೆಯುವ ಕಸ, ಕೊಳೆದ ಕಸ ಬೇರೆ ಬೇರೆ ಆಗಿ ಆ ಎಲ್ಲ ಕಸಗಳು ಮಾರಾಟ ಆಗ್ತವೆ. ಯಾವುದೆಲ್ಲ ಮಾರಾಟ ಆಗುತ್ತೆ ಅಂದರೆ ತಲೆಗೂದಲು, ಪುರುಷರ ಮಹಿಳೆಯರ ತಲೆಗೂದಲು ಮಾರಾಟ ಆಗುತ್ತೆ. ಎಲ್ಲ ಕಸ ಮಾರಾಟ ಆಗುತ್ತೆ. ಕೊಳೆಯದ ಕಸವನ್ನು 60-70 ಭಾಗ ಮಾಡಿ ಎಲ್ಲ ಕಸ ಮಾರಾಟ ಮಾಡ್ತಾರೆ. ಅವರು ಹೇಳುವುದು ಘನ ಸಂಪನ್ಮೂಲ ನಿರ್ವಹಣಾ ಘಟಕ ಅಂತ. ಘನ ಸಂಪನ್ಮೂಲ ನಿರ್ವಹಣಾ ಘಟಕ ನರಿಗಾಣ ಮತ್ತು ಬಾಳೆಪುಣಿಯಲ್ಲಿ ಅತಿ ಶೀಘ್ರವಾಗಿ ಆರಂಭ ಆಗಬೇಕು. ನರಿಗಾಣ ಮತ್ತು ಬಾಳೆಪುಣಿಯಲ್ಲಿ ಘನ ಸಂಪನ್ಮೂಲ ನಿರ್ವಹಣಾ ಘಟಕ ಆದರೆ ಈ ಗ್ರಾಮದಲ್ಲಿರುವ ಕಸಗಳು ರಸ್ತೆ ಬದಿಗೆ, ತೋಡಿಗೆ, ಚರಂಡಿಗೆ ಬೀಳುವುದಿಲ್ಲ. ಪ್ಲಾಸ್ಟಿಕ್ ಕಸ ಉರಿಸಲಿಕ್ಕೆ ಹೋಗಬೇಕಾಗಿಲ್ಲ. ಎಲ್ಲ ಪ್ಲಾಸ್ಟಿಕ್ ಕಸವನ್ನು ರೀಸೈಕಲ್ ಮಾಡಲಿಕ್ಕೆ ಆಗ್ತದೆ. ಆ ಕಪ್ಪು ಪ್ಲಾಸ್ಟಿಕ್ಕನ್ನು ಕೂಡ ರೋಡಿಗೆ ಟಾರ್ ಹಾಕಲಿಕ್ಕೆ ಬಳಕೆ ಮಾಡಲಿಕ್ಕಾಗ್ತದೆ. ಅಂಥ ತಂತ್ರಜ್ಞಾನ ಬಂದಿದೆ. ಈ ಕಾರ್ಯಕ್ಕೆ ಮಾನ್ಯ ಸಚಿವರು ಚಿಂತನೆ ಮಾಡಬೇಕು. ಯಾಕಂದರೆ ಎಲ್ಲ ಕ್ರಿಯೆಗಳಿಗೆ ಚಿಂತನೆಗಳ ಬೀಜಗಳು. ಉತ್ತಮ ಚಿಂತನೆಗಳನ್ನು ಹೃದಯಕ್ಕೆ ಬಿತ್ತಿದರೆ ಅತ್ಯುತ್ತಮ ಫಲ ಕೊಯ್ಯಬಹುದು. ವಿವೇಕಾನಂದರ ಈ ಚಿಂತನೆಯ ಬೀಜ ಮಾನ್ಯ ಸಚಿವರ ಒಳಗೆ ಉಂಟು. ಈಗ ಅವರೊಳಗೆ ಆ ಚಿಂತನೆ ಬೀಜ ಉಂಟು. ಆ ಚಿಂತನೆ ಬೀಜ ನಮ್ಮ ನರಿಗಾಣದ ಎಲ್ಲರ ಮನಸ್ಸಿಗೆ ಹೋಗಬೇಕು. ಈ ಶಾಲೆ ನಮ್ಮ ಶಾಲೆ. ಈ ಶಾಲೆಯಲ್ಲಿರುವ ಎಲ್ಲ ಮಕ್ಕಳು ಮಾನ್ಯ ಶಿವಪ್ರಕಾಶ್ ಹೇಳಿದ ಹಾಗೆ ಇದೊಂದು ಶಕ್ತಿಯ ಸ್ಥಳ ಆಗ್ತದೆ. ಶಿಕ್ಷಣವೇ ಶಕ್ತಿ ಹೇಳ್ತೇವೆ. ಇದು ಶಕ್ತಿಯ ಸ್ಥಳ ಆಗಬೇಕು. ಶಕ್ತಿಯ ಸ್ಥಳ ಆಗಬೇಕು ಅಂದರೆ ಈ ನಮ್ಮ ನರಿಗಾಣ ನಾಗರಿಕರು ಮತ್ತು ಸಮುದಾಯ ಎಚ್ಚರಗೊಳ್ಳಬೇಕು. ಇದರಲ್ಲಿ ಪಾಲುದಾರರಾಗಬೇಕು. ಇದು ನಮ್ಮ ಶಾಲೆ ಅಂತ ನೀವು ನಿಲ್ಲಬೇಕು. ಬಹಳ ಮುಖ್ಯವಾಗಿ ನಮ್ಮ ಗ್ರಾಮದಲ್ಲಿ ಮಕ್ಕಳು ಯಾವುದೇ ಕಾರಣಕ್ಕೂ ದುರಾಭ್ಯಾಸ ದುಶ್ಚಟಗಳಿಗೆ ಬಲಿಯಾಗದಂತೆ ನೋಡುವಂಥ ಕೆಲಸ ಆಗಬೇಕು. ದುರಾಭ್ಯಾಸ ದುಶ್ಚಟಗಳಿಗೆ ಬಲಿಯಾದರೆ ವಿದ್ಯೆ ಬರುವುದಿಲ್ಲ. ಅದಕ್ಕಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ನಾವು ಈ ಶಿಕ್ಷಣ ಮತ್ತು ಸ್ವಚ್ಛತೆಯನ್ನು ಶಿಕ್ಷಣ ಮತ್ತು ಆರೋಗ್ಯ 2 ಕಾರ್ಯಕ್ರಮಗಳು ನಮಗೆ ಸಿಕ್ಕಿದ್ದಾರೆ. ಇದು ಆರೋಗ್ಯ ಭಾಗ್ಯ ಮತ್ತು ಶಿಕ್ಷಣದ ಭಾಗ್ಯ 2 ಸಿಕ್ಕಿದ್ದಾರೆ. ಮತ್ತು ಯಾವುದೇ ಭಾಗ್ಯ ಬೇಕಾಗಿಲ್ಲ. ಶಿಕ್ಷಣದ ಆರೋಗ್ಯ ಸಿಕ್ಕಿದೆ. ಆ ಶಿಕ್ಷಣ ಪಡೆದು ನಮ್ಮ ಹೊಟ್ಟೆಪಾಡಿಗೆ ಇರಬಹುದು, ಬಟ್ಟೆಗೆ ಇರಬಹುದು, ಮನೆ ಕಟ್ಟುವಂಥ ಶಕ್ತಿ ನಮಗೆ ಬರಬೇಕು. ಹಾಗೆ ಆರೋಗ್ಯದ ಭಾಗ್ಯ ಸಿಕ್ಕಿದರೆ ಸರ್ಕಾರಿ ಅಥವಾ ಯಾವುದೇ ಆಸ್ಪತ್ರೆಗೆ ಹೋದರೆ ಬಡವರಲ್ಲಿ ಶ್ರೀಮಂತರಲ್ಲಿ ದುಡ್ಡು ಕೊಡದೆ ಉಚಿತವಾದ ಆರೋಗ್ಯ ಸೇವೆ ಸಿಗಬೇಕು. ಈ 2 ಭಾಗ್ಯಗಳ ಬಗ್ಗೆ ಕೂಡ ಮಾನ್ಯ ಸಚಿವರು ಚಿಂತನೆಯಲ್ಲಿದ್ದಾರೆ. ನನಗೆ ಬಹಳ ಖುಷಿ. ನಾನು ಭಾಷಣ ಮಾಡಲು ಬಂದಿಲ್ಲ. ನಾನು ಸ್ವಚ್ಛತೆಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದಕ್ಕೆ ನಾಯಕತ್ವ ಕೊಡಬೇಕು ಮಾನ್ಯ ಸಚಿವರು. ಆ ಕೋರಿಕೆಗಾಗಿ ಬಂದಿದ್ದು. ಕೊನೆಯದಾಗಿ 2 ಮಾತು. ನಮ್ಮ ನರಿಗಾಣದಲ್ಲಿ ಇಲ್ಲಿ ನಮ್ಮ ಏನಪುರದಲ್ಲಿ ಒಂದು ಆಯುರ್ವೇದ ಆಸ್ಪತ್ರೆ ಮಾಡಿದ್ದಾರೆ. ನಾವು ಬಾಳೆಪುಣಿಯಲ್ಲಿ ಒಂದು ಆಯುಷ್ ಗ್ರಾಮ ಆರೋಗ್ಯ ಅಭಿಯಾನ, ಆಯುಷ್ ಗ್ರಾಮ ಆರೋಗ್ಯ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ ಮಾನ್ಯ ಸಚಿವರು. ಅದೇ ರೀತಿ ನರಿಗಾಣವನ್ನು ಕೂಡ ನರಿಗಾಣ ಗ್ರಾಮ ಆಯುಷ್ ಗ್ರಾಮ ಅಭಿಯಾನ ಶುರು ಮಾಡಬೇಕು. ಅದಕ್ಕೆ ಏನಪಯ ಸಂಸ್ಥೆಯವರು ಸಹಭಾಗಿಗಳಾಗಿ ನರಿಗಾಣ ಮತ್ತು ಬಾಳೆಪುಣಿಯನ್ನು ಇಡೀ ಜಗತ್ತು ನೋಡುವ ರೀತಿಯಲ್ಲಿ ನಾವು ಮಾಡಬಹುದು. 12 ವರ್ಷಗಳ ಹಿಂದೆ ಇರಾ ಗ್ರಾಮವನ್ನು ನೋಡಲಿಕ್ಕೆ 7 ದೇಶದವರು ಬಂದಿದ್ದಾರೆ. 12 ವರ್ಷಗಳ ಹಿಂದೆ ಇರಾ ಗ್ರಾಮವನ್ನು ನೋಡಲಿಕ್ಕೆ 7 ದೇಶದವರು ಬಂದಿದ್ದಾರೆ. 12 ವರ್ಷದ ನಂತರ 7 ಅಲ್ಲ 70 ಅಲ್ಲ 106 ದೇಶಗಳವರು KPS ನೋಡಲಿಕ್ಕೆ ನರಿಗಾಣಕ್ಕೆ ಬರಬೇಕು. ಆಯುಷ್ ಗ್ರಾಮ ನೋಡಲಿಕ್ಕೆ ನರಿಗಾಣ ಬಾಳೆಪುಣಿಗೆ ಬರಬೇಕು. ಆ ಬರುವ ನಿಟ್ಟಿನಲ್ಲಿ ವೇದಿಕೆಯಲ್ಲಿ ಯಾರಿದ್ದಾರೆ, ನಾಯಕರಿದ್ದಾರೆ, ತಾವಿದ್ದೀರಿ. ನಾವೆಲ್ಲ ಜೊತೆಗೆ ಆಗಿ ಕೈ ಜೋಡಿಸಿ ಕೆಲಸ ಮಾಡೋಣ. ಅವಕಾಶಕ್ಕಾಗಿ ಧನ್ಯವಾದ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಾನ್ಯ ಸಚಿವರ ಅಭ್ಯಾಸದಲ್ಲಿ ಇನಾಗ್ರೇಷನ್ ಆಗಿದೆ. ಸರ್, ನಮ್ಮದು ಕೆಲವು ಬೇಡಿಕೆಗಳಿವೆ. ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಸುಮಾರು ಸರ್ಕಾರಿ ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು ಮತ್ತು ಪ್ರಾಥಮಿಕ ವಿಭಾಗ ಸೇರಿ 950 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಸರ್, ಇಲ್ಲಿ ಸ್ವಲ್ಪ 2 ಬೇಡಿಕೆಗಳು ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಒಂದು, ಈ ವ್ಯಾಪ್ತಿಗೆ ಒಂದು ಸರ್ಕಾರಿ ಬಸ್ಸಿನ ಅವಶ್ಯಕತೆ ಸರ್ ದಯವಿಟ್ಟು ಇದೆ. ಅದನ್ನು ದಯವಿಟ್ಟು ಆದಷ್ಟು ಬೇಗ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಒಂದು ಸರ್, ರೂಟು ಸ್ಟೇಟ್ ಬ್ಯಾಂಕ್ ಮೂಲಕ ಕುತ್ತಾರ್, ನಾಟಕಲ್, ಹೂವಕಲ್ಲು ಆಗಿ ಮುಡಿಪು ರೂಟ್ ನಂಬರ್ 1. ಎರಡನೇದು ತೌಡುಗೋಳಿಯಾಗಿ ಮೊಂಟೆಪದವು ಶಾಲೆಯಾಗಿ ಕೋಣಾಜೆಯ ಮೂಲಕ ಮಂಗಳೂರು. ಇನ್ನೊಂದು ತೌಡುಗೋಳಿ ಮೂಲಕ ಸ್ಟೇಟ್ ಬ್ಯಾಂಕ್ ಸರ್.
ಇದು ಬಸ್ಸಿನ ವ್ಯವಸ್ಥೆ. ಎರಡನೇದು ಸರ್, ಇಲ್ಲಿಂದ ಮಕ್ಕಳು ಹೊರಗಡೆ ಹೋಗಬೇಕಾದ್ರೆ ರೋಡ್ನ ವ್ಯಾಪ್ತಿ ಸ್ವಲ್ಪ ಚಿಕ್ಕದಿದೆ, ಮಕ್ಕಳು ಲೈನ್ ನಿಂತಾಗ ಬಸ್ಸಿಗೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಒಂದು ಬಸ್ ಸ್ಟ್ಯಾಂಡ್ನ ಅವಶ್ಯಕತೆ ಇದೆ ಸರ್. ದಯವಿಟ್ಟು ಅದನ್ನು ಪರಿಗಣಿಸಬೇಕು ಅಂತೇಳಿ ಎಲ್ಲರ ಪರವಾಗಿ ನಾನು ವಿನಂತಿಸಿಕೊಡ್ತಾ ಇದ್ದೇನೆ. ನಮಸ್ಕಾರ. ಅತ್ಯಂತ ಸಂತೋಷವಾಗ್ತಿದೆ. ಮೊಂಟೆಪೊದೆವನ ಈ 3 ಶಾಲೆಯನ್ನು ಒಟ್ಟಾಗಿ ಸೇರಿಸಿಕೊಂಡು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಿ ಇವತ್ತು ನಾಮಕರಣ ಮಾಡಲಿಕ್ಕೆ ನಮಗೆ ಅತ್ಯಂತ ಸಂತೋಷ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ಬಹುಶಃ 2008ರಲ್ಲಿ ನಾನು ಪ್ರಪ್ರಥಮವಾಗಿ ಎದ್ದಂಚಿನ ಉಳ್ಳಾಲಕ್ಕೆ ನಾನು ಶಾಸಕನಾಗಿದ್ದೆ. 2009-8 ನಾನು ಪ್ರಪ್ರಥಮವಾಗಿ ಶಾಲೆಯ ಈ ಪ್ರದೇಶಕ್ಕೆ ನಾನು ಶಾಸಕನಾಗಿ ಆಯ್ಕೆಯಾಗಿ ಬಂದಂಥ ಸಂದರ್ಭದಲ್ಲಿ ಬಹುಶಃ ಈ ಪ್ರದೇಶಕ್ಕೆ ನಾವು ಮಮತಾ ಗಟ್ಟಿಯವರು, ನಮ್ಮ ಜಲೀಲ್ ಅವರು, ಮುರಳಿನ ತಂದೆ ಬೈದಾರಪ್ಪ ಅವರು ಮತ್ತು ಸಂಜೀವ್ ಗಟ್ಟಿಯರವರು ಇಂತೆಲ್ಲ ಬಹುಶಃ ಇದು ಇಲ್ಲಿ ಮೀಟಿಂಗೆಲ್ಲ ಆಯಿತು. ಆವಾಗ ಆ ಒಂದು ಓಲ್ಡ್ ಬಿಲ್ಡಿಂಗ್ ಮತ್ತು ಈ ಕೆಳಗಿನ 4 ಬಿಲ್ಡಿಂಗ್ ಮತ್ತು ಇದೆಲ್ಲ ಅರ್ಧಂಬರ್ಧ ಆಗಿತ್ತು. ಇದರಲ್ಲಿ ಯಾವುದು ಕೂಡ ಇವತ್ತಿಲ್ಲ. ಬಂದಾಗ ನಮಗೆ ಕ್ಲಾಸ್ ರೂಮ್ಗೆ ಇದಿಲ್ಲ, ಕ್ಲಾಸ್ ರೂಮ್ ವ್ಯವಸ್ಥೆ ಇಲ್ಲ. ಪ್ರೈಮರಿ ಸ್ಕೂಲ್ ಅದೇ ಇತ್ತು. ಇವಾಗ ಬಹುಶಃ 2008ರಿಂದ ಈ ವರ್ಷ 19ರಿಂದ 10 ವರ್ಷದ ನಂತರ ಈ ಒಂದು ಶಾಲೆಗೆ ಬಂದಾಗ ಬೇಕಾದಷ್ಟು ಕೊಠಡಿಗಳ ಅವಕಾಶ ಇದೆ, ಬೇಕಾದ ಶಿಕ್ಷಣದ ವ್ಯವಸ್ಥೆ ಇದೆ, ಟೀಚರ್ಗಳಿಂದ ಸಂದರ್ಭದಲ್ಲಿ ಅದ್ರ ಜೊತೆಲಿ ಇಂಗ್ಲೀಷ್ ಮೀಡಿಯಂ ಕೂಡ ನಾವು ಇವತ್ತು ಪ್ರಾರಂಭ ಮಾಡಿಕೊಂಡು ಒಂದು ಅತ್ಯುತ್ತಮವಾದ ಒಂದು ಶಿಕ್ಷಣ ಸಂಸ್ಥೆಯಾಗಿ ಮುಂದೆ ಬರಲಿಕ್ಕೆ ಬೇಕಾಗುವಂತೆಲ್ಲ ಮೂಲಭೂತ ಸೌಕರ್ಯ ಸರ್ಕಾರ ಇವತ್ತು ಒದಗಿಸಿ ಕೊಟ್ಟಿದೆ ಅಂತ ಹೇಳಿ ಒಬ್ಬ ಈ ಕ್ಷೇತ್ರದ ಪ್ರತಿನಿಧಿಯಾಗಿ ನನಗೆ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತದೆ ಹೇಳಲಿಕ್ಕೆ ಬಯಸ್ತೇನೆ. ಇದೆಲ್ಲವೂ ಕೂಡ ನೀವು ಕೊಟ್ಟ ಮತದ ಒಂದು ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಮುಂದಿನಿಂದಲೇ ಯಾರೆಲ್ಲ ಪ್ರಾರಂಭ ಮಾಡಿದ್ದಾರೆ, ಸಹಕಾರದ ಜನಪ್ರತಿನಿಧಿಗಳು ಯಾರಿದ್ದಾರೆ ಎಲ್ಲರಿಗೂ ಕೂಡ, ಮತ್ತು ಈಗ ನಮಗೆ ಕೋರಿಸ ಜನಪ್ರತಿನಿಧಿಗಳು ಯಾರಿದ್ದಾರೆ ಎಲ್ಲರಿಗೂ ನಾನು ನೆನಪಿಸಿಕೊಂಡು ನನ್ನ ವಿಶೇಷತೆ ನಾನು ಇವತ್ತು ಸಲ್ಲಿಸುವಂಥದ್ದು. ಬಹುಶಃ ಇವತ್ತು ನಮಗೆ ಅತ್ಯಂತ ನೆನಪು ಮಾಡುವಂಥ ನಮ್ಮ ವಿಚಾರ ಯಾವುದಂತ ಹೇಳಿದರೆ, ಈ ಊರಿನವ್ರು ಯಾವಾಗಲೂ ಕೂಡ ನೆನಪು ಪದ್ಮನಾಭ ಮರಿಗನ್ ಯಾವ ಕೂಡ ಹೇಳಲಿಕ್ಕಿದೆ, ಸರ್ಕಡಲ್ಲಿ ಮಹಾಬಲ್ ಶೆಟ್ರು, ಮಹಾಬಲ್ ಭಟ್ರು, ಅದೇ ರೀತಿ ಬಹುಶಃ ಈಶ್ವರ್ ಭಟ್ ಮುಂಗುಡೆಯಲ್ಲಿ ನಮ್ಮ ಬಾಲ ಹಸನ್ ಕುಂಜಿ ಅವರವರು, ಗೌರವ ಬೇಕಲ್ ಉಸ್ತಾದ್ ಅವರು, ಸಂಜೀವ್ ಗಟ್ಟಿ ಅವರು, ಅವರ ಜೊತೆಲಿ ಬೇರೆ ಬೇರೆ ಈ ಊರಿನ ಹಿರಿಯರಕ್ಕೆ ಸೇರಿ ಇವತ್ತು ಈ ಶಾಲೆಯಲ್ಲಿ ಸ್ಥಾಪನೆ ಮಾಡುವಂಥ ಬಹುಶಃ ಅವ್ರ ಕನಸೇನಿತ್ತ ಮುಂದಿನ ದಿನದಲ್ಲಿ ಈ ರೀತಿ ಆಗಿ ಬರಬೇಕಂತ ಅವ್ರ ಕನಸಿತ್ತು. ಅದಕ್ಕೆ ಅನುಗುಣವಾಗಿ ಪೋಷಕರು, ಶಿಕ್ಷಕ ವರ್ಗದ ಶ್ರಮ ಮೀರಿ ಒಂದು ಮಾದರಿಯಾಗ್ತಲೇ ನಿಂತೆ ಹೇಳಲಿಕ್ಕೆ ನಾನು ಬಯಸುವಂಥದ್ದು. ಬಹುಶಃ ನಾನು ಈ ಪ್ರದೇಶಕ್ಕೆ ಬಂದಾಗ ಪ್ರಪ್ರಥಮ ಮೀಟಿಂಗ್ನಲ್ಲಿ ನಮ್ಮ ಸಂಜೀವ್ ಗಟ್ಟಿಯವರು ಮತ್ತು ಪದ್ಮನಾಭ ನಮ್ಮ ನರಿಗ ಹೇಳಿದ ಮಾತು ಯಾವುದು ಅಂತ ಹೇಳಿದರೆ, ಸೌರಕಡಲ್ಲಿ ಮಹಾಬಲ್ ಶೆಟ್ಟರ ಕುಟುಂಬ ಈ ಒಂದು ಶಾಲೆಗೆ ಭಾಳಷ್ಟು ಸ್ಥಳವನ್ನು ಕೊಟ್ಟಿದೆ. ಬಹುಶಃ ಅವರ ಕುಟುಂಬಕ್ಕೆ ಭಾಳ ಸಹಾಯ ಕೂಡ ಮಾಡಿದ್ದಾರೆ. ಆ ಮಹಾಬಲೇಶ್ವರ ಒಂದು ಪುತ್ತಲಿಯನ್ನು ಇಲ್ಲಿ ಅನಾವರಣ ಮಾಡಬೇಕಂದ್ರೆ ಭಾಳ ವರ್ಷಗಳಿಂದ ನಾವು ಕಾಯ್ತಾ ಇದ್ದೇವೆ. ಬೇರೆ ಬೇರೆ ಕಾರಣಗಳಿಂದ ಅನಾವರಣ ಮಾಡಲಿಕ್ಕೆ ಆಗಲಿಲ್ಲ ಅಂತೇಳಿ ಫಸ್ಟ್ ಮೀಟಿಂಗ್ನಲ್ಲಿ ಹೇಳಿದರು. ಅವರ ಪಾಪ ಮೊದಲು ಸರಸ್ವತಿ ಅಮ್ಮನವರು ಕೂಡ ಅವತ್ತಿದ್ದರು, ಇವತ್ತು ಅವರು ಬರಲಿಲ್ಲ. ಅವತ್ತೇ ನಾನು ಮೀಟಿಂಗಲ್ಲಿ ಹೇಳಿದೆ, ಯಾರು ಈ ಶಾಲೆಗೆ ಸ್ಥಳಾವಕಾಶ ಕೊಟ್ಟು ಈ ಊರಿಗೆ ಇವತ್ತು ಪ್ರಯೋಜನ ಆಗಿದಾರ ಅವರು ನಾವು ಶಾಶ್ವತವಾಗಿ ನೆನಪಿಡುವ ಕೆಲಸ ಆಗಬೇಕಂತೇಳಿ ಅದೇ ವರ್ಷ ಅವರ ಸ್ಟ್ಯಾಚ್ಯೂವನ್ನು ನಾವು ಪುತ್ತಲಿಯನ್ನು ಇಲ್ಲಿ ಅನಾವರಣ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಯಾಕೆಂದರೆ ಯಾರು ನಮಗೆ ಉಪಕಾರ ಮಾಡಿದ್ದಾರೆ ಅವನ ಜೀವನ ಪೂರ್ತಿ ಮರಿಬಾರ್ದಂತೇಳಿ ಎಲ್ಲ ಧರ್ಮದ ಮುಖ್ಯ ಸಂದೇಶ ಅದು. ಎಲ್ಲ ಧರ್ಮದ ಏನಿದೆ, ನಮಗೆ ಯಾರೋ ಸಣ್ಣ ಮಟ್ಟಿನ ಉಪಕಾರ ಮಾಡಿದರೂ ಕೂಡ ಅವನ ಉಪಕಾರವನ್ನು ಜೀವನ ಪೂರ್ತಿ ನಾವು ಮರಿಬಾರ್ದಂತೆ. ಅಂಥ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಜಾಗವನ್ನು ಇಲ್ಲಿ ಶಿಕ್ಷಣ ಸಂಸ್ಥೆ ಮಾಡಿ ಇವತ್ತು 1000 ವಿದ್ಯಾರ್ಥಿಗಳಿಗೆ ಇವತ್ತು ಶಿಕ್ಷಣದ ವ್ಯವಸ್ಥೆ ಇಷ್ಟು ನಮ್ಮ ಶಿಕ್ಷಕ ವರ್ಗದವರಿಗೆ ಪ್ರಯೋಜನ ಆಗುವಂಥ ನಿರ್ಮಾಣ ಮಾಡಿದವರನ್ನು ನೆನಪಿಡುವ ಉದ್ದೇಶದಿಂದ ನಾವು ಇವತ್ತಲ್ಲಿ ಪ್ರಾರಂಭ ಮಾಡಿದ ಅವಕಾಶ ಇವತ್ತು ಆಗಿದೆ. ಆದ ಕಾರಣ ಇವತ್ತು ಈ ಒಂದು ಹಂತಕ್ಕೆ ಬಂದು ನಿಂತಂಥದ್ದು. ಇವತ್ತಿಗೆ ಮುಖ್ಯ ಶಿಕ್ಷಕರು, ಶಿಕ್ಷಕ ವೃಂದ ಬಹುತೇಕ ಅವತ್ತು ಪ್ರಾರಂಭ ಮಾಡಿದಾಗ ಯಾರೆಲ್ಲ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ವೃಂದದಿದ್ದಾರ ಇವನ್ನೆಲ್ಲ ಕೂಡ ನಾನು ಇವತ್ತು ನೆನಪಿಸಿ ಇಚ್ಛಿಸುವಂಥದ್ದು. ಯಾಕೆ ಈಗ ಬೇಕಾದಷ್ಟು ಬಸ್ ಇದ್ದರೂ ಕೂಡ ಬಸ್ಸಿನ ಕೊರತೆ ಇದೆ ಅಂತೇಳಿ ಕೂಗಿದೆ. ಅವತ್ತು ಬಸ್ಸೇ ಇಲ್ಲ ಒಂದು ಕಾಲದಲ್ಲಿ, ಆದರೂ ಕೂಡ ಮೇಲೆ ಬಸ್ ಆ ಕಡೆ ಬಸ್ ಸ್ಟ್ಯಾಂಡ್ ಇಳಿದು 3 ಕಿಲೋಮೀಟರ್ ನಡ್ಕೊಂಡು ಬಂದು ಬಹುಶಃ ಇಲ್ಲಿ ಪಾಠ ಮಾಡಿ ಇಲ್ಲಿ ಎಲ್ಲರಿಗೆ ಪ್ರಯೋಜನ ಮಾಡಿದಂಥ ಶಿಕ್ಷಕ ವರ್ಗದವರನ್ನು ನಾವು ಶಾಶ್ವತವಾಗಿ ನೆನಪಿಟ್ಕೊಂಡು ಪ್ರತಿಯೊಬ್ಬರ ಜವಾಬ್ದಾರಿಯನ್ನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆಗ 100% ರಿಸಲ್ಟ್ ಕೂಡ ನನಗೆ ಬಸ್ ಬೇಡ ಕೆಲಸ ಮಾಡ್ದೆ, ಬಸ್ ಇಲ್ಲದ 100 ಬಂದಿದೆ. ಈಗ ಬಸ್ ಬೇಡ ಅಂತ ಹೇಳಿದ್ರೆ ನೀವು 100% ರಿಸಲ್ಟ್ ಕೂಡ ಈ ಏರಿಯಾದವರು ತೆಗೆದುಕೊಟ್ಟಿದ್ದಾರೆ.
ಆದ ಕಾರಣ ನಾವು ಇವತ್ತೆಲ್ಲ ಈ ಒಂದು ಕಾಲಘಟ್ಟದಲ್ಲಿ ನಾವು ಪ್ರತಿಯೊಬ್ಬರನ್ನು ಕೂಡ ನಾವು ಇವತ್ತು ಸ್ಮರಿಸಬೇಕಾಗ್ತದೆ. ಎಲ್ಲ ನಮ್ಮ MLAಗಳು, ಎಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರು, ಎಲ್ಲ ಸಂಸದರು, ಎಲ್ಲ ಅಧಿಕಾರಿಗಳು, ಎಲ್ಲ ಶಿಕ್ಷಕ ವರ್ಗ, ಎಲ್ಲ ಊರವರು ಒಂದಲ್ಲ ಒಂದು ರೀತಿಯಿಂದ ತಮ್ಮದಾದ ಕೊಡುಗೆಯನ್ನು ಈ ಒಂದು ವಿಶ್ವವಿದ್ಯಾಲಯ ಕೊಟ್ಟಂಥ ವಿಚಾರ. ಇವತ್ತೊಂದು ಐತಿಹಾಸಿಕ ತೀರ್ಮಾನವನ್ನು ಕರ್ನಾಟಕ ಸರ್ಕಾರ ಇವತ್ತು ಹಮ್ಮಿಕೊಂಡಿದೆ. ಇವತ್ತು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ 1000 ಇವತ್ತು KPSC ಸ್ಕೂಲನ್ನು ನಾವು ನೋಡಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 4 ಶಾಲೆಯನ್ನು ಇವತ್ತು ನಾವು ಆಯ್ಕೆ ಮಾಡಿ ಆ 4 ಶಾಲೆಯಲ್ಲಿ ಇವತ್ತು ಒಂದು ನರಿಂಗಾನ ಕೂಡ ಇವತ್ತು ಆಯ್ಕೆ ಮಾಡುವಂಥ ಅವಕಾಶ ಇವತ್ತು ಆಗಿದ್ದರೆ ಅದು ನೀವು ಕೊಟ್ಟಂಥ ಮತದ ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಐತಿಹಾಸಿಕ ತೀರ್ಮಾನ ಯಾಕೆ ಅಂತ ಹೇಳಿದರೆ ಇವತ್ತು 1ರಿಂದ ಇವತ್ತು ಇಲ್ಲಿ KG ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ಈ ಒಂದು ಪ್ರದೇಶದ KG ಕ್ಲಾಸಿಂದ ಸ್ಟಾರ್ಟ್ ಮಾಡಿ ಇವತ್ತು 2nd PUCವರೆಗೆ ಎಲ್ಲ ರೀತಿಯ ಶಿಕ್ಷಣವನ್ನು ಒಂದು ಕಂಪೌಂಡ್ನೊಳಗೆ ಒಂದು ತಾಯಿ ಒಂದು KG ಕ್ಲಾಸಿಗೆ ಒಂದು ಅಡ್ಮಿಷನ್ ಕೊಟ್ಟ ನಂತರ ಇನ್ನು 2nd PUC ತನಕ ಯಾವುದೇ ಒಂದು ಟೆನ್ಷನ್ ಇಲ್ಲದ ರೀತಿಯಲ್ಲಿ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಉತ್ತೇಜನದಿಂದ ಈ ರೀತಿ ಕಾರ್ಯ ಹಮ್ಮಿಕೊಂಡಿದೆ. ಇನ್ನು ಬೇಕಾಗುವಂಥ ಸ್ಪೆಷಲ್ ಅನುದಾನವೂ ಕೂಡ ಈ ಶಾಲೆಗೆ ಬರ್ತದೆ. ಇದಕ್ಕೆ ಈಗ ನೀವು ಆ್ಯಕ್ಷನ್ ಪ್ಲ್ಯಾನ್ ಕೊಟ್ಟರೆ ಸರ್ಕಾರ 50 ಲಕ್ಷ ರೂಪಾಯಿ ತನಕ ಬಿಡುಗಡೆ ಮಾಡುವಂಥ ಅವಕಾಶ ಕೂಡ ಇವತ್ತಿದೆ. ಆದಷ್ಟು ಆ ಒಂದು ಆ್ಯಕ್ಷನ್ ಪ್ಲ್ಯಾನ್ ಸಬ್ಮಿಟ್ ಮಾಡಬೇಕಾದಲ್ಲ ಕೂಡ ನಾನು ಇವತ್ತು ಹೇಳಿದ್ದೇನೆ. ಅದರಿಂದ ಬೇರೆ ಬೇರೆ ನಮ್ಮ ಇನ್ಫೋಸಿಸ್ಲಿ ಬೇರೆಯವರು ಕೂಡ ಮುಂದೆ ಬಂದಿದ್ದಕ್ಕೆ ಸಹಕಾರ ಇವತ್ತು ಕೊಡ್ತಾರೆ. ಇವತ್ತು ಈ ಒಂದು ಸಂಸ್ಥೆಯನ್ನು ಮಾದರಿ ಮಾಡೋ ಮೂಲಕ ಬಹುಶಃ ನರಿಂಗಾನ ಪ್ರದೇಶದ ಮಾತ್ರ ಅಲ್ಲ, ಈಗ ಇಲ್ಲಿ ಎಲ್ಲ ಕಡೆ ಹೈಸ್ಕೂಲ್ ಇದೆ, ಬೇರೆ ಕಡೆಯವರು ಕೂಡ ಇವತ್ತು ಬರುವಂಥ ವಾತಾವರಣ ಮುಂದಿನ ದಿನದಾದಾಗ ಅದಕ್ಕೆ ವಾಹನದ ವ್ಯವಸ್ಥೆ ಕೂಡ ಇವತ್ತು ಮಾಡುವಂಥ ಕಾಲ ಬರ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಈ ರೀತಿಯ ಶಿಕ್ಷಣ ವ್ಯವಸ್ಥೆ ಕೂಡ ಜೊತೆಯಲ್ಲಿ ಹೆತ್ತವರಿಗೆ ಭಾಳಷ್ಟು ಪ್ರಯೋಜನಕಾರಿಯಾಗುವಂಥ ಕೆಲಸ. ಜೊತೆಯಲ್ಲಿ ಇವತ್ತು ಇಂಗ್ಲೀಷ್ ಮೀಡಿಯಂ ಕೂಡ ಇವತ್ತು ಪ್ರಾರಂಭ ಆಗ್ತದೆ. ಇವತ್ತು ಇಂಗ್ಲೀಷ್ ಮೀಡಿಯಂ ಒಂದು ಕ್ಲಾಸಲ್ಲಿ ತರಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ನಿಮ್ಗೆ ಗೊತ್ತಿದೆ, ಭಾಳಷ್ಟು ಬೇರೆ ಬೇರೆ ವಿಚಾರಗಳಿತ್ತು, ಬೇರೆ ಬೇರೆ ಪ್ರತಿಯೊಂದು ಪ್ರತಿರೋಧಗಳಿತ್ತು. ಇದನ್ನೆಲ್ಲ ಬಹುಶಃ ಬದಿಗಿಟ್ಟು ಎಷ್ಟೇ ಪ್ರತಿರೋಧ ವ್ಯಕ್ತವಾದರೂ ಕೂಡ ಇವತ್ತು ಜನಸಾಮಾನ್ಯ ಮಕ್ಕಳಿಗೆ ಕೂಡ ಇಂಗ್ಲೀಷನ್ನು ಕಲಿಸಬೇಕೆಂಬ ಏನು ತೀರ್ಮಾನವನ್ನು ಮುಖ್ಯಮಂತ್ರಿ ವಹಿಸಿದರೆ ಅದು ಜನಪರವಾಗಿ ಆಲೋಚನೆ ಮಾಡಿಕೊಂಡು ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ತೆಕ್ಕೊಂಡು ದಿಟ್ಟ ತೀರ್ಮಾನದ ಹೇಳಲಿಕ್ಕೆ ಬಯಸುವಂಥದ್ದು. ಬೇರೆ ಬೇರೆ ಬಹುಶಃ ಇತ್ತು. ನಾನು ಬಹುಶಃ ಹೇಳಿದೆ, ಕನ್ನಡ ಭಾಷೆ ಬೆಳಿಬೇಕಾದ್ರೆ ಇಂಗ್ಲೀಷ್ ಭಾಷೆ, ಹಿಂದಿ ಭಾಷೆ ಬೇರೆ ದ್ವೇಷ ಮಾಡಿದರೆ ಕನ್ನಡ ಭಾಷೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ನಾವು ನಮ್ಮ ಮಕ್ಕಳಿಗೆ ಬೇಗ ಭಾಷೆ ಕಲಿಸ್ತೇವ ಆಗ ತನ್ನಿಂತಾನೇ ಕನ್ನಡ ಭಾಷೆ ಕೂಡ ಮೇಲೆ ಬರುವಂಥ ವಿಚಾರ ಇವತ್ತು ಆಗ್ತದೆ. ಸರ್ಕಾರದ ಉದ್ದೇಶ ಏನಂತ ಹೇಳಿದರೆ ನಿಮ್ಮ ಮಕ್ಕಳಿಗೆ ಈಗಿನ 2020ಯಲ್ಲಿ ಹೇಗೆ ಬದುಕಬೇಕಂತ ಶಿಕ್ಷಣ ಅಲ್ಲ, ನಿಮ್ಮ ಮಕ್ಕಳು 2050ಯಲ್ಲಿ ಹೇಗೆ ಬದುಕಬೇಕು, ಅವತ್ತಿನ ವಾತಾವರಣ 30 ವರ್ಷ ನಂತರ ನಿಮ್ಮ ಮಕ್ಕಳು ನಮ್ಮಷ್ಟು ದೊಡ್ಡ ಜನದ ಸಂದರ್ಭದಲ್ಲಿ ಸಮಾಜ ಎಷ್ಟು ಬದಲಾವಣೆ ಆಗ್ತದೆ, ಏನೆಲ್ಲ ವಿಚಾರ ಬರ್ತದೆ, ಅದಕ್ಕೆ ಅನುಗುಣವಾಗಿ ಬದುಕಬೇಕೆಂಬ ಉದ್ದೇಶದಿಂದ ಇವತ್ತು ಕ್ರಾಂತಿಕಾರಿ ಒಂದು ತೀರ್ಮಾನ ತಗೊಳ್ಳುವಂಥ ವಿಚಾರ ಇವತ್ತು ಆಗುವಂಥದ್ದು. ಆದ ಕಾರಣ ನಿಮ್ಮ ಮಕ್ಕಳಿಗೆ ಇವತ್ತು ಇಂಗ್ಲೀಷ್, ಕನ್ನಡ ಅಲ್ಲ, ಎಷ್ಟೆಲ್ಲ ಭಾಷೆ ಕಲಿಸಲಿಕ್ಕೆ ಸಾಧ್ಯ ಇದೆ, ಅದು ಹಿಂದಿ ಸಮೇತ ಇರಲಿ, ಉರ್ದು ಇರಲಿ, ಅರಬಿಕ್ ಇರಲಿ, ಫ್ರೆಂಚ್ ಇರಲಿ, ಏನೆಲ್ಲ ಸಾಧ್ಯ ಇದೆಯಾ ಇದೆಲ್ಲ ಕಲಿಸಲಿಕ್ಕೆ ತಾವು ತಮ್ಮ ವಿಶೇಷವಾದ ಪ್ರೋತ್ಸಾಹ ಕೊಡುವಂಥ ಕೆಲಸ ಅದು ತಂದೆ ತಾಯಿ ಅಂದರೆ ಕೆಲಸ. ನನಗೆ ಬಹುಶಃ ನಾನು ಹೈಸ್ಕೂಲಲ್ಲಿ ಎಲ್ಲ ಹೋಗುವಾಗ ನನಗೆ ಹಿಂದಿಗೆ ನನ್ನ ಮನೆಯಲ್ಲೆಲ್ಲ ಟ್ಯೂಷನ್ ಟೀಚರ್ ಇಟ್ಟಿದ್ದು. ಬಾರಿ ಹೇಳಿದ್ದು, ನಾನು ಹಿಂದಿ ಅಂತಕ್ಕೆ ಕನ್ನಡ ಇಂಗ್ಲೀಷ್ ಗೊತ್ತುಂಟಲ್ಲ, ಬೇರೆ ಗೊತ್ತಿದೆ, ಮಲಯಾಳಂ ಗೊತ್ತಿದೆ, ಮತ್ತು ಇದಕ್ಕಿಂತ ದೊಡ್ಡ ವಿಷಯ. ಬೇರೆ ಗೊತ್ತುಂಟು, ಕನ್ನಡ ಗೊತ್ತುಂಟು, ತುಳು ಗೊತ್ತುಂಟು, ಮತ್ತು ಇಂಗ್ಲೀಷ್ ಗೊತ್ತುಂಟು, ಅದ್ರ ಜೊತೆ ಮಲಯಾಳಂ. 5 ಭಾಷೆ ಯಾರು ಕಲಿತಾರೆ? 5 ಭಾಷೆ ಯಾರಿಗೆ ಗೊತ್ತು? ಅದು ದೊಡ್ಡ ವಿಷಯ. ಈಗ ನಾನು ಬಹುಶಃ ಡೆಲ್ಲಿಗೆ, UPಗೆ, ಬೀದರಿಗೆ ಹೋದರೆ ನನ್ನ ಭಾಷೆ ಅವರಿಗೆ ಅರ್ಥ ಆಗೋದಿಲ್ಲ, ಅವರ ಭಾಷೆ ನನಗೆ ಅರ್ಥ ಆಗೋದು. ಯಾಕೆಂದರೆ ನಾನು ಬರೀ ಹಿಂದಿಗೆ ನನ್ನ ಟೀಚರ್ ಹೇಳಿದಾಗ ಪಾಸ್ ಮಾರ್ಕ್ ಬರಲೇ ಸಾಕು, 40 ಮಾರ್ಕ್ ಬರಲಿಕ್ಕೆ ಸೀಮಿತವಾಗಿ ಟೀಚರ್ ಜಾಸ್ತಿ ತಲೆಕೆಡಿಸಿಕೊಳ್ಳದೆ ಅಷ್ಟು ಒಂದು ಇಂಪಾರ್ಟೆಂಟ್ 10-20 ಕ್ವಶನ್ಸ್ ಎಲ್ಲ ಟ್ಯೂಷನ್ ಕೊಡ್ತಾಯಿದ್ದು, ಅದನ್ನೇ ಕಲಿತು ಅದನ್ನೇ ಬರೆದು ಒಂದು ಸಾಕದ್ದು. ನನಗೆ ಇದಕ್ಕೆ ಟೆನ್ಷನ್ನೇ ತಗೊಳ್ಳಿಲ್ಲ. ನನಗೆ ಈಗ ಕಷ್ಟ ಗೊತ್ತಾಗ್ತದೆ. ನಾನೀಗ ಡೆಲ್ಲಿ, UP ಮತ್ತು ಬೇರೆ ಕಡೆ ಹೋದಾಗ ನನಗೆ ನಾಯಕರು ಹೇಳ್ತಾರೆ, ನಿನಗೇನಾದರೂ ಹಿಂದಿ ಗೊತ್ತಿದ್ದರೆ ನೀನು ರಾಷ್ಟ್ರೀಯ ಮಟ್ಟದ ನಾಯಕನಾಗ್ತಿದ್ದಿ ಮಾರ, ಎಲ್ಲ ಅವಕಾಶ, ನೀನು ಭಾಷೆ ಗೊತ್ತು, ನಿನಗೆ ಸಮಸ್ಯೆ ಆಯ್ತು ಅಂತ ಹೇಳುವಂಥ ಪರಿಸ್ಥಿತಿಗೆ ಇದ್ದಾಗ ನನಗೆ ಟೀಚರ್ದು ನೆನಪಾಗ್ತದೆ. ಅವತ್ತೆಲ್ಲ ಕಲ್ತಿದ್ರೆ ಮಾರ ನಾನೇನು ಇದ್ದಂಥ ಅವಕಾಶ ಆಗ್ತಿಂತಂತೆ. ಆದರೆ ನಮಗೆ ಆಗುವಂಥ ಕಷ್ಟ ನಿಮ್ಮ ಮಕ್ಕಳಿಗೆ ಆಗೋದು ಬೇಡ. ನಿಮ್ಮ ಮಕ್ಕಳು ಎಲ್ಲಿ ಹೋಗಿ ಮುಡ್ತಾರಂತ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಾಲ ಇತ್ತು, ಆ ತಾಲೂಕಿನಲ್ಲಿ ಮಾತ್ರ ಅವರಿಗೆ ಸ್ಪರ್ಧೆಗಳಿತ್ತು. ಏನಾದೊಂದು ಕೆಲಸಕ್ಕೆ ಹೋದಾಗ ಆ ತಾಲೂಕಿನವರು ಇವತ್ತು ಕಾಂಪಿಟೇಷನ್ ಇಂಟರ್ವ್ಯೂಗೆ ಬರ್ತಾಯಿತ್ತು. ಮತ್ತೊಂದು ಕಾಲ ಬಂತು, ಆ ಜಿಲ್ಲೆಯವರು ಮಾತ್ರ ಕಾಂಪಿಟೇಷನ್ ಎಕ್ಸಾಮಿಗೆ ಬಂದು ನಿಮ್ಮ ಮುಂದೆ ಕೂತ್ಕೊಳ್ತಾ ಇದ್ರು. ಈಗ ಹಾಗೆಲ್ಲ, ಈಗ ಇಡೀ ರಾಜ್ಯದವರು ಒಂದು ಎಕ್ಸಾಮ್ ಕೂತ್ಕೊಳ್ಬೇಕಾದ್ರೆ ಇಡೀ ರಾಜ್ಯದವರು ನಿಮಗೆ ಸ್ಪರ್ಧೆಯಾಗಿ ಕೂತ್ಕೊಂಡ ವಿಚಾರ ಇದೆ.
ಕೆಲವೊಂದು ಎಕ್ಸಾಮ್ಗೆ ಇಡೀ ದೇಶದವರು ಬಂದು ಕೂತ್ಕೊಳ್ತಾರೆ. 2030, 2040, 2050 ವಿಶ್ವದವರು ಬಂದು ನಿಮ್ಮ ಮಕ್ಕಳ ಮುಂದೆ ಕೂತ್ಕೊಂಡು ಸ್ಪರ್ಧೆಗೆ ಬರುವಂಥ ವಿಚಾರ ಇವತ್ತು ಆಗ್ತದೆ. ಅವರ ಮುಂದೆ ನಿಮ್ಮ ಮಗ ಅತ್ಯಂತ ಬಲಿಷ್ಠನಾಗಲಿಕ್ಕೆ ಬೇಕಾದರೆ ಎಲ್ಲ ರೀತಿಯ ಶಿಕ್ಷಣ ಕೊಡುವಂಥ ಮನೋಭಾವನ ಬಹುಶಃ ತಾವೆಲ್ಲ ಹಮ್ಮಿಕೊಂಡು ಬರೋದು ವ್ಯವಸ್ಥೆ ಆಗಬೇಕಂತ ನಾನು ಕಲೆಕಲಿಂದ ಎಲ್ಲ ಹೆತ್ತವರು ನಾನು ಇವತ್ತು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಈ ಒಂದು ಶಾಲೆಯಲ್ಲಿ ಇನ್ನಷ್ಟು ಕೂಡ ನಾವು ಅಭಿವೃದ್ಧಿ ಪಡಲಿಕ್ಕೆ ನಾನಿರಲಿ, ಜಿಲ್ಲಾ ಪಂಚಾಯತ್ ಇರಲಿ, ತಾಲೂಕು ಪಂಚಾಯತ್ ಇರಲಿ, ಗ್ರಾಮ ಪಂಚಾಯತ್ ಇರಲಿ, ಅದಕ್ಕೆಲ್ಲ ನಮ್ಮ ಶಾಲಾ ಸಮಿತಿಯ ಅಧ್ಯಕ್ಷ ಸರ್ವ ಸದಸ್ಯರು, ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಮುಖ್ಯ ಶಿಕ್ಷಕ ವೃಂದದವರಿರಲಿ, ಊರ ಹಿರಿಯರ ಕಿರಿಯರೆಲ್ಲ ನಾವೆಲ್ಲ ಒಗ್ಗಟ್ಟಿನಿಂದ ಸೇರಿಕೊಂಡು ನಾವು ನಮ್ಮ ಸಂಪೂರ್ಣವಾದ ಸಹಕಾರ ನಾವು ಕೊಡ್ತೇವೆ. ನೀವು ಹೆತ್ತರು ಕೂಡ ಸಂಪೂರ್ಣವಾದ ಪ್ರೋತ್ಸಾಹ ಕೊಡಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ತಾವೆಲ್ಲ ಇವತ್ತು ಸೇರಿಕೊಂಡು ತಮ್ಮಿಂದ ಆಗುವಂಥ ಸಹಕಾರವನ್ನು ಶಾಲೆಗೆ ಕೊಡೋದು ವಿಚಾರ ಇವತ್ತು ಮಾಡಬೇಕು. ಈಗ ಎ ಸಿ ಇಲ್ಲದವ್ರ ಮನೆ ಭಾಳಷ್ಟು ಕಡಿಮೆ, ಟಿ ವಿ ಇಲ್ಲದವ್ರ ಮನೆ ಭಾಳಷ್ಟು ಕಡಿಮೆ, ಮೊಬೈಲ್ ಇಲ್ಲದವರು, ಒಂದು ಮೊಬೈಲ್ ಇಲ್ಲದವರು ಕಡಿಮೆ, ಯಾರೂ ಇಲ್ಲ, ಎರಡು ಭಾಳಷ್ಟು ಅಂತ ಇರುವಂಥ ವಿಚಾರ. ಆದರೆ ಒಂದು ಕಾಲ ಇತ್ತು, ಯಾರ ಮನೆಯಲ್ಲಿ ಕರೆಂಟ್ ಕೂಡ ಇರಲಿಲ್ಲ, ಬಹುತೇಕ ಮನೆಗಳಲ್ಲಿ ಯಾರ ಮನೆಯಲ್ಲಿ ಟಿ ವಿ ಇಲ್ಲ, ಯಾರ ಮನೆಯಲ್ಲಿ ಎ ಸಿ ಎನಿಸ್ಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ, ಫ್ರಿಡ್ಜ್ ಎನಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ, ಮೊಬೈಲನ್ನು ನೋಡಲೇ ಇಲ್ಲ. ಅಂಥ ಸಂದರ್ಭದಲ್ಲಿ ಊರ ಆರ್ಥಿಕವಾದ ಕಷ್ಟ ಇದ್ದರೂ ಕೂಡ ಊರವರೆಲ್ಲ ಸೇರಿದ್ದು ನಮ್ಮೂರ ಶಾಲೆ ಅಂತೇಳಿ ಅವರಿಂದ ಆಗುವಂಥ ಸಹಕಾರ ಕೊಡೋದ ಮನೋಭಾವ ಅವತ್ತು ಪ್ರತಿಯೊಬ್ಬ ಮಹಾನುಭಾವರ ಜೊತೆಯಲ್ಲಿತ್ತು. ಆ ವ್ಯಕ್ತಿತ್ವ ನೀವು ಮೈಗೂಡಿಸಿಕೊಂಡು ಬರಬೇಕು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ತಾವೆಲ್ಲ ಸೇರಿ ಈ ಶಾಲೆಗೆ ನಾವು ಏನಾದ್ರು ಮಾಡಬೇಕಂತ ಸ್ವಲ್ಪ ಮಟ್ಟಿನ ಒಂದು ಅವಕಾಶ ಮಾಡಿ ಕೊಟ್ಟಾಗ ಪ್ರತಿಯೊಂದು ಕ್ಲಾಸನ್ನು ಕೂಡ ಮಾದರಿ ಕ್ಲಾಸನ್ನಾಗಿ ಪರಿವರ್ತನದ ಅವಕಾಶ ಇವತ್ತು ಖಂಡಿತವಾಗಿ ಇವತ್ತು ಆಗ್ತದೆ. ಆ ಮನೋಭಾವ ನೀವು ಊರಿನವರೆಲ್ಲ ಭಾಗವಹಿಸಿ ಇದು ನಿಮ್ಮ ಊರಿನ ಶಾಲೆ ಅಂತ ಆಲೋಚನೆ ತಾವು ಮಾಡಬೇಕು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಮಕ್ಕಳು ಬರಲಿ ಬರದಿರಲಿ ಅದರ ಅರ್ಥ ಈ ಶಾಲೆ ನಿಮಗೆ ಸಂಬಂಧ ಇಲ್ಲ ಅಂತ, ಇದು ನಿಮ್ಮ ಊರಿನ ಶಾಲೆ. ಆದ ಕಾರಣ ಈ ಊರಿಗೆ ಶಾಲೆಗೆ ತಾವೆಲ್ಲ ಕೂಡ ಒಂದಲ್ಲ ಒಂದು ರೀತಿಯ ಸಹಕಾರ ಕೊಡಬೇಕು ಮತ್ತು ಸಹಕಾರ ಪಡ್ಕೊಳ್ಳಿಕ್ಕೆ ಶಾಲಾ ಸಮಿತಿಯವರು, ಮುಖ್ಯ ಶಿಕ್ಷಕರು, ಜನಪ್ರತಿನಿಧಿಗಳು ಮುಂದಾಗಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ನಮ್ಮಲ್ಲಿ ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ ಇಲ್ಲಿ ಅಲ್ಲ, ಎಲ್ಲ ಕೂಡ ಸಮಸ್ಯೆ ಏನು, ಕಷ್ಟದಲ್ಲದ ಆಲೋಚನೆ ಮಾಡಲಿಕ್ಕೆ ಆಯಿತು. ಅವನಿಗೆ ಗೊತ್ತಿಲ್ಲ ನಾನು ಕಷ್ಟದಲ್ಲಿದ್ದೇನಂತ, ಅವನಿಗೆ ಸ್ವಲ್ಪ ಸಹಾಯ ಮಾಡಿದರೆ ಏನು, ಇವನು ಕೂತ್ಕೊಂಡು ಆಲೋಚನೆ ಮಾಡೋದು, ಅವನು ಕೂತ್ಕೊಂಡು ಆಲೋಚನೆ ಮಾಡೋದು, ಅವ್ರಿಗೆ ಗೊತ್ತಿಲ್ಲ ನಾನು ದುಡ್ಡಿದ್ದೆ ಅಂತ, ಇವರಿಗೆ ಒಂದು ಕೇಳಿದ್ರೇನು, ಅವನು ಅಲ್ಲಿ ಆಲೋಚನೆ ಮಾಡೋದು. ಆದ ಕಾರಣ ನೀವು ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಇಟ್ಟು ಯಾರೆಲ್ಲ ಅನುಕೂಲಸ್ಥರಿದ್ದಾರೆ ಅವರಿಂದ ಸಹಾಯ ಪಡಲು ತಾವೆಲ್ಲ ಒಂದು ಹೆಜ್ಜೆ ಮುಂದೆ ಇಡಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸೊ ನಮ್ಮ ಮಕ್ಕಳು ಇವತ್ತು ಅತ್ಯಂತ ಬಲಿಷ್ಠರಾಗಿ ತಮ್ಮ ಆಸ್ತಿ ಜೊತೆಯಲ್ಲಿ ಈ ಸಮಾಜ ಮತ್ತು ದೇಶದ ಆಸ್ತಿಯಾಗಿ ಪರಿವರ್ತನೆ ಮಾಡೋದು ಅವಕಾಶ ಆಗಲಿ. ಭಾರತ ದೇಶ ನೀವು ವಿಶ್ವದ ಯಾವುದೇ ದೇಶಕ್ಕೆ ಹೋದರೂ ಯಾರಿಗೂ ಕೂಡ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಶಿಕ್ಷಣ ಇನ್ನಿತರ ವಿಚಾರವನ್ನು ಬಹುಶಃ ಇಲ್ಲೇ ನಿಂತು ಇಲ್ಲೇ ನೆಲೆಸಿಕೊಂಡು ಇಲ್ಲೇ ತಮ್ಮ ಆ ಒಂದು ಆರ್ಥಿಕವಾದ ಶಕ್ತಿಯನ್ನು ಮುನ್ನಲಿಕ್ಕೆ ತಾವೆಲ್ಲರೂ ಕೂಡ ಅತ್ಯಂತ ದೊಡ್ಡ ಮಟ್ಟದ ಆತ್ಮವಿಶ್ವಾಸವನ್ನು ಪ್ರತಿಯೊಬ್ಬರು ಕೂಡ ಇವತ್ತು ಮೈಗೂಡಿಸಿಕೊಂಡು ಬರಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಈ ರೀತಿಯ ಮನೋಭಾವ ನಿಮ್ಮ ಮಕ್ಕಳಿಗೆ ಮನೆಯಿಂದಲೇ ಇವತ್ತು ಪ್ರಾರಂಭ ಮಾಡಬೇಕು. ಹೆತ್ತವರಿಗೆ ಬಹುಶಃ ಮುಂದಿನ ದಿನ ಇನ್ನೊಂದು ಸ್ವಲ್ಪ ಕ್ಲಾಸ್ ತೆಗಿಲಿಕ್ಕೆ ಬೇಕು. ಯಾಕಂದರೆ ಒಂದು ಶಾಲೆ ಮತ್ತು ಮಕ್ಕಳಿಗೆ ಮಾರ್ಕ್ ಬರಬೇಕಾದ್ರೆ ಮಕ್ಕಳಿಗೆ ಮಾತ್ರ ಸ್ವಲ್ಪ ಪಾಠ ಅಲ್ಲ, ಮಕ್ಕಳು ಹೆತ್ತವರಿಗೂ ಸ್ವಲ್ಪ ಪಾಠ ಕೊಡಬೇಕಂತ ಯಾವತ್ತಿನ ಬರುವಂಥ ವಿಚಾರ ಇವತ್ತು ಆಗಿದೆ. ಆದ ಕಾರಣ ನೀವು ಹೇಗಿರಬೇಕು ಏನಂತೇಳಿ ನೀವು ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ. ನಿಮಗೆ ಶಾಲೆಯಲ್ಲಿ ಕಲಿಸಿದಂಥ ಮಕ್ಕಳಿಗೆ ಅವ್ರ ಮನೆಗೆ ಬಂದಾಗ ಆ ಬ್ಯಾಗನ್ನು ನೀವು ಓಪನ್ ಮಾಡೋದಿದ್ದರೆ ಪಕ್ಕದವ್ರು ಬಂದು ಯಾರು ನಿಮ್ಮ ಮಗನ ಬ್ಯಾಗನ್ನು ಓಪನ್ ಮಾಡೋದಿಲ್ಲ. ನಿಮ್ಮ ಶಾಲೆಗೆ ಬಂದ ಮಕ್ಕಳ ಬ್ಯಾಗನ್ನು ನೀವು ಓಪನ್ ಮಾಡಿ ಅವನು ಕೂತ್ಕೊಳ್ಳಿಕ್ಕೆ ಕಲಿಸಲಿಕ್ಕೆ ನೀವು ಮನಸ್ಸು ಮಾಡೋದಿದ್ದಲ್ಲಿ ಅವನು ಓದುವುದಿಲ್ಲ, ಮತ್ತು ಬೆಳಿಗ್ಗೆ ಮತ್ತೆ ಅವನು ಪಾಸ್ ಆಗುವಂಥದ್ದು 100ಕ್ಕೆ 100 ಬರುವಂಥ ವಿಚಾರ ಏನು. ಕೆಲವು ಹೆತ್ತವರಿಗಿದೆ ನಾವೇ ಕಲೀಲಿಲ್ಲ ಮಾರ ಏನಂತ ನಾವು ಕಲಿಸುವಂಥ ಒಂದು ಮನೋಭಾವ ತಲೆಯಲ್ಲಿ ಬಂದು ಕೂತ್ಕೊಂಡು ಆವಿಂದೆಲ್ಲ ಬಿಟ್ಟು ಬಿಡಿ. ನಾನು ಹಿಂದೆ ಕೂಡ ಹೇಳಿದ್ದೇನೆ, ನನ್ನ ತಂದೆ ಶಾಸಕರಾಗಿದ್ದರು ನಾನು ಹುಟ್ಟುವಾಗಲೇ. ನನ್ನ ತಾಯಿ ಬರೀ ಕಲ್ತದ್ದು ಎಷ್ಟಂದರೆ 4ನೇ ಕ್ಲಾಸ್. ಅವರು ಕಡಬದಲ್ಲಿ ಹುಟ್ಟಿದ್ದು ಮತ್ತು ಮಂಗಳೂರಿಗೆ ಅವರು ಶಿಫ್ಟ್ ಆದರು. ಆಗ ಇಲ್ಲಿ ಅವರು ಶಾಲೆಗೆ ಕಲಿಸಲಿಲ್ಲ, ಟೀಚರ್ ಮನೆಗೆ ಬಂದು ಕಲಿಸ್ತಿದ್ದೆ 4ನೇ ಕ್ಲಾಸ್. ನನಗೆ ಇವತ್ತು ಕೂಡ ನೆನಪಾಗ್ತದೆ, ನನ್ನನ್ನು ಬೆಳಿಗ್ಗೆ 5 ಗಂಟೆಗೆ ಎಬ್ಬಿಸಿ ನನ್ನ ತಾಯಿ ನನ್ನ ಓದು ನನಗೆ ಜೋರು ಮಾಡ್ತಾಯಿದ್ದು, ಹೊಡಿತಾಯಿದ್ರು. ಅದು ನಾನು ಓದಿ ಅಡ್ವೊಕೇಟ್ ಆಗ್ತೇನೆ, ಮಂತ್ರಿ ಆಗ್ತೇನೆ, MLA ಆಗೋ ಕನಸು ಕಾಣಲಿಲ್ಲ. ಅದು ಓದಿಗೊಂದು ಶಕ್ತಿ ಇದೆ ಅಂತ ಗೊತ್ತಿತ್ತು. ಈ ರೀತಿಯ ಇವತ್ತು ಏನಾದರೂ ನಾನು ಇಲ್ಲಿ ನಿಂತು ಧೈರ್ಯವಾಗಿ ಮಾತಾಡೋ ಅವಕಾಶ ಕೊಟ್ಟಿದ್ದರೆ ನನ್ನ ಹೆತ್ತವರು, ನನ್ನ ಶಾಲೆಯ ಶಿಕ್ಷಕ ವೃಂದದವರು ಸಹಕಾರ ಕೊಟ್ಟವರಿಗೆ ಪ್ರಮುಖವಾದ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಇದು ನಾವು ಮಾತ್ರ ಆಗುವಂಥದ್ದಲ್ಲ, ಅದನ್ನು ನಾವು ವೇದಿಕೆಯಲ್ಲಿ ಕೂತ್ಕೊಂಡು ಮಾತಾಡೋದು. ನೀವು ಯಾರೆಲ್ಲ ಇವತ್ತು ಕೂತ್ಕೊಂಡಿದ್ದೀರಾ ನೀವೆಲ್ಲರೂ ಕೂಡ ಇವತ್ತು ಆಗಬೇಕು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ನಮ್ಮ ಶ್ರೀನಿವಾಸ ಶೆಟ್ಟರು ಇವತ್ತು ಭಾಳ ಅಚ್ಚುಕಟ್ಟಾಗಿ ಸ್ವಚ್ಛತೆ ಬಗ್ಗೆ ಹೇಳಿದರು. ನಾನು ಹೈಸ್ಕೂಲ್ ವಿದ್ಯಾರ್ಥಿ ಇದ್ದಾಗ ಇದೇ ರೀತಿ ಇದ್ದಾರೆ. ಅವರು ಸ್ವಚ್ಛತೆ ಸಂಬಂಧ ಬಜಾಲ್ನಲ್ಲಿ ಬಹುಶಃ ಕುಗ್ರಾಮ ಬಜಾಲ್ ಅಲ್ಲಿ ತಂದೆ ಶಾಸಕರಾಗಿದ್ದರು. ಅವ್ರ ಕಾರಣ ನಾನು ಕೂಡ ಹೋಗ್ತಾ ಇದ್ದೆ. ನಿಮ್ಮಾಗೆ ನಾನು ಕೂಡ ಮುಂದೆ ಕೂತ್ಕೊಂಡು ಸ್ವಚ್ಛತೆ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಇವರು ವಿಚಾರಗಳನ್ನು ಅವತ್ತೇ ಕೇಳಿದ್ದೆ. ಬಹುಶಃ ಕೃಷ್ಣ ಶೆಟ್ಟರು, ನಮ್ಮ ಶ್ರೀನಿವಾಸ ಶೆಟ್ಟರು ಮತ್ತು ಕೃಷ್ಣ ಮೂಲ್ಯರು ಕೂಡ ಇಬ್ಬರು ಕೂಡ ಇವತ್ತು ಇದ್ದಾರೆ ಇಲ್ಲಿ. ವಿಶೇಷ ಏನಂತ ಹೇಳಿದರೆ, ನಾನು ಅವತ್ತು ನೋಡುವಾಗ ಇಬ್ಬರು ಹೇಗಿದ್ದಾರೆ ಅದೇ ರೀತಿ ಇದ್ದಾರೆ. 1 kg ಜಾಸ್ತಿ ಆಗಲಿಲ್ಲ, 1 kg ಕಡಿಮೆ ಕೂಡ ಆಗಲಿಲ್ಲ. ಸ್ವಲ್ಪ ವಯಸ್ಸು ಜಾಸ್ತಿ ಆಗೋದ ಕಾಣೋದಿಲ್ಲ, ಕಡಿಮೆ ಅನ್ನೋ ಅದೆಲ್ಲ ಬಿಟ್ಟು ಯಾವ ದೋಸ್ತು ಮತ್ತು ಮಿತ್ರತ್ವ ಇದೆಯಾ ಆ ಪ್ರೀತಿ ವಿಶ್ವಾಸ ಮತ್ತು ಮಿತ್ರತ್ವ ಒಂದು ಸೋದರ ಇದೆ. ಇವತ್ತು ಕೂಡ ಇರೋದು ಅತ್ಯಂತ ದೊಡ್ಡ ನಮಗೆಲ್ಲರಿಗೂ ಸಂದೇಶ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮಲ್ಲಿಗೆ 3 ವರ್ಷ ದೋಸ್ತಿ ಆಗಲಿಕ್ಕಿಲ್ಲ, ಮತ್ತೆ ಗಲಾಟೆ, ಮತ್ತೆ ನೋಡೋದು, ಮತ್ತೆ ಪಂಚಾಯತಿಗೆ, ಮತ್ತೆ ನಮಗೆ ಸರಿಯಾಗೋದು, ಮತ್ತೆ ಪಂಚಾಯತಿಗೆ. ಇವತ್ತು ತನಕ ಅಷ್ಟು ಪ್ರೀತಿ, ಯಾವುದೇ ಒಂದು ವೈಮನಸ್ಸಿಲ್ಲದೆ ಅಷ್ಟು ಪ್ರೀತಿ ವಿಶ್ವಾಸನ ತಮ್ಮ ಸಂಸ್ಥೆ ನಡೆಸಿಕೊಂಡು ಹೋದರೆ ನಮಗೆ ಇವರೆಲ್ಲ ಮಾತಿರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಈ ರೀತಿಯ ಎಲ್ಲ ಮನೋಭಾವ ಎಲ್ಲ ಪ್ರೀತಿಯ ವಿದ್ಯಾರ್ಥಿ ಬರುವಂಥ ಅವಕಾಶ ಆಗಲಿ. ಹೆತ್ತವರು ತಾವು ಸಂಪೂರ್ಣವಾಗಿ ತಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿದಂಥ ಮನವನ್ನು ತಾವು ಹಮ್ಮಿಕೊಂಡು ಬರಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನೀವು ಯಾಕಾಗಿ ಇದ್ದೀರಂತೇಳಿ ನಾನು ಮದುವೆ ಆಗಲಿಕ್ಕಿದ್ದೇನೆ, ನಾನು ಮನೆ ಕಟ್ಟಲಿಕ್ಕಿದ್ದೇನೆ, ನಾನು ಬಂಗಾರ ತೆಗಿಲಿಕ್ಕಿದ್ದೇನೆ, ಇದಲ್ಲ. ಯಾಕೆಂತ ಬದುಕೋದಂತ ಹೇಳಿದರೆ ನಿಮ್ಮ ಮಕ್ಕಳನ್ನು ಅತ್ಯಂತ ಸತ್ಪ್ರಜೆಯಾಗಿ ದೇಶ ಶಕ್ತಿಯಾಗಿ ಪರಿವರ್ತನೆ ಮಾಡಲಿಕ್ಕೆ ನಾನು ಬದುಕುವುದೆಂಬ ವಿಶೇಷವಾದ ನಿಯತ್ತು ಮತ್ತು ಪ್ರಾಮಾಣಿಕ ಬದ್ಧತೆಯಿಂದ ತಮ್ಮ ಕೆಲಸವನ್ನು ಪ್ರಾಮಾಣಿಕ ತಮ್ಮ ಮಕ್ಕಳಿಗೆ ಒಂದು ವಿಶೇಷವಾದ ವ್ಯಕ್ತಿತ್ವ ಕೊಡಿ ತಾವು ದೊಡ್ಡ ಮಟ್ಟಕ್ಕೆ ಮುಂದೆ ನಿಲ್ಲುವಂಥ ಅವಕಾಶ ಹಾಗೇ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸಿ, ಎಲ್ಲ ವಿದ್ಯಾರ್ಥಿ ಮತ್ತು ಸಮುದಾಯ ದುಶ್ಚಟದಿಂದ ದೂರ ನಿಲ್ಲುವಂಥ ಮನೋಭಾವವನ್ನು ಹಮ್ಮಿಕೊಳ್ಳುವಂಥ ಅವಕಾಶ ಆಗಬೇಕು. ಬಹುಶಃ ಹೈಸ್ಕೂಲ್ ಮತ್ತು ಕಾಲೇಜಿನ ವಿದ್ಯಾರ್ಥಿ ಇದ್ದಾರ ಗೊತ್ತಿಲ್ಲ. ಹೈಸ್ಕೂಲ್ ಮತ್ತು ವಿದ್ಯಾರ್ಥಿಗಳು ಹೇಳೋದು ಇಷ್ಟೇ, ಸಿಗರೇಟ್ ಇಲ್ಲದ್ರೆ ಇನ್ನೂ ದುಶ್ಚಟ ಇದ್ದರೆ ಯಾರು ಕೂಡ ದೊಡ್ಡ ಜನ ಆಗೋದಿಲ್ಲ. ನಾವೆಲ್ಲ ಮಂತ್ರಿದೇನು ಸಿಗರೇಟ್, ನಮಗೆ ಸಿಗರೇಟ್ ಇಲ್ಲ, ಪಾನ್ ಪರಾಗಿಲ್ಲ, ಐಸ್ ಕ್ರೀಮ್ ಯಾವ ಬಹುಶಃ ಇದನ್ನು ತೆಗೆದು ನಾನು ದೊಡ್ಡ ಜನ ಆಗ್ತಾನೆ ಯಾರ ತಲೆಯಲ್ಲಿ ಬೇರೆ ಏನು ಆಗೋದಿಲ್ಲ. ದುಶ್ಚಟ ಇದ್ದಾಗ ಒಂದು ಹೇಳ್ತೇನೆ, ಇವತ್ತು ನಿಮಗೆ ಮಿತ್ರರು ಬಂದು ಸಂಜೆ ಹೊತ್ತು ಸಿಗರೇಟ್ ಕೊಡ್ಬೋದು, ಅಥವಾ ಏನಾದರೂ ಇನ್ನೂ ಅಮಲಿನ ಪದಾರ್ಥ ಕೊಡ್ಬೋದು. ಮತ್ತು ದುಶ್ಚಟಕ್ಕೆ ಸಂಬಂಧಪಟ್ಟಾಗೆ ನಿಮ್ಮನ್ನು ನೀವು ದೋಸ್ತಿ ಮಾಡಿಕೊಂಡು 5 ಜನ 10 ಜನ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಭಾಳ ತಮಾಷೆಯಾಗಿ ಮಾತಾಡ್ಬೋದು. ನೀವು ಕರೆಕ್ಟಾಗಿ ಆಲೋಚನೆ ಮಾಡಿ, ಈಗ 10 ಜನ ಇದ್ದಾರೆ, ನಾಳೆ ಅಸೌಖ್ಯರಾಗಿ ICU ಅಲ್ಲಿ ಮಲಗಿದ್ದಾಗ ನೀವು ಒಬ್ಬರಲ್ಲದೆ ನಿಮ್ಮ ಹತ್ರ ಯಾರು ಕೂಡ ಇಲ್ಲ, ICU ನೀವು ಒಬ್ಬರೇ ಬಾಕಿ 5ಕ್ಕೆ. ಸೊ ನೀವು ದುಶ್ಚಟಕ್ಕೆ ಬಂದು ಕಡೆಗೆ ನೀವು ಡಾಕ್ಟ್ರ್ ಹೇಳಿದಾಗ ನಿನ್ನ ದುಶ್ಚಟದಿಂದ ನಿಮಗೆ ಹುಷಾರ ICU ಅಲ್ಲಿ ಮಲಗಿದಾಗ ಉಂಟಲ್ಲ, ನೀವೊಬ್ಬರೇ ICU ಅಲ್ಲಿ ಮಲಗೋದಲ್ಲದೆ ಬೇರೆ ಯಾರು ಒಬ್ಬ ಮಿತ್ರ ನಿಮ್ಮ ಹತ್ರ ಯಾರು ಬರಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಅದನ್ನೆಲ್ಲ ಭಾಳಷ್ಟು ಆಲೋಚನೆ ಮಾಡಿಕೊಂಡು ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಬರುವಂಥ ವಿಚಾರ ಮಾಡಿ. ನನಗೆ ಕೂಡ ಬೇಕಾದಷ್ಟು ಅವಕಾಶ ಇತ್ತು, ನಮ್ಮಲ್ಲಿ ಕೂಡ ಭಾಳಷ್ಟು ಫ್ರೆಂಡ್ಸ್ ಇತ್ತು, ನಮ್ಮಲ್ಲಿ ಕೂಡ ಬೇರೆ ಬೇರೆ ವಿಚಾರಗಳಿತ್ತು. ನಾವು ಕಾಲೇಜ್ ಹೋದ ನಮಗೆ ಎಂತೆಲ್ಲ ದುಷ್ಟತೆಗೆ ನಮಗೆ ಬೇಕಾದಷ್ಟು ಇರುವಂಥ ವ್ಯವಸ್ಥೆ ಸಂದರ್ಭದಲ್ಲಿ ಕೂಡ ಎಲ್ಲಿಯೂ ಕೂಡ ನಾವು ಅಂಥದ್ದಕ್ಕೆ ಬಲಿಯಾಗದೆ ಬಹುಶಃ ದೇವರು ನಮ್ಮನ್ನು ರಕ್ಷಿಸಿದಂತ ನಾನು ಇವತ್ತು ಹೇಳಿಕೆ ನಾನು ಇವತ್ತು ಹೆಚ್ಚಿಸುವಂಥದ್ದು ಆ ಸಂದರ್ಭ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದ ಕಾರಣ ಎಲ್ಲ ಯುವಕ ಮಿತ್ರರು ತಾವು ಯಾರಿದ್ದೀರಾ, ಯಾರು ಇದ್ದರೂ ಕೂಡ ಅವನನ್ನು ದೂರ ಮಾಡಲಿಕ್ಕೆ ಅವನ ಮನೆಯವರ ಹತ್ರ ಹೋಗಿ ಹೇಳುವಂಥ ವಿಚಾರ ಇವತ್ತು ಮಾಡಬೇಕು. ನೀವು ಮನೆಯವರು ಕೂಡ ನಾನು ನಿಮಗೆ ಹೇಳ್ತೇನೆ, ಹೆತ್ತವರಿಗೆ ನೀವು ಮತ್ತೆ ಕಣ್ಣೀರು ಸುರಿಸುವ ಬದಲು ನಿಮ್ಮ ಮಕ್ಕಳ ಬಗ್ಗೆ ಈಗ ಸ್ವಲ್ಪ ನೀವೆಲ್ಲ ಆಲೋಚನೆ ಮಾಡಿ. ನಾನು ವಿದ್ಯಾರ್ಥಿ ಅಂತ, ನೀವು ಮತ್ತೆ ಕಣ್ಣೀರು ಸುರಿಸುವ ಬದಲು ನಿಮ್ಮ ಮಕ್ಕಳ ಆಲೋಚನೆ ಮಾಡಿ. ಅವನು ಯಾಕೆ 9 ಗಂಟೆಯಿಂದ ಅವನ ಮಾರ್ಗದ ಬದಲಿ ಅವನಿಗೆ ಏನು ಕೆಲಸ ಇದೆ ಇದರಲ್ಲಿ, ಅವನಿಗೆ ನಿಲ್ಲುವಂಥ ಏನು ಇಡೀ ಊರನ್ನು ತೆಗೆದುಕೊಂಡ ಪರಿಸ್ಥಿತಿ ಇದೆ, ಅವನು ಬಿಲ್ಡಿಂಗ್ ಕಟ್ತಾನಲ್ಲಿ 9 ಗಂಟೆ ನಂತರ ಮನೆಗೆ ಬಂದರೆ ಕೇಳಿ ಯಾಕೆ ನೀನು ಬರ್ತಿದ್ದೀಯ ಅಂತ ಕೇಳುವಂಥ ವಿಚಾರ, ಕನಿಷ್ಠ ಅಷ್ಟು ವಿಚಾರ ಅದನ್ನು ಮಾಡಿ. ಯಾಕೆ ಏನು ಮಾಡ್ತಿದ್ದಾನೆ, ಎಲ್ಲಿ ಹೋಗಿದ್ದಿ, ಅವನು ಬಂದಾಗ ಅವನ ಕಡೆಗೆ ರೂಮಲ್ಲಿದ್ದರೆ ಅವನು ಏನು ಮಾಡ್ತಾನೆ ಕೂತ್ಕೊಂಡು, ಅಥವಾ ನಿಮ್ಮ ಹತ್ರ ಜಾಸ್ತಿ ದುಡ್ಡು ಕೇಳಿದ್ದಿದ್ದರೆ ಇದಕ್ಕೆ ಯಾಕಾಗಿ ದುಡ್ಡು ಕೇಳ್ತಾನೆ. ಇದನ್ನು ನೋಡಿಕೊಂಡು ಅವರನ್ನು ಸರಿಪಡಿಸಿ ನೀವು ಈಗಿಂದಲೇ ತಯಾರಾದರೆ ಬಹುಶಃ ನಿಮಗೆಲ್ಲ ನೆಮ್ಮದಿಯ ಜೀವನ ನಿಮಗೆ ವಯಸ್ಸಾದಾಗ ಮಾಡ್ಬೋದು. ಮತ್ತು ನನ್ನ ಮನೆಗೆ ಇವತ್ತು ನಾನು ಯಾಕಂತೇಳಿ ನಾನು ಸಾಮಾಜಿಕವಾದ ನೆಲಗಟ್ಟಲಿದ್ದಾಗ ಆಸ್ಪತ್ರೆಗೆ ಬಂದು ಸಣ್ಣ ಸಣ್ಣ ಯುವಕರು ಆಸ್ಪತ್ರೆಯಲ್ಲಿ ICU ಸೇರಿಕೊಂಡು ಬಹುಶಃ ಇವತ್ತು ಅವರು ಇರುವುದು ನನ್ನ ಕಣ್ಣ ಮುಂದೆ ನೋಡಿದ್ದೇನೆ. ನನ್ನ ಕುಟುಂಬದಲ್ಲೇ ಇವತ್ತು ಬೇರೆ ಬೇರೆ ದೃಷ್ಟಿಯಿಂದಾಗಿ ಅನಾಹುತ ಅದು ನನ್ನ ಕಣ್ಣ ಮುಂದೆ ನನಗೆ ಇನ್ನೂ ಕೂಡ ಮರೀಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಅದು ನಾನು ಬಹುಶಃ ಇವತ್ತು ಇದಾದ ಸಂದರ್ಭದಲ್ಲಿ ಆ ಮಕ್ಕಳು ಇದು ತಪ್ಪು ದಾರಿ ಇಲ್ಲದು ಇವತ್ತು ಅವ್ರ ತಂದೆ ತಾಯಿದ್ದು ಕಷ್ಟದಲ್ಲಿದ್ದುಕೊಂಡು ತಂದೆ ವಯಸ್ಸಾದರೂ ಬಂದು ಕೂಗುವಂಥ ಒಂದು ಸಮಸ್ಯೆ ನೋಡುವಾಗ ನಮಗೆ ಅತ್ಯಂತ ಕಡಿಕೆ ಬೇಸರ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಅದನ್ನೆಲ್ಲ ನಿಮ್ಮ ಜವಾಬ್ದಾರಿ. ನಾವು ಇವತ್ತು ಹೇಗೆ ಊಟ ಮಾಡ್ತೇವೆ, ತಿಂಡಿ ತಿಂತೇವೆ, ಇದು ಕೂಡ ನಿಮ್ಮೊಂದು
ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ. ನೆಮ್ಮದಿಯಿಂದ ಬದುಕಬೇಕಾದ್ರೆ ನಿಮ್ಮ ಮಕ್ಕಳನ್ನು ಸರಿ ಮಾಡಿ ಜೋರು ಮಾಡಿ ಕೂತ್ಕೊಳ್ಳಿಸುವಂಥ ವ್ಯವಸ್ಥೆ ಇವತ್ತು ಆಗುವಂಥ ಅವಕಾಶ ಮಾಡಬೇಕಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ತಾವೆಲ್ಲ ಎತ್ತವರು ಇದರ ಬಗ್ಗೆ ವಿಶೇಷವಾದ ನಿಗಾ ವಹಿಸ್ಕೊಳ್ಬೇಕು. ಹೊರಗೆ ನಿಮ್ಗೆ ಏನಾದರೂ ಯುವಕರಿಗೆ ಬೇರೆ ನಿಮ್ಮ ಮಿತ್ರರಿಗೆ ಗೊತ್ತಾದರೆ ಅವನ ಮನೆಯಲ್ಲಿ ಹೋಗಿ ಹೇಳುವಂಥ ಒಂದು ಉಪಕಾರವಾದ ಕೆಲಸವಂತೆಲ್ಲ ಇವತ್ತು ಮಾಡಬೇಕು. ಇದು ಬಹುಶಃ ಪ್ರಮುಖವಾದ ಕೆಲವೊಂದು ವಿಚಾರಗಳನ್ನು ನಾವು ಮೈಗೂಡಿಸಿಕೊಂಡು ಸಮಾಜ ಈ ರೀತಿಯಾದ ತಮ್ಮ ಸಮಾಜಕ್ಕೆ ಸಹಕಾರ ಕೊಡುವಂಥ ಮನೋಭಾವನೆಲ್ಲ ಹಮ್ಮಿಕೊಳ್ಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಬಹುಶಃ ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವಂಥ ಅವಕಾಶ ನಾವು ಇವತ್ತು ಮಾಡುವ. ಈ ಶಾಲೆಗೆ ಸಂಬಂಧಪಟ್ಟಾಗೆ ದೊಡ್ಡ ಮಟ್ಟದೊಂದು ಆಡಿಟೋರಿಯಂ ಅಂತ ಹೇಳಿದರೆ ಆಡಿಟೋರಿಯಂ ಅಂತಲ್ಲ, ನಾನು ಹೇಳಿದೆ ಅಲ್ಲಿಂದ ಹಿಡಿದು ಅಲ್ಲಿ ತನಕ ಸಂಪೂರ್ಣವಾಗಿ ಕವರ್ ಆಗುವಂಥ ಒಂದು ನಮ್ಮ ಮಿನಿ ಆಡಿಟೋರಿಯಂ ಡೂಮ್ ಥರ ಒಂದು ಉತ್ತಮವಾದ ವ್ಯವಸ್ಥೆ ಮಾಡಲಿಕ್ಕೆ ಎಸ್ಟಿಮೇಟ್ ಮಾಡಿ ಎಷ್ಟು ವರ್ಷ ಅನುದಾನ ಆಗ್ತಾ ನೋಡಿಕೊಂಡು ವಿಶೇಷ ಏನಾದರೂ ಸಾಧ್ಯವಿದ್ದರೆ ಖಂಡಿತವಾಗಿ ನಮ್ಮ ಅನುದಾನ ಎಷ್ಟು ಸಾಧ್ಯ ಇದೆ ಅಷ್ಟು ನಾನಿಲ್ಲಿ ಜಿಲ್ಲಾ ಪಂಚಾಯತಿಲಿ ತಾಲೂಕು ಪಂಚಾಯತಿಗಳ ಎಲ್ಲ ನಾವು ಮತ್ತು ಕೃಷಿ ಇಲಾಖೆಯಿಂದ ಎಷ್ಟು ಅನುದಾನ ಬರ್ತದೆ ಮಾಡಿ ಇನ್ನೂ ಕೂಡ ಮೂಲಭೂತ ಸೌಕರ್ಯ ಕೊಡುವಂಥ ಕೆಲಸ ನಾವು ಖಂಡಿತವಾಗಿ ಮಾಡುವ. ಬೇರೆ ಬೇರೆ ನಮ್ಮ CSR ವ್ಯವಸ್ಥೆ ನಮ್ಮ ದಯಾನಂದ ಪೈಯನ್ನು ನಾವು ಇವತ್ತು ನೆನಪಿಸ್ಕೊಳ್ಬೇಕು. ನಮಗಲ್ಲಿ ಕಟ್ಟಡ ಮತ್ತು ಲ್ಯಾಬ್ ಇಲ್ಲ ಅಂತ ಹೇಳಿದಾಗ 7 ಲಕ್ಷ ರೂಪಾಯಿಯನ್ನು ದಯಾನಂದ ಪೈ ಅವರು ಬಹುಶಃ ಅವತ್ತು ಕೊಟ್ಟಿದ್ದಾರೆ. ಬಹುಶಃ ಇನ್ಫೋಸಿಸ್ ಅವರು ಮುಡಿಪು ಕೊಟ್ಟಿದ್ದಾರೆ. ಇನ್ನು ಮುಂದೆ ಇಲ್ಲಿ ಕೂಡ ಕೊಡಲಿಕ್ಕಿಲ್ಲ, ಇಲ್ಲಿ ಬಹುಶಃ ಕೊಡುವಂಥ ಕೆಲಸ ಖಂಡಿತವಾಗಿ ಇವತ್ತು ಮಾಡ್ತಾರೆ. ಆದ ಕಾರಣ ಹೆತ್ತವರು ನಾವು ಹೇಳಿದಿಷ್ಟೇ, ನಿಮ್ಮ ಮಕ್ಕಳ ಮೂಲಭೂತ ಸೌಕರ್ಯ ಶಿಕ್ಷಣಕ್ಕೆ ಏನು ಬೇಕಾ ಅದು ನಾವು ಮಾಡ್ತೇವೆ. ನೀವು ನಿಮ್ಮ ಮಕ್ಕಳ ಸ್ವಭಾವ ಅವರ ವ್ಯಕ್ತಿತ್ವ ರೂಪುಗೊಳ್ಳಲಿಕ್ಕೆ ಶಿಕ್ಷಕ ವೃಂದಕ್ಕೆ ತಮ್ಮ ಸಂಪೂರ್ಣವಾದ ಸಹಕಾರ ಕೊಡುವ ವಿಚಾರ ತಾವೆಲ್ಲ ಇವತ್ತು ಮಾಡಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಜೊತೆಯಲ್ಲಿ ಈ ಪ್ರದೇಶಕ್ಕೆ ಮೂಲಭೂತ ಸೌಕರ್ಯ ಬಸ್ ಮತ್ತು ಇನ್ನೂ ಕೇಳಿದಿರಿ, ಖಂಡಿತವಾಗಿಯೂ ಆದ್ಯತೆ ಮೇಲೆಗೆ ನಾವು ಕೂತ್ಕೊಂಡು ಮೀಟಿಂಗ್ ಮಾಡಿ ಈ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ಮೊದಲ ನಾನು ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕು ಎಲ್ಲವೂ ನಾವು ಸೇರಿ ಇದಕ್ಕೆ ಮುಂದೆ ನಿಲ್ತೇವೆ ಅಂತ ನಾನು ಹೇಳಲಿಕ್ಕೆ ನಾನು ಕೂಡ ಇವತ್ತು ಬಯಸುವಂಥದ್ದು. ಬಹುಶಃ ಸ್ವಚ್ಛತೆಗೆ ಸಂಬಂಧಪಟ್ಟಾಗ ಇವತ್ತು ನಮ್ಮ ಹೇಳಿದ್ದಾರೆ ಇನ್ನು 90 ಲಕ್ಷ ರೂಪಾಯಿ 6 ಕೊಠಡಿ ಮತ್ತೆ ಇವತ್ತು ಬರಲಿಕ್ಕಿದೆ. ಆಗ 22 ಕೊಠಡಿ ಈ ನಿಮ್ಮ 90 ಲಕ್ಷ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ. ಮತ್ತು 6 ಕ್ಲಾಸ್ ರೂಮ್ ಬರ್ತದೆ. ಕ್ಲಾಸ್ ರೂಮ್ ಬೇಕಾದಷ್ಟಾಗ್ತದೆ, ಗ್ರೌಂಡ್ ಇದೆ. ಸ್ವಚ್ಛತೆಗೆ ಮಹತ್ವ ಕೆಲಸ ತಾವು ಮಾಡಿ ಸ್ವಲ್ಪ ಪ್ಲಾಂಟೇಷನ್ಗೆ ಆಯುಷ್ ಗ್ರಾಮ ಅಂತ ಹೇಳಿದ್ದಾರೆ. ಆಯುಷ್ ಗ್ರಾಮ ಪ್ರಾರಂಭ ಆಗಬೇಕಾದ್ರೆ ನಿಮ್ಮ ಶಾಲೆಯಲ್ಲಿ ಎಲ್ಲ ಆಯುಷ್ ಮರ ನೆಡುವಂಥ ಒಂದು ಚಾಲನೆಯನ್ನು ಬಹುಶಃ ತಾವು ಕೊಡಬೇಕು. ನಾನು ಆಯುಷ್ ಇಲಾಖೆ ಮತ್ತು ಶ್ರೀನಿವಾಸ ಶೆಟ್ಟಿ ಮಾತಾಡಿ ಈ ಪರಿಸರ ಎಲ್ಲ ಕೂಡ ನಿಮ್ಮ ಆಯುಷ್ಗೆ ಸಂಬಂಧ ಮರ ನೆಡುವಂಥ ವಿಚಾರ ಆಗಬೇಕು. ನಾನು ಮಿನಿಸ್ಟರ್ ಆಗಿದ್ದಾಗ ನನಗೆ ಗೊತ್ತಿಲ್ಲ ನಾನು ಇಷ್ಟು ವರ್ಷ ಕಂಟಿನ್ಯೂ ಆಗ್ತಂದೇಳಿ ಮನೆ ಕಂಪೌಂಡಲ್ಲಿ ನಮ್ಮ ಗಿಡ ಮಾಡಲಿಕ್ಕೆ ನಡೆದ್ರು. ನಾನು ಹೇಳಿದೆ ಬರೀ ಆಯುಷ್ ಮರ ಮಾತ್ರ ನಡೀರಿ, ಬೇರೆ ಯಾವುದು ಕೂಡ. ಇವತ್ತು ಬಹುಶಃ ಎಲ್ಲ ಮರಗಳು ಏನು ನಟ್ಟಿದ್ದಾರೆ ಆಯುಷ್ ಮರಕ್ಕೆ ಪರಿಸರಕ್ಕೆ ಸಂಬಂಧಪಟ್ಟ ಎಲ್ಲ ಕೂಡ ಅತ್ಯಂತ ಪ್ರಯೋಜನಕಾರಿಯಾಗುವಂಥ ವಿಚಾರ ಇವತ್ತು ಆಗಿದೆ. ಅದಕ್ಕೆ ಮಹತ್ವ ಕೊಡಿ, ಆರೋಗ್ಯಕ್ಕೆ ವಿಶೇಷ ಮಹತ್ವ ಕೊಡಿ. ಇವತ್ತು ನಿಮ್ಮ ಮಕ್ಕಳಿಗೆ ಆದಷ್ಟು ನೀರು ಕೊಡಲಿಕ್ಕೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಇವತ್ತು ಆಗಬೇಕು. ನೀರು ಕುಡಿಯೋದಿದ್ದರೆ ನಿಮ್ಮ ಮಕ್ಕಳು, ಯಾಕೆಂದರೆ ನಮ್ಮ ಬಾಡಿಯಲ್ಲಿ 70% ನೀರು ಸಮರ್ಪಕವಾಗಿ ನಿಮಗೆ ನೀರು ಇಲ್ಲದಿದ್ದರೆ ಕುಡಿಯೋದಿದ್ದರೆ ಆರೋಗ್ಯ ಹೇಗಿರಲಿಕ್ಕೆ ಸಾಧ್ಯ. ಸೊ ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗೆ ವಿಶೇಷವಾದ ಮಾತನ್ನು ಹಮ್ಮಿಕೊಳ್ಳಿ. ಮಕ್ಕಳಿಗೆಲ್ಲ ಎಲ್ಲರಿಗೂ ಕೂಡ ಸೇರಿ ಮತ್ತು ಸ್ವಲ್ಪ ಗಾಳಿ ತಗೊಳ್ಳೋದು ವ್ಯವಸ್ಥೆ ಇವತ್ತು ಮಾಡಿ. ಅದಕ್ಕಾಗಿ ನಾನು ಶಾಲಾ ಸಮಿತಿ ನಾನು ಇವತ್ತು ಬೆಳಿಗ್ಗೆ ಕೂಡ ಹೇಳಿದ್ದೇನೆ. ಇಲ್ಲಿ ಕೂಡ ನಮ್ಮ ಟೀಚರ್ಗೆ ಮತ್ತು ನಾನು ಹೇಳೋದಿಷ್ಟೇ, ನಾನು ಆಲೋಚನೆ ಮಾಡಿ ಬರೆದು ಹೇಳಿದ್ದೇನೆ ಎಜುಕೇಷನ್ ಮಂತ್ರಿಗಳಿಗೆ. ಏನಂತ ಹೇಳಿದರೆ ಪ್ರತಿಯೊಂದು ಕ್ಲಾಸ್ ಸ್ಟಾರ್ಟ್ ಆಗುವ ಮುಂಚೆ, ಒಂದು ಪೀರಿಯಡ್ ಸ್ಟಾರ್ಟ್ ಆಗುವ ಮುಂಚೆ 1 ಗ್ಲಾಸ್ ನೀರೆಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ನಾವು ಕುಡಿಸಬೇಕು. ಟೀಚರ್ ಕೂಡ ಕುಡಿಬೇಕು. ಅದು ಟೀಚರ್ ಕೂಡ ಕರೆಕ್ಟ್ ಆಗ್ತದೆ, ನಮ್ಮ ವಿದ್ಯಾರ್ಥಿ ಕೂಡ ಕರೆಕ್ಟ್ ಆಗೋಂದ್ರೆ ಅವ್ರ ಅಭ್ಯಾಸ ಆದರೆ ಮತ್ತು ಅವರೇ ಕುಡಿತಾರೆ, ಇಲ್ಲ ಅಂತಲ್ಲ ಇದರಲ್ಲಿ. ಸೊ ಪ್ರತಿ 1.25 ಗಂಟೆಗೆ ನೀವು 1 ಗ್ಲಾಸ್ ನೀರು ಕುಡಿಸಿದರೆ ಅವನ ಆರೋಗ್ಯ ವೃದ್ಧಿ 100ಕ್ಕೆ 100 ಗ್ಯಾರಂಟಿ ಆಗೇ ಆಗ್ತದೆ ಅಂತ ಆಲೋಚನೆ ತಾವು ಇಟ್ಕೊಳ್ಳೋ ವ್ಯವಸ್ಥೆ ಮಾಡಬೇಕು. ಮತ್ತೇನು, ಸ್ವಲ್ಪ ಗಾಳಿ. ನೀರು ಧರ್ಮಕ್ಕೆ, ಗಾಳಿಯು ಧರ್ಮಕ್ಕೆ. ಇದರಷ್ಟು ಉತ್ತಮ ಮೆಡಿಸಿನ್ ಬೇರೆ ಯಾವುದು ಕೂಡ, ಇದ್ದಂಥ ಔಷಧ ಬೇರೆ ಯಾವುದು ಕೂಡ ಇಲ್ಲ. ಅದು ನಮಗೆ ಎರಡೂ ಕೂಡ ಬೇಡದಂಥ ಪರಿಸ್ಥಿತಿ ಆಗಿದೆ. ಗಾಳಿ ಕೂಡ ಹಾಗೆ. ಎಷ್ಟು ಗಾಳಿ ನೀವು ತಗೊಳ್ತೀರಿ, ಬರೇ ಬದುಕಲಿಕ್ಕೆ ಎಷ್ಟು ಬೇಕು, ಇದು ಏನೋ ಬದುಕಿಗೆ ಬೇಡದೇ ಇದ್ದರೆ ಈ ಗಾಳಿ ಕೊಡ್ತಿಲ್ಲ. ಇದು ಬದುಕದೆ, ಇದು ಉಸಿರು ನಾವು ಸಾಯ್ತೇವಲ್ಲ, ಅದಕ್ಕಾಗಿ ಉಸಿರಾಡೋದು. ಉಸಿರಾಡಿಗೆ ನೀವು ಬದುಕಲಿಕ್ಕೆ ಬೇಕಾಗಿ ನೀವು ಉಸಿರಾಡೋದಲ್ಲದೆ ಬರೀ ನಿಮ್ಮ ಹಾರ್ಟ್ ಬೀಟ್ಗೆ ಬೇಕಾಗಿ, ಹೃದಯ ಒಂದು ಬಡಿತಕ್ಕೆ ಬೇಕಾಗಿ ನೀವು ಉಸಿರಾಡೋದಲ್ಲದೆ ನಿಮ್ಮ ಲಂಗ್ಸಿಗೆ ಎಷ್ಟು ಬೇಕು, ನಿಮ್ಮ ಕಿಡ್ನಿಗೆ ಎಷ್ಟು ಬೇಕು, ನಿಮ್ಮ ಹಾರ್ಟಿಗೆ ಎಷ್ಟು ಬೇಕು, ನಿಮ್ಮ ಮಸಲ್ಸ್ಗೆ ಎಷ್ಟು ಬೇಕು, ನಿಮ್ಮ ಬೋನಿಗೆ ಎಷ್ಟು ಬೇಕು, ಇದು ಯಾರು ಕೂಡ ನಿಮಗೆ ಇವತ್ತು ನಾವು ಆಕ್ಸಿಜನ್ ಇವತ್ತು ನಮಗೆ ಇಲ್ಲದಿದ್ದರೆ ಇದಕ್ಕೆ ನಾವು ನಮ್ಮ ಈ ಶರೀರಕ್ಕೆ ಆಕ್ಸಿಜನ್ ಕೊಡದಿದ್ದ ಕಾರಣ ಬೇರೆ ಬೇರೆ ರೋಗಗಳು ಮತ್ತೆ ಬರುವಂಥದ್ದು. ಅದಕ್ಕಾಗಿ ನೀವು ಕ್ಲಾಸ್ ಸ್ಟಾರ್ಟ್ ಆಗೋ ಮುಂಚೆ
ಡೈಲಿ ಕ್ಲಾಸ್ ಸ್ಟಾರ್ಟ್ ಆಗೋ ಮುಂಚೆ ಒಂದು 10 ನಿಮಿಷ ಎಲ್ಲ ಕ್ಲಾಸಿನಲ್ಲಿ ಎಲ್ಲ ಮಕ್ಕಳಿಗೆ ಪ್ರಾಣಾಯಾಮವನ್ನು ತಾವು ಕಡ್ಡಾಯವಾಗಿ ಮಾಡಲೇಬೇಕು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿದೆ. ದೀರ್ಘ ಅಂತಕ್ಕಂಥ ವಿಚಾರ ಇವತ್ತು ಮಾಡಿ. ನಾವು ಕೂಡ ಅಭ್ಯಾಸ ನನಗೆ ಇರಲಿಲ್ಲ. ನಮ್ಮ ನೀರು ಕುಡಿಯೋಲ್ಲಿ ಇನ್ನೊಂದು ವಿಚಾರ ನನಗೆ ಕೊಡ್ತೀವಿ. ಈಗ ನನಗೆ ನನ್ನ ಮಿಸ್ಸಸ್ ಒತ್ತಾಯ ಮಾಡಿ ನನಗೆ ಅಭ್ಯಾಸ ಆಗಿ. ಈಗ ನನಗೆ ನೀವು ಊಟ ಮಾಡಿದೆ, ಮಧ್ಯಾಹ್ನ ಫೋನ್ ಮಾಡ್ತದೆ, ಊಟ ಮಾಡಿದ್ರಂತಿಲ್ಲ, ನೀರು ಕೊಡ್ತಿದ್ದಾರಂತ ಫಸ್ಟಿಗೆ. ಊಟದ ವಿಚಾರವೇ ಇಲ್ಲ, ಬೆಳಿಗ್ಗೆ ಊಟದ ವಿಚಾರ ಕೇಳಿದೆ, ನೀರು ಕೊಡ್ತಿದ್ದೀರಾ ಅಂತ ಅಷ್ಟೇ ಅಲ್ಲದೆ ಬೇರೆ ವಿಷಯ ಅದೇ ನಮಗೆ ಈಗ ಅಭ್ಯಾಸ ಆಗಿಬಿಡೋದು ವಿಚಾರ ಇವತ್ತು ಆಗುವಂಥದ್ದು. ಈ ರೀತಿಯ ಒಂದು ವಿಶೇಷವಾದ ಆರೋಗ್ಯ ಶಿಕ್ಷಣ ಜೊತೆಯಲ್ಲಿ ಆರೋಗ್ಯ ಸಂಬಂಧಪಟ್ಟಾಗೆ ಜನಜಾಗೃತಿ ಮೂಡಿಸುವಂಥ ಕೆಲಸ ಬಹುಶಃ ಪ್ರತಿಯೊಬ್ಬರಿಂದ ಆಗುವಂಥ ಅವಕಾಶ ಆಗಲಿ. ಬೇರೆ ಮೂಲಭೂತ ಸೌಕರ್ಯ ನಾವೆಲ್ಲ ಕೊಡುವಂಥ ವಿಚಾರ ನಾವು ಇವತ್ತು ಮಾಡ್ತೇವೆ. ನಮ್ಮ 3 ಶಿಕ್ಷಕ ವೃಂದದ ಒಂದು ಕಮಿಟಿ ಭಾಳ ಸ್ಟ್ರಾಂಗ್ ಇದೆ. ಬೇರೆ ಬೇರೆ ಪ್ರೈಮರಿಲಿ ಸ್ಟ್ರಾಂಗ್ ಇದೆ. ಅವರಲ್ಲಿ ಈಗ ನಾನು ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಮಾಡಿದೆ. ನಾವು ಮಮತಾ ಗಟ್ಟಿಯೆಲ್ಲ ಸೇರಿ ಅದರ ಮುಂಚೆ ಊರಿನವರೆಲ್ಲ ಸೇರೋದಕ್ಕೆ ಚಾಲನೆ ಕೊಟ್ಟಿದ್ದರು. ಅದು ಇವತ್ತು ಚೆನ್ನಾಗಿದೆ. ಕಾಲೇಜ್ ಕಮಿಟಿ ಸ್ಟ್ರಾಂಗ್ ಇದೆ. ಈ 3 ಸ್ಟ್ರಾಂಗ್ ಒಂದೇ ಕಮಿಟಿ ಅದು ಎಷ್ಟು ಸ್ಟ್ರಾಂಗ್ ಆಗ್ಬೋದು? ಆದಾಗ ಇನ್ನು 3 ಕೂಡ ಸೇರಿ ಒಂದೇ ಕಮಿಟಿ ಆಗುವಂಥ ಅವಕಾಶ ಇವತ್ತು ಆಗ್ತದೆ. ಆವಾಗ ಬಹುಶಃ ಇನ್ನಷ್ಟು ಉತ್ತಮವಾಗಿ ಮುಂದೆ ಕೊಂಡು ಹೋಗುವಂಥ ವಿಚಾರ ಇವತ್ತು ಖಂಡಿತವಾಗಿ ಇವತ್ತು ಆಗ್ತದೆ ಅಂತ ನಾನು ಇವತ್ತು ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ಬಹುಶಃ ಇನ್ನು ಮಾತಾಡಲಿಕ್ಕೆ ಭಾಳಷ್ಟು ಮಾತಾಡಿದ್ದು ಕೂಡ ನಾನು ಮತ್ತೆ ಇವತ್ತು ಬೆಂಗಳೂರಿಗೆ ಹೋಗಲಿಕ್ಕೆ ಬೇಕಾದ ಕಾರಣ ನಿನ್ನೆ ಬೆಳ್ಳಾರಿಯಲ್ಲಿದ್ದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಮತ್ತೆ ನಾನು ಬೆಂಗಳೂರಿಗೆ ಹೋಗಬೇಕಾದ ಕಾರಣ ಸ್ವಲ್ಪ ಬೇಗ ಹೋಗುವಂಥ ಅವಕಾಶ ನಾನು ಇವತ್ತು ಪಡ್ಕೊಳ್ತೇನೆ ಅಂತ ನಾನು ಇವತ್ತು ಹೇಳಿಕೊಳ್ತಾ ಎಲ್ಲ ವಿದ್ಯಾರ್ಥಿ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಎಲ್ಲ ಹೆತ್ತವರಿಗೆ ಕೂಡ ಹೇಳಿಕೊಂಡು, ಬಡತನ ಶಾಪವಿಲ್ಲ, ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲಿ ಸಾಯಬೇಕಂತ ನಿಮಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಲಿಕ್ಕಿದ್ರೆ ನೀವು ಸರ್ಕಾರವನ್ನು ಎಷ್ಟು ವಿಶ್ವಾಸ ಇರ್ತೀರಾ, ಜನಪ್ರತಿನಿಧಿ ಎಷ್ಟು ವಿಶ್ವಾಸ ಇರ್ತೀರಾ, ನಿಮ್ಮ ಸಂಬಂಧಿಕರನ್ನು ಎಷ್ಟು ವಿಶ್ವಾಸ ಇರ್ತೀರಾ, ನಿಮ್ಮ ಇನ್ನಿತರನ್ನು ಎಷ್ಟು ನೀವು ವಿಶ್ವಾಸ ಇರ್ತೀರಾ, ಅದಕ್ಕಿಂತ 1% ಜಾಸ್ತಿ ನಿಮ್ಮ ಮಕ್ಕಳ ಮೇಲೆ ವಿಶ್ವಾಸ ಇಡಿ. ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಿ. ಅವರು ಒಂದು ಹಂತಕ್ಕೆ ಮುಟ್ಟಿಸಿ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡ್ತಾರೆಂಬ ವಿಶ್ವಾಸ ನಿಮಗೆ ಬೇಕು. ಆ ರೀತಿಯ ಪ್ರೋತ್ಸಾಹ ಶಿಕ್ಷಣ ನೀವು ಅವರಿಗೆ ಕೊಡಬೇಕಂತ ನಾನು ಇಂಥ ಕಳಕಳಿಯಿಂದ ನಾನು ಇವತ್ತು ಬೇಡಿಕೊಂಡು ನಿಮಗೆಲ್ಲ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿ ಈ ಕಾರ್ಯಕ್ರಮದ ಅಚ್ಚುಕಟ್ಟಾಗಿ ಆಚರಣೆಗೆ ಸಹಕಾರ ಕೊಟ್ಟಂಥ ಪ್ರತಿಯೊಂದು ಕಮಿಟಿಯವರಿಗೂ, ಮುಖ್ಯ ಶಿಕ್ಷಕರಿಗೂ, ಶಿಕ್ಷಕ ವರ್ಗದವರಿಗೂ, ಪ್ರೀತಿಯ ವಿದ್ಯಾರ್ಥಿಗಳು, ಈ ಊರಿನವರಿಗೂ ಮತ್ತು ಹೆತ್ತವರ ಪೋಷಕ ವರ್ಗದವರಿಗೂ ಕೂಡ ನನ್ನ ಕತೆಗೆ ನಾನು ಇವತ್ತು ಸಲ್ಲಿಸಿಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ರೀತಿಯಲ್ಲಿ ನನಗೆ ಏನೆಲ್ಲ ಈಗ ಕೆಲಸ ಆಗಬೇಕಂತ ನನಗೆ ಗೊತ್ತಿಲ್ಲ. ಇವತ್ತು ಎಲ್ಲ ನಮ್ಮ ಈ ಪರಿಸರಕ್ಕೆ ಏರಿಕೆ ಸಂಬಂಧಪಟ್ಟಾಗೆ ಸಣ್ಣ ಪುಟ್ಟ ಏನು ಕೆಲಸ ನಿಮಗೆ ಆಗಬೇಕಿದ್ದಲ್ಲಿ 5 ಲಕ್ಷ ರೂಪಾಯಿಯ ವಿಶೇಷ ಅನುದಾನ ನಾನು ಬಿಡುಗಡೆ ಮಾಡ್ತೇನೆ. ಅದು ಯಾವ ನಿಮ್ಮ ದ್ವಾರ ಮಾಡ್ತೀರಾ, ಏನು ಮಾಡ್ತೀರಾ, ನೀವು ತೀರ್ಮಾನ ಮಾಡಿದ ಅವಕಾಶ ಇರ್ತದೆ. ದೇರ್ಲಕಟ್ಟೆಯಲ್ಲಿ 15 ಲಕ್ಷ ಯಾಕಂತ ಹೇಳಿದರೆ ಅಲ್ಲಿರೋ 10 ಕೋಣೆ ಮಾತ್ರ, ಇಲ್ಲಿ 21 ಕೋಣೆ ಇದೆ, ಅದಕ್ಕೆ 5 ಲಕ್ಷ. ಒಂದು ಫುಲ್ಲು ಚಿತ್ರದ ವ್ಯವಸ್ಥೆ, ಪೈಂಟ್ ವ್ಯವಸ್ಥೆ, ಮಮತಾ ಗಟ್ಟಿ ಡೊನೇಷನ್
ಫೋಟೋ ಗಂಟೆ ಬರಬೇಡ